ಸಾಗರ ನಮ್ಮ ದೇಶ. ಇಲ್ಲಿ ಒಂದು ಲೋಟ ನೀರು ಕೇಳಿದರೆ ಹಾಲನ್ನೇ ಕೊಡುವಂತಹ ಸಂಸ್ಕಾರ ನಮ್ಮದು. ಇದೀಗ ಸ್ವಾಗತ ಪರಿಚಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದರೆ ನಾರಾಯಣ ಕ್ಷೇತ್ರದ ಅಧಿದೇವತೆ ಅಮ್ಮ ದುರ್ಗಾ ಪರಮೇಶ್ವರನ್ನ ಮನಸಾರೆ ಧ್ಯಾನಿಸುತ್ತಾ ಗ್ರಾಮದ ಎಲ್ಲ ದೇವರುಗಳನ್ನು ವಂದಿಸುತ್ತಾ ದೇವಸ್ಥಾನದ ವತಿಯಿಂದ ಜರುಗುವ ಧರ್ಮ ಶಿಕ್ಷಣದ ನಿಮಿತ್ತವಾಗಿ ಇಂದಿನ ಈ ಸ್ತ್ರೀ ಸಂಸ್ಕೃತಿ ಸ್ವಾತಂತ್ರ್ಯ ಪ್ರಶಿಕ್ಷಣ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರನ್ನು ಹಾಗೂ ನಮ್ಮ ಗ್ರಾಮದ ಪ್ರಮುಖರನ್ನು ಸ್ವಾಗತಿಸಲಿಕ್ಕೆ ಸಂತೋಷ ಪಡುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಪ್ರಶಿಕ್ಷಣಕ್ಕೆ ನೀಡಲಿಕ್ಕೆ ಬಂದವರು ನಮ್ಮ ರಾಜ್ಯದ ಪ್ರಶಿಕ್ಷಣ ಪ್ರಮುಖರಾಗಿ LSS ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ವಿವಿಧ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಮಾರ್ಗದರ್ಶಕರಾಗಿರುವಂತಹ ಹಿರಿಯರಾದಂಥ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯರನ್ನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಇವರಿಗೆ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಯುವರಾಜ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಇದ್ದು ಸೇವೆಯನ್ನು ಮಾಡಿದಂಥ ಈಗ ನಿವೃತ್ತರಾಗಿರುವಂಥ ಶ್ರೀ ಶಂಕರನಾರಾಯಣ ಶಾಸ್ತ್ರಿ ಇವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತೇವೆ. ಇವರಿಗೆ ಧರ್ಮಪಾಲ್ ಭಂಡಾರಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾರಂಭದ ಮಾತುಗಳನ್ನಾಡಿ ಹೆಣ್ಣು ಮಕ್ಕಳಿಗೆ ಹೇಗೆ ಇರಬೇಕು ಹೇಗೆ ಇರಬಾರದು ಎಂಬ ವಿಷಯವಾಗಿ ಸ್ಥೂಲವಾಗಿ ತಿಳಿಸಲಿಕ್ಕೆ ಬಂದವರು ನಮ್ಮ ಸಂಘ ಪರಿವಾರದ ಪ್ರಮುಖರು ನಮ್ಮೆಲ್ಲರ ಹಿತೈಷಿಗಳಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಅನಿಲ್ ರಾವರು. ಅವರನ್ನ ಇಬ್ಬರು ದಂಪತಿಗಳು ಬಂದಿದ್ದಾರೆ. ಇವರು ದಂಪತಿಗಳನ್ನು ಕೂಡ ಈ ಕ್ಷೇತ್ರದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮತಿ ಆಶಾ ಶೆಟ್ಟಿ ಇವರ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಡಾಕ್ಟರ್ ಮೋಹನ್ದಾಸ್ ರೈ ಸಾಂತೆಗುತ್ತು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ಇಲ್ಲಿ ಬಂದು ನೆರೆದಂತ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದುಕೊಂಡು ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದಂಥ ಜನಾನುರಾಗಿರುವಂಥ ನಮ್ಮ ದೊಡ್ಡ ಮನೆ ಐತಪಡೆಯ ಸುಪುತ್ರರಾದಂಥ ಶ್ರೀ ರಾಮ್ ಮನೋಹರ್ ರೈ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಶ್ರೀಮತಿ ಮಂಜುಳಾ ಅಕ್ಕನ ಪತಿಯವರಾದಂಥ ಅನಿಲ್ ರಾವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇನೆ. ಹಾಗೂ ನಮ್ಮ ತಲಪಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿದಂಥ ನಮ್ಮ ಶಿಶು ಮಂದಿರದ ಆಡಳಿತ ಮಂಡಳಿಯ ಕಾರ್ಯಕರ್ತರಾಗಿರತಕ್ಕಂಥ ಸುರೇಶ್ ಅವರನ್ನು ಕೂಡ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ನಮ್ಮ ಪ್ರದೀಪ್ ಕಿಲ್ಲೆಯರಿದ್ದಾರೆ, ನಿತ್ಯಾನಂದ ಭಂಡಾರಿ, ಶೈಲೇಶ್, ಸತೀಶ್, ಹಾಗೆ ಅನೇಕ ನಮ್ಮ ಈ ಕ್ಷೇತ್ರದ ಭಕ್ತರು ಮತ್ತು ನಮ್ಮ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಶ್ರಮವಹಿಸಿದ್ದಾರೆ. ಹಾಗೂ ಇಡೀ 2 ಗ್ರಾಮಗಳಲ್ಲಿ ಒಂದು ಮಾತೆಯರ ತಂಡವೇ ಇದಕ್ಕೆ ಸುಮಾರು 1 ತಿಂಗಳಿಂದ ಕೆಲಸ ಮಾಡಿದೆ. ಈ ಕೆಲಸ ಮಾಡಿದ ಪರಿಣಾಮವಾಗಿ ಇಷ್ಟು ಮಕ್ಕಳಾಗಿ ಬಂದಿದ್ದಾರೆ ಅಂತ ಆತ್ಮಾನಂದ ನಮಗಿದೆ. ನಾವು ವೈಯಕ್ತಿಕವಾಗಿ ಹೋಗಿದ್ದೇವೆ, ಗುಂಪಾಗಿ ಹೋಗಿದ್ದೇವೆ. ನಾನು ಕೂಡ ವೈಯಕ್ತಿಕ ಹೇಳುವುದಲ್ಲ, 100 ಮನೆಗೆ ಇದಕ್ಕೆ ಬೇಗ ಸಂಪರ್ಕ ಮಾಡಿದ್ದೇನೆ. 100 ಮಾಡಿ ಸಂಪರ್ಕ ಮಾಡಿದ ಪರಿಣಾಮ ಅದರಲ್ಲಿ ಬಂದದ್ದು 30 ಮಕ್ಕಳು. ಯಾಕೆಂದರೆ ನಮ್ಮ ಹಿಂದೂಗಳಿಗೆ ಒಂದು ವಿಷಯ ಹೇಳಿದಾಗ ತಕ್ಷಣ ಸ್ವೀಕಾರ ಮಾಡುವ ಸ್ವಭಾವ ಬಹಳ ನಿಧಾನ. ಒಮ್ಮೊಮ್ಮೆ ತುಂಬಾ ಬೇಸರ ಆಗ್ತದೆ, ಇದು ಬೇಡ ಅಂತ ಆಗ್ತದೆ. ಯಾಕೆಂದರೆ ನಾವಿಷ್ಟು ಕಷ್ಟಪಟ್ಟು ಕೂಡ ನಮ್ಮವರಿಗೆ ಕಿವಿ ಕೇಳುವುದಿಲ್ಲ, ನಮ್ಮ ಮಾತನ್ನು ಅವರು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳುವಾಗ ಈ ಕಾರ್ಯಕ್ರಮ ಮಾಡಬೇಕೋ ಬೇಡವಂತ ಒಂದೊಂದ್ಸಲ ನಮ್ಮನ್ನು ನಾವು ಪರೀಕ್ಷೆ ಮಾಡುವಂತ ಸಂದರ್ಭ ಬಂದು ಹೋಗ್ತದೆ. ಆದರೆ ಇಷ್ಟು ಜನ ಬಂದಿದ್ದಾರಲ್ಲ, ಸಂತೋಷ. ಬಂದಂತ ಎಲ್ಲ ನಮ್ಮ ಶಿಬಿರಾರ್ಥಿಗಳಿಗೂ ಅವರ ಪಾಲಕರಿಗೂ ಇದಕ್ಕೆ ಶ್ರಮ ವಹಿಸ್ತಾ ನಮ್ಮ 2 ಗ್ರಾಮದ ಮಾತೆಯರ ತಂಡದವರಿಗೂ ಎಲ್ಲರ ಹೆಸರನ್ನು ಹೇಳುವುದಿಲ್ಲ. ಆದ್ದರಿಂದ ಎಲ್ಲರೂ ಈ ಕಾರ್ಯಕ್ರಮ ಸಹಕರಿಸಿದ್ದೀರಿ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಧರ್ಮಪಾಲ್ ಭಂಡಾರಿ ಇದ್ದಾರೆ, ಮತ್ತೆ ಯುವರಾಜರಿದ್ದಾರೆ, ತಾಯಂದಿರಾದಂಥ ನಯನ ಪಾರ್ಥ ಮತ್ತು ಆಶಕ್ಕ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮ ಮಾಡ್ತಾ ನಿಮಗೆ ನಿಮ್ಮ ಅನಿಸಿಕೆಯನ್ನು ಒಂದೆರಡು ದಿನವಾದರೂ ಬಂದು ಹೇಳಬೇಕು. ಈ ಕಾರ್ಯಕ್ರಮ ಭಾಗವಹಿಸಿದ್ದರಿಂದ ನಮಗೆ ಏನೆಲ್ಲ ತಿಳಿಯಿತು, ಏನು ತಿಳಿಯಿಲ್ಲ ಎಂಬುದನ್ನು ಕೂಡ ಹೇಳಬೇಕು ಅಂತ ಭಿನ್ನವಿಸುತ್ತಾ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತೇನೆ. ಧನ್ಯವಾದಗಳು.
ಇವತ್ತಿನ ದಿವಸ ನಮಗೆ ಶುಭ ದಿವಸ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸ್ವಾತಂತ್ರ್ಯದ ಸಂಭ್ರಮವನ್ನು ಅನೇಕ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ಇಲ್ಲಿನ ದೇವಸ್ಥಾನದವರು ಮತ್ತು ನಾರಾಯಣ್ ಕಜೆ ಅವರು ಸಂಘದವರು ಇಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇಲ್ಲಿ ಬರುವಾಗ ಯೋಚನೆ ಬಂದಿರಬಹುದು ನಿಮಗೆ, ಯಾಕೆ ನಾವಿಲ್ಲಿ ಬರಬೇಕು, ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದು ಕುತ್ಕೊಳ್ಳಿಸಿರುವಂಥವ್ರು ಎಷ್ಟೋ ಜನ ಇರ್ಬೋದು. ಇದೀರಾ? ಒತ್ತಾಯದಿಂದ. ಇವತ್ತೊಂದು ಆದಿತ್ಯವಾರ, ನಾನೊಂದು 9:30 ತನಕ ಮಲಗಬೇಕಿತ್ತು, ಆದರೆ ನನ್ನನ್ನು 8 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ. ಕಷ್ಟಪಟ್ಟು ನಾನು ಬರಬೇಕಾಯಿತು, ನನಗೆ ಬೇರೆ ಕೆಲಸ ಇತ್ತು, ನಾನು ನನ್ನ ಫ್ರೆಂಡ್ ಜೊತೆಯಲ್ಲಿ ಹೊರಗಡೆ ಹೋಗಬೇಕಿತ್ತು. ಇಂಥದ್ದೆಲ್ಲವನ್ನ ಬಿಟ್ಟು ಒತ್ತಾಯ ದಬ್ಬಿ ನನ್ನನ್ನು ಇಲ್ಲಿಗೆ ಕಳಿಸಿದವರು ಅಂತ ಯೋಚನೆ ಮಾಡೋರಿದ್ರೆ ಅನೇಕರು ಇರಬಹುದು ಅಂತ ನಾನು ಯೋಚನೆ ಮಾಡ್ತೇನೆ. ಸ್ವ ಇಚ್ಛೆಯಿಂದ ಇಲ್ಲ, ನಾನು ಪ್ರಶಿಕ್ಷಣವನ್ನು ಪಡ್ಕೊಳ್ಬೇಕು, ನನಗೂ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು, ನಾನು ಈ ಸಮಾಜದಲ್ಲಿ ಒಂದು ಅತ್ಯುತ್ತಮವಾದಂತಹ ಹಿಂದೂ ಹೆಣ್ಣು ಮಗಳಾಗಿ ನಾನು ನನ್ನ ಭವಿಷ್ಯವನ್ನ ಕಾಣ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಇಲ್ಲಿಗೆ ಬಂದಿರುವಂತಹ ಉಪಸ್ಥಿತಿ ಇರುವಂತಹ ಒಂದಷ್ಟು ಜನ ಕೂಡ ಇರಬಹುದು. ಇವತ್ತು ನನ್ನ ಹತ್ರ ಹೇಳಿದ್ರು, ನಾರಾಯಣ್ ಕಜೆ ಸರ್ ಅವರು ಮಾತಾಡುವಾಗ ಹೇಳಿದ್ರು, ನಾವು ಹೇಗಿರ್ಬೇಕು ಹೇಗಿರಬಾರ್ದು ಅಂತ ಒಂದಷ್ಟೊತ್ತು ಮಾತಾಡಿ ಅಂತ ಹೇಳಿದ್ರು. ಬಹುಶಃ ನಾನು ಹೇಳ್ತೇನೆ, ಇವತ್ತು ನಾವಿಲ್ಲಿ 75ನೇ ವರ್ಷದ ಒಂದು ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದರ ಹಿಂದೆ ಇದು ಸುಮ್ಮನೆ ಸಿಕ್ಕಿಲ್ಲ. ನಮಗೆ ಸಿಕ್ಕಿದೆಯಾ? ನಮಗೆ ಸಿಕ್ಕಿಲ್ಲ. ಇದರ ಹಿಂದೆ ಅನೇಕ ಮಹಾನ್ ವ್ಯಕ್ತಿಗಳ ಬಲಿದಾನ ಆಗಿದೆ. ಇದರ ಹಿಂದೆ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಉದ್ದವಾದಂತಹ ಒಂದು ಭಗತ್ ಸಿಂಗ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಇಂಥ ಅನೇಕ ಜನರ ಲಿಸ್ಟ್ ಅನ್ನ ನಾವು ಕೊಡ್ಬೋದು. ಆದ್ರೆ ಅವರು ತಮ್ಮ ದೇಹವನ್ನ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಇವತ್ತು ನಾವು ಅದನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಾವು ಸ್ವಾತಂತ್ರ್ಯವಾಗಿ ಸಂಭ್ರಮವಾಗಿ ಇರಬೇಕು ಅಂತಾದ್ರೆ ನಮ್ಮ ಗಡಿಗಳಲ್ಲಿ ಒಂದಷ್ಟು ಜನ ಸೈನಿಕರು ನಮ್ಮನ್ನು ಸುರಕ್ಷಿತವಾಗಿ ಇಡ್ಲಿಕ್ಕೆ ಹಗಲು ರಾತ್ರಿ ನಿದ್ದೆ ಬಿಟ್ಟು ತಮ್ಮೆಲ್ಲ ಸುಖ ಸಂಪತ್ತನ್ನ ಬಿಟ್ಟು ಅಲ್ಲಿ ನಿಂತಿದ್ದಾರೆ. ಆದ್ರೆ ನಾವಿಲ್ಲಿ ನಮ್ಮ ದೇಶದ ಸಂಸ್ಕೃತಿಗಿಂತನೂ ಬೇರೆ ದೇಶದ ಸಂಸ್ಕೃತಿ, ಬೇರೆ ದೇವರ ಚಲನವಲನಗಳನ್ನ ಆಸೆ ಪಟ್ಟು ಆಸೆಗಣ್ಣಿನಿಂದ ನೋಡುವಂತ ಪರಿಸ್ಥಿತಿ ಬಂದಿದೆ. ಹೌದಲ್ವಾ? ಹೌದು. ಅವರು ಯಾವ ತರ ಬಟ್ಟೆಗಳನ್ನ ಹಾಕೊಳ್ತಾರೆ, ನಾನು ಅದೇ ತರದ ಬಟ್ಟೆಗಳನ್ನ ಹಾಕೊಳ್ಬೇಕು. ಅವರು ಯಾವ ರೀತಿಯ ಇಂಗ್ಲಿಷ್ ಆಕ್ಸೆಂಟ್ ಅನ್ನ ಯೂಸ್ ಮಾಡಿ ಮಾತಾಡ್ತಾರೆ, ನಾನು ಅದೇ ಆಕ್ಸೆಂಟ್ ಅನ್ನ ಯೂಸ್ ಮಾಡಿ ಮಾತಾಡ್ಬೇಕು. ನಾನು ನನ್ನ ಮಾತೃಭಾಷೆಯನ್ನ ಕಲಿಯದಿದ್ರೂ ಪರವಾಗಿಲ್ಲ, ಆದ್ರೆ ನಾನು ಇಂಗ್ಲಿಷ್ ಅಲ್ಲಿ ಹೈಫೈ ಆಗಿ ಮಾತಾಡ್ಬೇಕು ಅಂತ ಯೋಚನೆ ಮಾಡಿಕೊಂಡು ತಮ್ಮ ಜೀವನವನ್ನ ಮುಂದೆ ತಗೊಂಡೋಗ್ಲಿಕ್ಕೆ ಇರುವಂತವ್ರು ಕೂಡ ನಮ್ಮಲ್ಲಿದ್ದೇವೆ ನಾವು. ರೈಟ್ ಅಲ್ಲ? ಯಾವತ್ತೂ ಕೂಡ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕಾರದ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಬಹುಶಃ ಇವತ್ತಿನ ನಮ್ಮ ಕೈಯಲ್ಲಿರುವಂಥ ಗ್ಯಾಜೆಟ್ಸ್ ನಮ್ಮನ್ನು ಬಿಡ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ. 24 hours ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ಆ ಮೊಬೈಲಲ್ಲಿ ಏನು ನೋಡ್ತೇವೆ ನಾವು? 24 ಗಂಟೆ ನೋಡುವಂಥದ್ದು. ಅಮ್ಮ ಬೆಳಿಗ್ಗೆ ಮಲಗು ಮಗ ಅಂತ ನಮ್ಮ ಹತ್ರ ಹೇಳಿದ್ರೆ ಬಾಗಿಲು ಹಾಕಿಕೊಂಡು, ಇವತ್ತು ನಮ್ಮೆಲ್ಲರ ಮನೆಗಳಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೂಮ್ ಅಂತ ಒಂದು ಮಾಡಿಟ್ಟಿದ್ದಾರೆ. ಪಾಪ ನನ್ನ ಮಗಳು ಓದ್ಕೋಬೇಕು, ನನ್ನ ಮಗಳು ಓದ್ಕೊಳ್ಬೇಕು, 12 ಗಂಟೆ 1 ಗಂಟೆ ತನಕ ಓದ್ಕೊಳ್ತಾಳ ಅವಳು ಅಂತ ಹೇಳ್ಕೊಂಡು ಸಪ್ರೇಟ್ ರೂಮನ್ನು ಕೊಟ್ಟು, ಮೊಬೈಲನ್ನು ಕೊಟ್ಟು, ಕಂಪ್ಯೂಟರನ್ನು ಕೊಟ್ಟು ಅವರನ್ನ ಫೆಸಿಲಿಟಿಗಳ ಮೂಲಕ ಒಂದು ಕೋಣೆಯಲ್ಲಿ ಇಟ್ಟಿರ್ತಾರೆ. ಆದ್ರೆ ನಾವೇನ್ ಮಾಡ್ತೇವೆ, ಅವ್ರು ಕೊಟ್ಟಿರುವಂತಹ ಒಂದು ಸ್ವಾತಂತ್ರ್ಯವನ್ನ, ಅವ್ರು ಕೊಟ್ಟಿರುವಂತಹ ಸೌಲಭ್ಯವನ್ನ, ಅವ್ರು ಕೊಟ್ಟಿರುವಂತಹ ಕಾಳಜಿಯನ್ನ, ಅವ್ರು ಕೊಟ್ಟಿರುವಂತಹ ಒಂದು ಪ್ರೀತಿಯನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೇವೋ ಎಲ್ಲೋ ಒಂದ್ ಕಡೆ. ಮೊಬೈಲಲ್ಲಿ ಕೂತ್ಕೊಂಡು ನಾವು ಇಂಟರ್ನೆಟ್ ಅಲ್ಲಿ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಫೇಸ್ಬುಕ್ ಅನ್ನ ನೋಡ್ತೇವೋ, ಟ್ವಿಟರ್ ಅನ್ನ ನೋಡ್ತೇವೋ, ಇನ್ಸ್ಟಾಗ್ರಾಮ್ ಅನ್ನ ನೋಡ್ತೇವೋ, ವಾಟ್ಸಾಪ್ ಅಲ್ಲಿ ಲೇಟ್ ನೈಟ್ ತನಕ ಚಾಟಿಂಗ್ ಮಾಡ್ತೇವೋ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಚಾಟಿಂಗ್ ಮಾಡ್ತಾ ಇದ್ರೆ ಯಾರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದೇವೆ, ಏನ್ ಚಾಟಿಂಗ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆಯನ್ನ ಮಾಡ್ಕೊಳ್ಬೇಕು. ನಿನ್ನೆ ದಿನ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ವಾಟ್ಸಪ್ ಉಪಯೋಗನೂ ಇದೆ. ಯಾರೋ ಏನೋ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ ಕಳ್ಸಿದ್ರು ನನಗೆ, ಅದನ್ನ ನೋಡ್ತಾ ಇದೆ. ಅದು ಒಂದು ಸ್ಕೂಲಲ್ಲಿ ಒಂದು ಟೀಚರ್ ಕೇಳಿದ್ರಂತೆ ಮಕ್ಳ ಹತ್ರ,
ಎಷ್ಟು ಜನರ ಮನೆಯಲ್ಲಿ ಕುರಾನ್ ಇದೆ ಅಂತ ಹೇಳಿ ಸ್ಕೂಲಲ್ಲಿ? ಎಷ್ಟು ಜನ ಆ ಧರ್ಮದವರಿದ್ರು ಅಷ್ಟೂ ಮಕ್ಕಳು ಎದ್ದು ನಿಂತರು ನಮ್ಮ ಮನೇಲಿ ಕುರಾನ್ ಇದೆ ಅಂತ ಹೇಳಿ. ಎಷ್ಟು ಜನರ ಮನೆಯಲ್ಲಿ ಬೈಬಲ್ ಇದೆ ಅಂತ ಕೇಳಿದ್ರು. ಆ ಧರ್ಮದವರು ಬೈಬಲ್ ಇರುವಂತವ್ರು 100% ಜನ ಎದ್ದು ನಿಂತರು. ಕೊನೆದ್ ಕೇಳಿದ್ರಂತೆ, ಎಷ್ಟು ಜನರ ಮನೆಯಲ್ಲಿ ಭಗವದ್ಗೀತೆ ಇದೆ ಅಂತ. 25 ಮಕ್ಕಳಲ್ಲಿ 2 ಮಕ್ಕಳು ಎದ್ದು ನಿಂತ್ರಂತೆ, ನಮ್ಮ ಮನೇಲಿ ಭಗವದ್ಗೀತೆ ಇದೆ ಅಂತ ಹೇಳ್ಕೊಂಡು. ನಾವೀಗ ಪ್ರಶ್ನೆ ಮಾಡ್ಕೊಳ್ಬೇಕು, ಒಂದಷ್ಟು ಬಟ್ಟೆಗಳಿಗೆ, ಒಂದಷ್ಟು ಫಿಲ್ಮ್ ನೋಡ್ಲಿಕ್ಕೆ, ಒಂದಷ್ಟು ಮೊಬೈಲ್ ತಗೊಳ್ಳಿಕ್ಕೆ, ಯಾವುದೋ ಒಂದು ದೊಡ್ಡ ಗಾಡಿ ತಗೊಳ್ಳಿಕ್ಕೆ ನಾವು ಒಂದಷ್ಟು ಖರ್ಚು ಮಾಡ್ತೇವೆ. ಹೊರಗಿನ ಪ್ರಪಂಚವನ್ನ ನಾವು ಚೆನ್ನಾಗಿದ್ದೇವೆ ಅಂತ ತೋರಿಸ್ಲಿಕ್ಕೆ ನಾವು ಒಂದಷ್ಟು ಖರ್ಚು ಮಾಡ್ತೇವೆ. ನಮ್ಮ ಧರ್ಮವನ್ನ ರಕ್ಷಣೆ ಮಾಡಿದಂತಹ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ಎತ್ತಿಡುವಂತಹ ಭಗವದ್ಗೀತೆಯನ್ನ ಒಂದಷ್ಟು 100 ರೂಪಾಯಿಗಳಲ್ಲಿ ಕೊಟ್ಟು ನಮ್ಮ ದೇವರ ಮನೆಯಲ್ಲಿ ಇಡುವಂತಹ ಸಂಸ್ಕೃತಿ ನಮ್ದು ಕಳೆದು ಹೋಯ್ತಾ? ನಾನೀಗ ಪ್ರಶ್ನೆ ಮಾಡಿದ್ರೆ ಎಷ್ಟು ಜನರ ಮನೆಯಲ್ಲಿ ಭಗವದ್ಗೀತೆ ಇದೆ ಅಂತ ಹೇಳಿದ್ರೆ ಎಸ್ ಗೊತ್ತಾಗತ್ತೆ, ಎಲ್ಲರ ಮನೇಲಿ ಇಲ್ಲ ಅಂತ ಮುಖ ನೋಡುವಾಗ್ಲೇ ಅಂದಾಜಾಗತ್ತೆ. ದಯವಿಟ್ಟು ಮನೆಯಲ್ಲಿ ಹೋಗಿ ಹೇಳಿ, ಎಲ್ಲರೂ ಕಾಲೇಜ್ ಸ್ಟೂಡೆಂಟ್ಸ್ ಇರೋದಿಲ್ಲಿ, ರೈಟ್ ಅಲ್ಲ? 90% ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಾ. ಇವತ್ತಿನಿಂದ ನಿಮ್ ಕೆಲಸ ಶುರು ಆಗತ್ತೆ. ಖಾಲಿ ಓದುವುದಲ್ಲ ನಮ್ದು ಕೆಲಸ. ನಾವು ಪುಸ್ತಕದ ಬದನೆಕಾಯನ್ನ ಓದಿ ಡಿಗ್ರಿಯನ್ನ ತಗೊಂಡು ಯಾವುದೋ ಒಂದು 4 ಡಿಜಿಟ್ನ ಸಂಬಳವನ್ನ ತಗೊಂಡು ಒಂದು ದೊಡ್ಡ ಬಂಗ್ಲೆ ಮಾಡಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದೇವೆ ಅಂತ ಹೇಳಿದ್ರೆ ಅದಲ್ಲ ನಮ್ಮ ಜೀವನ. ನಮ್ಮ ಜೀವನ ಇರುವಂಥದ್ದು ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ಟು 75 ವರ್ಷದ ಹಿಂದೆ ದೇಹದಾನ ಮಾಡಿದಿರುವಂತಹವರು ಕೊಟ್ಟಿರುವ ಸ್ವಾತಂತ್ರ್ಯವನ್ನ, ನಮ್ಮ ಸಂಸ್ಕೃತಿನ, ನಮ್ಮ ಸಂಸ್ಕಾರವನ್ನ, ನಮ್ಮ ದೇಶವನ್ನ ಪ್ರಗತಿಯತ್ತ ಕೊಂಡೋಗುವಂಥದ್ದು ಹೆಮ್ಮೆಯಿಂದ ನಾವು ಭಾರತೀಯರು, ನಾವು ಭಾರತೀಯ ಹೆಣ್ಣು ಮಕ್ಕಳು ಅಂತ ಹೇಳುವಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂಥದ್ದು. ನಮ್ಗೆಲ್ರಿಗೂ ಗೊತ್ತಿತ್ತು, ಹಿಂದೆ ನಾವು ಆಲೋಚನೆ ಮಾಡ್ತಿದ್ವಿ ಭಾರತ ದೇಶ ಗುರುಗ ಆಗ್ಬೋದಾ, ಜಗದ್ವಂದ್ಯ ಭಾರತ ದೇಶ ಯಾವಾಗ ಆಗತ್ತೆ ಅಂತ ನಾವೆಲ್ಲ ಆಲೋಚನೆ ಮಾಡ್ತಿದ್ವಿ. ಬಟ್ ನಮಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಅದು ಆಗತ್ತೆ ಅಂತ. ಬಟ್ ಇವತ್ತು ನಾವು ನೋಡ್ತಾ ಇದ್ದೇವೆ ಅದು ಆಗಿರುವಂಥದ್ದು. ಇಡೀ ಪ್ರಪಂಚವು ನಮ್ಮ ದೇಶದತ್ತ ಇವತ್ತು ತಿರುಗಿ ನೋಡ್ತಾ ಇದೆ ಅಂತ ಹೇಳಿದ್ರೆ ಭಾರತ ದೇಶ ಸಾಮಾನ್ಯ ಅಲ್ಲ. ಒಂದು ಉತ್ತಮ ನಾಯಕನ ಕೈಯಲ್ಲಿ ಇವತ್ತು ಭಾರತ ದೇಶ ಇದೆ. ಅದ್ರ ಪರಿಣಾಮವಾಗಿ ಇವತ್ತು ಇಷ್ಟು ಅಂತ ಆರಾಮಾಗಿ ನಾವು ಬಂದು ಕೂತಿದ್ದೇವೆ. ನಾವಿಲ್ಲಿ ಇಷ್ಟೊಂದು ಆರಾಮಾಗಿ ಕೂತ್ಕೊಂಡಿದ್ದೇವೆ ಅಂತ ಹೇಳಿದ್ರು ಕೂಡ ಎಷ್ಟೊಂದು ಜನರು ನಮ್ಮ ಮೊಬೈಲ್ಗಳನ್ನು ತೆಗೆದು ನೋಡಿದ್ರೆ ನಮಗೆ ಈ ವಯಸ್ಸಿನಲ್ಲಿ ಒಂದಷ್ಟು ಆಸೆಗಳು, ಆಕಾಂಕ್ಷೆಗಳು ಹುಟ್ಕೊಳ್ಳುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆಲೋಚನೆ ಮಾಡುವಂತಹ ಯೋಚನೆ ನಮ್ಮನ್ನ ದಾಟಿ ಹೋಗಿರುತ್ತೆ. ನಾವು ಒಂದಷ್ಟು ಯೋಚನೆ ಮಾಡಿದ್ರೆ ಎಲ್ಲಿ ನಮಗೆ ಆಕರ್ಷಣೆ ಅನ್ನೋದಿದೆಯೋ ಆ ಆಕರ್ಷಣೆ ಅತ್ತ ನಾವು ಬಾಗ್ತೇವೆ. ಯಾವ ರೀತಿ ಆಕರ್ಷಣೆಗಳು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಈ ಹದಿಹರೆಯದ ವಯಸ್ಸಿನಲ್ಲಿ ಆಪೋಸಿಟ್ ಜೆಂಡರ್ನ ಬಗ್ಗೆ ಆಕರ್ಷಣೆ ಆಗೋದು ಸಾಮಾನ್ಯ. ಹೈಫೈ ಬಟ್ಟೆಗಳನ್ನ ಹಾಕೊಳ್ಬೇಕು ಅಂತ ಆಸೆ ಆಗೋದು ಸಾಮಾನ್ಯ. ನನ್ನ ಕ್ಲಾಸಲ್ಲಿ ಒಬ್ಳು ಚೆನ್ನಾಗಿರೋ ಬಟ್ಟೆ, ಜೀನ್ಸ್ ಪ್ಯಾಂಟ್, ಟಾಪ್ ಹಾಕೊಂಡು ಬಂದಿದ್ದಾಳಂತಾದ್ರೆ ನಾನು ಅಂಥದೇ ಬಟ್ಟೆ ಹಾಕೊಂಡು ಬರಬೇಕು ಅಂತ ಆಸೆ ಆಗೋದು ಸಾಮಾನ್ಯ. ಹೆತ್ತವರು ದಿನಗೂಲಿ ಮಾಡಿ ನಾವು ಬದುಕುವಂಥವ್ರು. ದಿನ ಇವತ್ತು ದುಡಿದ್ರೆ ನಮ್ಗೆ ಇವತ್ತಿನ ದಿವಸಕ್ಕೆ ಊಟಕ್ಕಿದೆ, ಇವತ್ತಿನ ದಿವಸ ನಾವು ಕಳಿಬಹುದು ಅಂತ ಯೋಚನೆ ಮಾಡಿ ಬದುಕನ್ನ ಸಾಗಿಸುವಂತವ್ರು. ಅಂಥದ್ರಲ್ಲಿ ನನ್ನ ಹೈಫೈ ಬಟ್ಟೆಗೆ ನನ್ನ ಅಪ್ಪ ಅಮ್ಮನಿಗೆ ನನಗೆ ದುಡ್ಡು ಕೊಡ್ಲಿಕ್ಕೆ ಆಗದೇ ಇರ್ಬೋದು, ಐಫೋನಿಗೆ ದುಡ್ಡು ಕೊಡ್ಲಿಕ್ಕೆ ಆಗದೇ ಇರ್ಬೋದು, ಆಂಡ್ರಾಯ್ಡ್ ಫೋನಿಗೆ ನನಗೆ ದುಡ್ಡು ಕೊಡ್ಲಿಕ್ಕೆ ಆಗದೇ ಇರ್ಬೋದು. ಈ ಎಲ್ಲ ಆಸೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ನಾನು ಯಾವ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗತ್ತೆ. ನಾನಿವತ್ತು ಎಲ್ಲಿ ಅಟ್ರಾಕ್ಷನ್ಗೆ ಒಳಗಾಗ್ತಾ ಇದ್ದೇನೆ, ನನ್ನ ಧರ್ಮವನ್ನ ಬಿಟ್ಟು ನಾನು ಬೇರೆ ಕಡೆಗೆ ಒಲಿತಾ ಇದ್ದೇನೆ ಅನ್ನೋದ್ರ ಬಗ್ಗೆ ನಾನು ಆಲೋಚನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನನಗೆ ನನ್ನ ತಾಯಿ ಮನೆಯಲ್ಲಿ ಕಲ್ಸ್ಕೊಟ್ಟಂತ ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿನ ನಾನು ಕೊನೆ ತನಕ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇದೆಯಾ, ಅಥವಾ ಅದನ್ನು ನಾನು ಅರ್ಧದಲ್ಲಿ ಮುರಿದು ಬಿಟ್ಟು ಇನ್ನೆಲ್ಲೋ ಹೋಗಿ ನನ್ನ ಜೀವನವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೇನಾ ಅನ್ನೋದ್ರ ಬಗ್ಗೆ ನಾನು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ಇವತ್ತು ಸುಮ್ಮನೆ ಹಿಂದೂ ಸಂಸ್ಕೃತಿ, ಹಿಂದುತ್ವ, ನಮ್ಮ ಹೆಣ್ಣು ಮಕ್ಕಳು ನಮ್ಮವರಾಗಿ ಉಳಿಬೇಕು ಅನ್ನುವಂಥದ್ದನ್ನು ಸುಮ್ಮನೆ ಹೇಳಿಲ್ಲ. ಎಷ್ಟು ಚೆನ್ನಾಗಿದೆ ನಮ್ಮ ಸಂಸ್ಕೃತಿ. ಬೆಳಿಗ್ಗೆ ಆಯಿತು ಅಂದರೆ ಎದ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಿ ಶ್ಲೋಕ ಹಾಕಿ ಅಮ್ಮ ಎಬ್ಬಿಸ್ತಾರೆ ನಮ್ಮನ್ನ. ಎದ್ಕೊಂಡು ನಾವು ಸ್ನಾನ ಮಾಡಿ ಮುಖಕ್ಕೆ ಹಣೆಬಟ್ಟು ಇಟ್ಕೊಂಡು ದೇವರಿಗೆ ಕೈ ಮುಗ್ದುಕೊಂಡು ತಲೆ ತುಂಬ ಹೂ ಇಟ್ಕೊಂಡು ಬಳೆ ಹಾಕ್ಕೊಂಡು ಚೆನ್ನಾಗಿರೋ ಬಟ್ಟೆನ ಹಾಕ್ಕೊಂಡು ಹೊರಗಡೆ ಹೋಗ್ತೇವೆ ಓದ್ಲಿಕ್ಕೆ.
ಎಷ್ಟು ಚೆನ್ನಾಗಿದೆ ಸಂಸ್ಕೃತಿ. ಆದರೆ ನಾವೇನು ಮಾಡ್ತೇವೆ, ಇಲ್ಲ ಇದು ನನಗೆ ಚೆನ್ನಾಗಿರೋದಿಲ್ಲ, ಇದು ನನ್ನ ಸೂಟ್ ಆಗೋದಿಲ್ಲ, ನನ್ನ ಡ್ರೆಸ್ಸಿಗೆ ಎಲ್ಲರೂ ನಗಾಡ್ತಾರೆ ಅಂತ ಒಂದೊಂದನ್ನೇ ಕಿತ್ತಾಕ್ಬಿಟ್ಟಿದ್ದೇವೆ ಇವತ್ತು ನಾವು. ಹಿಂದಿನವ್ರು ಮಾಡಿರುವಂತಹ ಯಾವುದೇ ವಿಷಯಗಳಿದ್ರು ಅದನ್ನ ಸುಮ್ಮನೆ ಮಾಡಲಿಲ್ಲ. ನಮಗೆ ಪ್ರತಿಯೊಂದಕ್ಕೂ ಒಂದು ಅರ್ಥವನ್ನ ಇಟ್ಟು, ಸೈಂಟಿಫಿಕ್ ರೀಸನ್ ಅನ್ನ ಇಟ್ಟು ಮಾಡಿದ್ದಾರೆ. ಉದಾಹರಣೆಗೆ ನನಗೆ ಸ್ವಲ್ಪ ಸಮಯ ಕಡಿಮೆ ಕೊಟ್ಬಿಟ್ಟಿದ್ದಾರೆ. ಹಣೆಗೆ ಬಿಂದಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಇಟ್ಕೊಳ್ಳೋದಿಲ್ಲ ನಾವು. ಹಣೆ ಮಧ್ಯ ಬಿಂದಿ ಇಟ್ಕೊಂಡಾಗ ಇದು ನಮ್ಮ ಸೆಂಟರ್ ಪಾಯಿಂಟ್. ನಮ್ದು ನಮ್ಮ ಇಡೀ ನಮ್ಮ ಎನರ್ಜಿ ಇರುವಂಥದ್ದು ನಮ್ಮ ಹಣೆಗಳ ಮಧ್ಯದಲ್ಲಿ. ನಾವು ಬಿಂದಿ ಇಟ್ಕೊಂಡಾಕ್ಷಣ ನಮ್ಮ ಪಾಸಿಟಿವ್ ಎನರ್ಜಿಯಲ್ಲಿ ಕ್ರೋಢೀಕರಣ ಆಗತ್ತೆ, ಮೈಂಡ್ ವರ್ಕ್ ಆಗತ್ತೆ, ಪಾಸಿಟಿವ್ ಥಿಂಕಿಂಗ್ ಬರ್ತದೆ ನಮಗೆ. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಮಗೆ ಹೇಳಿರುವಂಥದ್ದು. ಬಿಂದಿಗಳನ್ನ ಇಟ್ಕೊಳ್ಳಿ, ಕುಂಕುಮವನ್ನ ಇಟ್ಕೊಳ್ಳಿ, ಕಾಲುಂಗ್ರ ಹಾಕೊಳ್ಳಿ, ಕೂದಲನ್ನ ಉದ್ದ ಬಿಡಿ. ಇಲ್ಲ ನನಗೆ ಚಿಕ್ಕ ಕೂದಲು ಸಾಕು, ಫ್ರಂಟ್ ಕಟ್ ಬ್ಯಾಕ್ ಕಟ್ ಎಲ್ಲ ಮಾಡ್ಕೊಂಡು ಬಿಡ್ತೇವೆ ನಾವು ಫ್ಯಾಷನ್ ಅಂತ. ಎಸ್, ಫ್ಯಾಷನ್ ಮಾಡಬೇಕು, ಅದಕ್ಕೊಂದು ಮಿತಿ ಇದ್ರೆ ತುಂಬಾ ಚಂದ ಅಲ್ವಾ? ಇನ್ನೊಬ್ರು ಕೈ ತೋರಿಸಿ ನಮ್ಮನ್ನ ನಗಾಡದೆ ಇರುವ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋ ಒಂದು ಯೋಚನೆ ನಮ್ಮ ಹತ್ರ ಇದ್ರೆ ಚಂದ ಅಲ್ವಾ? ಇವತ್ತು ನಾವು ಹೇಳ್ತೇವೆ, ಯೋಚನೆ ಮಾಡ್ತಾ ಹೇಳ್ತೇವೆ. ನಿಮಗೆ ಪ್ರಶಿಕ್ಷಣದಲ್ಲಿ ಕೃಷ್ಣಮೂರ್ತಿ ಸರ್ ಅವರು ತುಂಬಾ ಡೀಟೇಲ್ ಆಗಿ ತಗೊಳ್ತಾರೆ. ನಾವು ಯೋಚನೆ ಮಾಡ್ತಾ ಇದ್ರೆ ನಾವು ಸಾಮಾನ್ಯರಲ್ಲ. ಇಲ್ಲಿರುವಂತಹ ಹೆಣ್ಣು ಮಕ್ಕಳು ನಾವು ಸಾಮಾನ್ಯರಲ್ಲ. ನಾವು ತುಂಬಾ ಬಲಿಷ್ಠವಾಗಿರುವಂತಹವರು, ನಮ್ಮಲ್ಲಿ ಛಲ ಇರುವಂಥದ್ದು, ನಮ್ಮಲ್ಲಿ ಸವಾಲುಗಳಿರುವಂಥದ್ದು. ನಾವು ನಮ್ಮ ಸಂಸ್ಕೃತಿ ಪುರಾಣವನ್ನ ನೋಡ್ತಾ ಇದ್ರೆ ಲಕ್ಷ್ಮಿ ಅಂದ್ರೆ ಯಾರು? ಆರ್ಥಿಕತೆಯ ಒಡತಿ ಯಾರು? ಲಕ್ಷ್ಮೀದೇವಿ. ಯಾರದು? ಹೆಣ್ಣು. ವಿದ್ಯೆ ಕೊಡೋದು ಯಾರು ಇವತ್ತು? ಯಾರದು? ಹೆಣ್ಣು. ಎಷ್ಟು ಹೆಮ್ಮೆ ಇದೆ ನಮಗೆ. ಹಣದ ಒಡತಿ, ವಿದ್ಯೆಯ ಒಡತಿ ಹೆಣ್ಣು. ನಾನು ಹೆಣ್ಣು ಅಂತ ಹೇಳಿ ನನಗೆ ಎಷ್ಟೊಂದು ಹೆಮ್ಮೆ ಇದೆ ನನಗೆ. ಅದರ ಜೊತೆಗೆ ದುರ್ಗಾಶಕ್ತಿ, ಗೊತ್ತಾ? ಕೇಳಿದ್ದೀರಾ ಎಲ್ರು? ಓ, ಯಾಕೋ ಸ್ವರ ಕೇಳಿಸ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಜಾಸ್ತಿ ಆಗಿದಾ? ಕೇಳಿದ್ದೀರಾ ಎಲ್ರು ದುರ್ಗಾಶಕ್ತಿ ಏನು? ದುರ್ಗಾಶಕ್ತಿ ಅಂದ್ರೆ ಏನು? ಏನು 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 ದುರ್ಗಾಶಕ್ತಿ ಅಂದ್ರೆ ಏನ್ ಹೇಳ್ತೇವೆ? ದುರ್ಗೆ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಏನ್ ಬರ್ತದೆ? ತುಂಬಾ ಸ್ಟ್ರಾಂಗ್, ಛಲ, ಜೋರು, ಚಂಡಿಕೆ, ಇದೆಲ್ಲ ನಮ್ಮ ಯೋಚನೆಗಳು ಬರ್ತದೆ. ಚಂಡಿಕೆ, ಕೋಪ, ಸಿಟ್ಟು ಅಂತ ಹೇಳಿದ ತಕ್ಷಣ ನಾವು ಚಂಡಿಕೆಯಾಗಿ ಇರಬೇಕು, ನಾವು ದುರ್ಗಾಶಕ್ತಿ ಆಗಿರ್ಬೇಕು. ನಮ್ಮ ಸಂಸ್ಕೃತಿಯನ್ನ, ನಮ್ಮನ್ನ ನಾವು ಉಳಿಸ್ಕೊಳ್ಬೇಕು, ನಮ್ಮ ದೇಶವನ್ನ ಉಳಿಸ್ಕೊಳ್ಬೇಕು, ನಮ್ಮ ಮನೆಯನ್ನ ಉಳಿಸ್ಕೊಳ್ಬೇಕು, ನಮ್ಮ ಸಂಸಾರವನ್ನ ಉಳಿಸ್ಕೊಳ್ಬೇಕು ಅಂತಾದ್ರೆ ನಾವು ದುರ್ಗಾಶಕ್ತಿಯಾಗಿ ನಿಲ್ಬೇಕಾಗತ್ತೆ. ದುರ್ಗಾಶಕ್ತಿಯಾಗಿ ನಿಲ್ಲುವುದು ಅಂದ್ರೆ ಏನು? ಯಾರಾದ್ರೂ ಬಂದು ನಮ್ಗೆ ಮಾತಾಡಿದ ತಕ್ಷಣ, ಅಲ್ಲಿ ಇವತ್ತು ಪ್ರಶಿಕ್ಷಣದಲ್ಲಿ ಹೇಳಿದ್ದಾರೆ, ಉದ್ಘಾಟನೆಯಲ್ಲಿ ಏನು ಬಂದ್ರು ನಾವು ದುರ್ಗಾಶಕ್ತಿಯಾಗಿ ನಿಲ್ಬೇಕು ಅಂತ ಹೇಳಿದ್ರೆ, ಹಾಗೆ ಹೇಳಿದ ತಕ್ಷಣ ನಾನು ದುರ್ಗಾಶಕ್ತಿಯಾಗಿ ನಿಲ್ತೇನೆ ಅಂತ ಹೇಳಿ ಯಾರಾದ್ರೂ ನನ್ನ ಫ್ರೆಂಡ್ ಬಂದು ನನಗೆ ಬೈದ್ರೆ ಎದುರು ನಿಂತು ಪಟ 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 ಅಂತ ಹಿಂದೆ ಬೈಯುವಂಥದ್ದು, ಅಮ್ಮ ನನಗೆ ಏನಾದ್ರೂ ಅದು ಮಾಡಬೇಡ ಅಂತ ಹೇಳಿದ್ರೆ ನಾನು ಹಿಂದೆ ತಿರುಗಿ ಬೈಯುವಂಥದ್ದು ದುರ್ಗಾಶಕ್ತಿ ಅಲ್ಲ. ನನ್ನೊಳಗಡೆ ಛಲ ಇರಬೇಕು, ಅದು ದುರ್ಗಾಶಕ್ತಿ. ನಾನು ಸಾಧನೆಯನ್ನ ಮಾಡ್ತೇನೆ, ಅದು ದುರ್ಗಾಶಕ್ತಿ. ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದೆ, ನಾನು ಆ ಕೆಲಸವನ್ನ ಮಾಡ್ತೇನೆ ಅನ್ನುವಂತಹ ಇದೆಯಲ್ಲ, ಅದು ದುರ್ಗಾಶಕ್ತಿ. ಈ ಸಮಾಜವನ್ನ ಗಟ್ಟಿಯಾಗಿ ಎತ್ತಿ ಹಿಡಿತೇನೆ ಅನ್ನುವಂಥ ಛಲ ಇದೆಯಲ್ಲ, ಅದು ದುರ್ಗಾಶಕ್ತಿ. ಅದನ್ನ ನಾವು ಮಾಡಬೇಕಾಗತ್ತೆ. ಹೇಗೆ ನಾವು ನಮ್ಮಲ್ಲಿ ಸಾಧನೆಯನ್ನ ಮಾಡುವಂಥದ್ದು, ಹೇಗೆ ನಾವು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಳುವಂಥದ್ದು, ನಮ್ಮನ್ನ ನಾವು ಪ್ರೀತಿ ಮಾಡ್ಲಿಕ್ಕೆ ಕಲಿಬೇಕು. ಮೊದಲನೆಯದಾಗಿ ನನ್ನನ್ನ ನಾನು ಪ್ರೀತಿ ಮಾಡ್ಲಿಕ್ಕೆ ಕಲಿಬೇಕಾಗತ್ತೆ. ಯಾವಾಗ ನನ್ನನ್ನು ನಾನು ಪ್ರೀತಿಸ್ತೇನೋ ಆಗ ನನ್ನ ಸಂಸಾರವನ್ನ, ನನ್ನ ಸಮಾಜವನ್ನ, ನನ್ನ ದೇಶವನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನಿನ್ನೆ ದಿನದಿಂದ 3 ದಿನಗಳ ಕಾಲ ಹರ್ ಘರ್ ತಿರಂಗ ಅಂತ ಹೇಳುವಂತಹ ಒಂದು ಅಭಿಯಾನವನ್ನ ಮಾಡಿದ್ದೇವೆ ಅಲ್ವಾ? ಎದೆ ತಟ್ಟಿ ಹೇಳಬೇಕು, ನನ್ನ ಮನೆಯಲ್ಲಿ ನಾನು ರಾಷ್ಟ್ರ ಧ್ವಜವನ್ನ ನಿನ್ನೆಯ ದಿನ ಹಾರಿಸಿದ್ದೇನೆ ಅಂತ ಹೇಳುವವರು ಯಾರು ಹಾರಿಸ್ಲಿಲ್ವಾ? ಎಸ್, ಒಂದಷ್ಟು ಕೈಗಳು ಇನ್ನೂ ಕೆಳಗಡೆ ಇದೆ. ಇದು ಪರವಾಗಿಲ್ಲ, ಡೆಲ್ಲಿಯಲ್ಲಿ ಕೂತು ಹೇಳಿದ್ದಾರೆ ಹರ್ ಘರ್ ತಿರಂಗ. ನನ್ನ ಮನೆ ದೇವಿನಗರದ ಒಂದು ಚಿಕ್ಕ
ಜಾಗದಲ್ಲಿದೆ. ನನ್ನ ಮನೆಯ ತನಕ ಯಾರೂ ಬಂದು ನೋಡುವುದಿಲ್ಲ, ಸಂಘದವರೂ ಬರುವುದಿಲ್ಲ, ನಮಗೆ ಯಾರೇ ಬಂದು ನೋಡುವುದಿಲ್ಲ ಅಂತ ಒಂದು ಯೋಚನೆಯಿಂದ ನಾನು ರಾಷ್ಟ್ರಧ್ವಜವನ್ನ ನನ್ನ ಮನೆಯ ಮೇಲೆ ಹಾರಿಸದೇ ಇರಬಹುದು. ರಾಷ್ಟ್ರಧ್ವಜವನ್ನ ಹಾರಿಸುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಪುಣ್ಯವಂತರು. ನಮ್ಮ ಮನೆಯ ಮೇಲೆ ಯಾರೆಲ್ಲ ರಾಷ್ಟ್ರಧ್ವಜವನ್ನ ನಮ್ಮ ಮನೆಯ ಮೇಲೆ ಹಾರಿಸ್ಲಿಲ್ವೋ, ಇವತ್ತು ಪ್ರಶಿಕ್ಷಣ ಮುಗ್ದ ನಂತರ ಮಧ್ಯಾಹ್ನ ನಂತರ ಹೋಗಿ ರಾಷ್ಟ್ರಧ್ವಜವನ್ನ ಗೌರವಯುತವಾಗಿ ನಿಮ್ಮ ಮನೆಯ ಮೇಲೆ ಹಾರಿಸ್ಬೇಕಾಗಿರುವಂಥದ್ದು. ಇದು ನಾವು ದುರ್ಗಾಶಕ್ತಿಯಾಗಿ ನಿಲ್ಲುವಂಥದ್ದು, ರಾಷ್ಟ್ರ ಪ್ರೇಮವನ್ನ ಬಿಂಬಿಸುವಂಥದ್ದಿದೆಲ್ಲ ಅದು ನಮ್ಮಲ್ಲಿರುವಂತಹ ದುರ್ಗಾಶಕ್ತಿ. ಇದು ಇದ್ದಾಗ ಮಾತ್ರ ನಮಗೆ ಸಾಧ್ಯ ಆಗತ್ತೆ. ಅಮ್ಮ ಹೇಳ್ತಾರೆ, ಬನ್ನಿಯಪ್ಪ ದೇವಸ್ಥಾನಕ್ಕೆ ಹೋಗಿ ಬರುವ, ದೇವಿ ದೇವಸ್ಥಾನಕ್ಕೆ ಉತ್ಸವ ಇದೆ ಅಂತ ಹೇಳಿದ ಕ್ಷಣ ನಾವೇನ್ ಹೇಳ್ತೇವೆ? ನನಗೆ ಎಂಕ್ ಪುರ್ಸೋತಿಜ್ಜಿ, ಎಂಕ್ ಓದೇರೆ ಉಂಡು, ಎಂಕ್ ಎನ್ನ ಫ್ರೆಂಡ್ ಬರ್ಪಾಲು ಇಲ್ಲಗು, ಇಂಥ ಕತೆಗಳನ್ನು ನಾವು ಹೇಳ್ತೇವೆ. ಕರೆಕ್ಟಾ? ಯಾವತ್ತಾದ್ರೂ ಒಂದು ಕ್ಷಣ ನಾನು ಕೂಡ ದೇವಸ್ಥಾನಕ್ಕೆ ಕೊನೆಯ ಪಕ್ಷ ವಾರದಲ್ಲಿ ಒಂದು ದಿನ, ಆದಿತ್ಯವಾರ, ವಾರ ಇಡೀ ನಾವು ಶಾಲೆ ಕಾಲೇಜಿಗೆ ಹೋಗ್ತೇವೆ, ಆದಿತ್ಯವಾರ ಬೆಳಿಗ್ಗೆ ಎದ್ದು ನಾನು ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ದೇವಸ್ಥಾನದಲ್ಲಿ ಇರುವಂತಹ ಪಾಸಿಟಿವ್ ಎನರ್ಜಿಯನ್ನ ನನ್ನೊಳಗೆ ಸೇರಿಸ್ಕೊಳ್ತೇನೆ ಅನ್ನುವಂತಹ ಮನೋಭಾವನೆ ನನ್ನಲ್ಲಿದೆಯಾ? ಅದಿದ್ರೆ ಎಷ್ಟೊಂದು ಒಳ್ಳೆಯದು. ಈ ರೀತಿಯ ಬದಲಾವಣೆ ನಮ್ಮಲ್ಲಿ ಆಗ್ಬೇಕಾಗತ್ತೆ. ಯಾಕೆ ನಮ್ಮಲ್ಲಿ ಇಷ್ಟೊಂದು ತೊಂದರೆಗಳಾಗ್ತಾ ಇದೆ, ನಮ್ಮ ಸಮಾಜದಲ್ಲಿ ನಮಗೆ ಯಾಕೆ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರೆ, ನಾವಿವತ್ತು ಆ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡ್ತಾ ಇಲ್ಲ. ಪರವಾಗಿಲ್ಲ, ಯಾರೋ ಇದ್ದಾರೆ ನಮ್ಮ ದೇಶವನ್ನ, ನಮ್ಮ ಸಮಾಜವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕಾರವನ್ನ ಕಾಪಾಡ್ಲಿಕ್ಕೆ ಇನ್ಯಾರೋ ಇದ್ದಾರೆ. ನಾನು ಒಬ್ಳು ಕಾಪಾಡಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ನಿಮಗೊಂದು ಕತೆ ಹೇಳ್ತೇನೆ ನಾನು. ಎಷ್ಟು ನಿಮಿಷ ನಾನು ನಿಲ್ಲಿಸ್ಬೇಕು ಅಂತ ಹೇಳ್ಬಿಡಿ. ಒಂದು ಕತೆ ಹೇಳ್ತೇನೆ. ಒಂದು ರಾಜ ಯಾಗ ಮಾಡ್ತಾ ಇದ್ದ, ರಾಜ್ಯದ ಅಭಿವೃದ್ಧಿಗೆ ಯಾಗ ಮಾಡ್ತಾ ಇದ್ದ. ಯಾಗ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ, ಆ ಯಾಗಕ್ಕೆ ಹಾಲು ಬೇಕು, ಒಂದು ಕೊಪ್ಪರಿಗೆಯ ಹಾಲು ಬೇಕು ಅಂತ ಹೇಳ್ತಾರೆ. ರಾಜ ಹೇಳ್ತಾನೆ, ಅದೇನ್ ದೊಡ್ಡ ವಿಷಯ, ನಾಳೆ ಬೆಳಿಗ್ಗೆ ವ್ಯವಸ್ಥೆ ಆಗ್ತದೆ, ನಾಳೆ ಬೆಳಿಗ್ಗೆ ಯಾಗ ಶುರು ಮಾಡ್ಕೊಳ್ಳಿ ಅಂತ. ಗುರುಗಳು ಹೇಳ್ತಾರೆ, ಇಲ್ಲ ಇಲ್ಲ, ಹಾಗಾಗುದಿಲ್ಲ, ನಿನ್ನ ಅಷ್ಟು ಪ್ರಜೆಗಳು ಬಂದು ಅದಕ್ಕೆ ಅವರವರ ಮನೆಯ ಹಾಲನ್ನ ಹಾಕಬೇಕು, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಇರಬೇಕು ಅದಕ್ಕೆ ಅಂತ ಹೇಳ್ತಾರೆ. ಆಗ ಮಾತ್ರ ಯಾಗ ಸಂಪೂರ್ಣ ಆಗ್ತದೆ ಅಂತ. ರಾಜ ಡಂಗುರ ಹೊಡಿಸ್ತಾನೆ, ಕೊಪ್ಪರಿಗೆಯನ್ನ ಅರಮನೆಯ ಎದುರಿಡ್ತಾನೆ, ದೊಡ್ಡ ಕೊಪ್ಪರಿಗೆಯನ್ನ ಇಡ್ಲಿಕ್ಕೆ ಹೇಳ್ತಾನೆ, ಡಂಗುರ ಹೊಡಿಸ್ತಾನೆ, ಪ್ರತಿಯೊಬ್ರು ಒಂದು ಲೋಟೆ ಹಾಲನ್ನ ತಂದು ಕೊಪ್ಪರಿಗೆಗೆ ಹಾಕ್ಬೇಕು ಅಂತ ಹೇಳಿ ಎಲ್ಲರೂ ತಂದು ಹಾಲನ್ನ ಹಾಕ್ತಾರೆ. ಬೆಳಿಗ್ಗೆ ಆಯ್ತು, ಯಾಗ ಶುರುವಾಗ್ಲಿಕ್ಕಾಯ್ತು. ರಾಜ ಹೇಳ್ತಾನೆ, ಕೊಪ್ಪರಿಗೆ ಇಟ್ಟಿದ್ದೇವೆ, ಯಾಗಕ್ಕೆ ಹಾಲು ಬೇಕು, ಅಲ್ಲಿಂದ ತಗೊಂಡು ಬಂದು ಯಾಗಕ್ಕೆ ನೋಡುವಾಗ ಕೊಪ್ಪರಿಗೆಯಲ್ಲಿ ಏನಿದೆ? ಏನಿದೆ? ಏನಿದೆ ಕೊಪ್ಪರಿಗೆಯಲ್ಲಿ? ನೀರಿದೆ, ಹಾಲಿಲ್ಲ ಕೊಪ್ಪರಿಗೆಯಲ್ಲಿ. ಯಾಕೆ ನೀರಿದೆ? ಒಬ್ಬ ಯೋಚನೆ ಮಾಡ್ತಾನೆ, ನಾನು ಒಬ್ಬ ನೀರನ್ನ ಹಾಕಿದ್ರೆ ಗೊತ್ತಾಗುದಿಲ್ಲ, ಒಂದು ಲೋಟೆ ನೀರು 1,000 ಲೋಟೆಗಳ ಹಾಲಿಗೆ 1 ಲೋಟೆ ನೀರು ನಾನು ಹಾಕಿದ್ರೆ ಗೊತ್ತಾಗುದಿಲ್ಲ ಅಂತ ಯೋಚನೆ ಮಾಡಿ ನೀರಂತಂದು ಹಾಕ್ತಾನೆ. ಎರಡನೇವನು ಅದೇ ಯೋಚನೆ ಮಾಡ್ತಾನೆ, 1,000ಕ್ಕೆ 1,000 ಜನ ಕೂಡ ತಂದು ನೋಡುವಾಗ ಏನು ನೀರು ಮಾತ್ರ ಇರ್ತದೆ, ಹಾಲಿರುವುದಿಲ್ಲ. ಹಾಗೆ ನಾನು ಒಬ್ಳು ಮಾತ್ರ ಸರಿಯಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಒಬ್ಳು ರಾಷ್ಟ್ರಧ್ವಜ ಹಾರಿಸಿಲ್ಲ ಅಂದ್ರೆ ಸರಿಯಾಗಿಲ್ಲ, ನಾನು ಒಬ್ಳು ಮಾತ್ರ ಸಂಸ್ಕೃತಿಯನ್ನ ಪಾಲಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೊಬ್ಳು ಮಾತ್ರ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತ ಯೋಚನೆ ಮಾಡಿದ್ರೆ, ಹಾಗೆ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಕೂಡ ಆಲೋಚನೆ ಮಾಡ್ತಾ ಇದ್ರೆ ನಮ್ಮ ಧರ್ಮವನ್ನ ನಾವು ಕಳ್ಕೊಳ್ತೇವೆ, ನಮ್ಮ ದೇಶವನ್ನ ನಾವು ಕಳ್ಕೊಳ್ತೇವೆ. ಈ ಪರಿಸ್ಥಿತಿ ನಮಗೆ ಬರಬಾರ್ದು ಅಂತಾದ್ರೆ ಇವತ್ತು ನಾವು ದುರ್ಗಾಶಕ್ತಿಯಾಗಿ ಎದ್ದು ನಿಲ್ಬೇಕಾಗತ್ತೆ. ನಮ್ಮ ದೇಶವನ್ನ ನಾನು ಉಳಿಸ್ಕೊಳ್ತೇನೆ, ನನ್ನ ಮನೆಯನ್ನ ನಾನು ಉಳಿಸ್ಕೊಳ್ತೇನೆ ಅನ್ನುವಂತಹ ಒಂದು ಪಣವನ್ನ ನಾನು ತೊಡಬೇಕಾಗತ್ತೆ. ಇಲ್ಲ ಅಂತಾದ್ರೆ ನಮಗೆ ಅನ್ಸ್ಬೋದು, ಇವತ್ತು ಇಲ್ಲಿ ನಮಗೆ ಯಾಕೆ ಸಂಘದವರು ನಮಗೆ ಇವತ್ತು ಬಂದು ಇಂಥ ಒಂದು ಪಾಠವನ್ನ ಮಾಡ್ತಾ ಇದ್ದಾರೆ, ಪ್ರಶಿಕ್ಷಣವನ್ನ ಯಾಕೆ ನಮಗೆ ಮಾಡ್ತಾ ಇದ್ದಾರೆ ಅಂತ ನಾವು ಆಲೋಚನೆ ಮಾಡ್ಬೋದು. ಎಂಕದಾನೆ ಗೊತ್ತು ಯಾನು ಕಾಲೇಜ್ ಡಿಗ್ರಿ ಓದೊಂದುಲ್ಲೇ, ಯಾನು PUC ಓದೊಂದುಲ್ಲೇ, ಯಾನು ಹೈಸ್ಕೂಲ್ ಓದೊಂದುಲ್ಲೇ, ಎಂಕ್ ಮದ್ಮೆ ಆತಂಡು ಎಂಕದಾನೆ ಗೊತ್ತು ಜೀವನ ಎಂಚಿನ ಅಂದಂತ ನಮ್ಮ ಮನಸ್ಸಿಗೆ ಬರಬಹುದು. ಅಮ್ಮ ಮನೆಯಲ್ಲಿ ಹೇಳ್ಬೋದು, ನೋಡು ನೀನು ಇಂಥದ್ದು ಮಾಡಿದ್ದು ತಪ್ಪು, ನಾವು ಯಾರೋ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ತೇವೆ, ಆದಿತ್ಯವಾರ ಹೇಳುವಾಗ ಪಿಕ್ಚರಿಗೆ ಹೋಗ್ತೇವೆ ಹೇಳುವಾಗ ಅಮ್ಮ ಹೇಳ್ಬೋದು, ಬೇಡ ನೀನು ಹಾಗೆ ಮಾಡಬೇಡ ಅಂತ ಹೇಳ್ಬೋದು. ಒಂದು ಬಟ್ಟೆಯನ್ನ ಹಾಕೊಂಡು ಅರ್ಧ ಬಟ್ಟೆಯನ್ನ ಹಾಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಹಾಕ್ಬೇಡ ಅಂತ ಹೇಳ್ಬೋದು ಅಮ್ಮ. 24 ಗಂಟೆ ಮೊಬೈಲನ್ನು ಹಿಡ್ಕೊಳ್ಬೇಡ ಅಂತ ಅಮ್ಮ ನಮಗೆ ಹೇಳ್ಬೋದು. ಏನ್ ಮಾಡ್ತೇವೆ ನಮ್ಗೆ ಅಮ್ಮ ಹಾಗೆ ಹೇಳುವಾಗ?
ಏನನ್ಸುತ್ತೆ ನಮಗೆ? ಏನನ್ಸುತ್ತೆ? ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಬಾಗಿಲನ್ನ ದೊಡ್ಡ ಅಂತ ಹಾಕೊಂಡ್ ಬಿಡ್ತೇವೆ ನಾವು. ಹಾಕೊಂಡು ಬೆಡ್ ಮೇಲೆ ಬಿತ್ಕೊಂಡು 1 ಗಂಟೆಗೆ ಬರೋದಿಲ್ಲ ಹೊರಗಡೆ. ಅಮ್ಮ ಮಧ್ಯಾಹ್ನ ಊಟಕ್ಕೆ ಬಾ ಮಗ ಅಂತ ಕರೆದ್ರೆ ಹೆಂಗ್ ಒನಸ್ ಬಡ್ಚಿ ಅಂತ ಹೇಳ್ತೇವೆ ನಾವು. ಬಾಗಿಲು ತೆಗಿಯೋದಿಲ್ಲ. ಪಾಪ ಹೆತ್ತ ಕರುಳು ಹೊರಗಡೆಯಿಂದ ದಡಬಡ ಅಂತ ಶುರು ಆಗುತ್ತೆ. ಮಗಳು ಏನ್ ಮಾಡ್ಕೊಳ್ತಾಳೋ ಏನಾಗುತ್ತೋ ಅಂತ. ಯಾಕಂದ್ರೆ ನಾವು ಅಮ್ಮನಿಗೆ ಎದುರಿಸೋದು ಅದೇ ಅಲ್ವಾ. ಯಾವತ್ತು ಗಟ್ಟಿ ಮನ್ಸು ಮಾಡಿ ಮಾನಸಿಕವಾಗಿ ಗಟ್ಟಿತನವನ್ನ ನಾವು ಬೆಳೆಸ್ಕೊಂಡಿಲ್ಲ. ಸಣ್ಣ ಸಣ್ಣ ಪುಟ್ ವಿಷಯಗಳಿಗೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅಮ್ಮನವರನ್ನ ಹೆದರಿಸ್ತೇವೆ, ಅಪ್ಪನವರನ್ನ ಹೆದರಿಸ್ತೇವೆ, ನಾವು ಹಿರಿಯರನ್ನ ಹೆದರಿಸ್ತೇವೆ. ಎಂಕಮಿನಿ ಅವು ಕಂತು ಕೊರ್ದು ಜಂಡ ಯಾನು ಒಂದು ಅಸ್ತ್ರ ಇದೆ ನಮ್ಮ ಹತ್ರ. ಪಾಪ ನಮ್ಮನೆ ಅಮ್ಮನವ್ರು ಹೆದರ್ತಾರೆ, ಹೆತ್ತವ್ರು ಹೆದರ್ತಾರೆ. ಏನು ಮಾಡ್ಕೊಳ್ತಾಳೋ ನನ್ನ ಮಗಳು ಅನ್ನುವಂಥದ್ದು. ನಾವು ಹೆದರಿಸುವಂಥದ್ದಲ್ಲ, ನಾವು ಗಟ್ಟಿಯಾಗಿರುವಂಥದ್ದು. ನಾವು ಯಾಕೆ ಗಟ್ಟಿಯಾಗಿರ್ಬೇಕು? ನಿಮಗೊಂದು ಉದಾಹರಣೆ ಹೇಳ್ತೇನೆ. ಒಂದ್ ಕಡೆ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಹೊರಗಡೆ ಸಿಟ್ ಔಟ್ ಅಂತ ಇದೆ ಅಲ್ವಾ, ವರಾಂಡ ಅಂತ ಇದೆ. ಎಕ್ಸಾಮ್ ಇದೆ ನಾಳೆ ಬೆಳಿಗ್ಗೆ, ಪುಸ್ತಕ ಓದ್ತಾ ಇದ್ದೀರಿ ಅಂತ ಯೋಚನೆ ಮಾಡಿ, ಪರೀಕ್ಷೆಗೆ ಓದ್ತಾ ಇದ್ದೀರಿ. ನಿಮ್ಮ ಮನೆಯ ಪುಟ್ಟ ಮಗು, 3 ವರ್ಷದ 4 ವರ್ಷದ ಪುಟ್ಟ ಮಗು, ನಿಮ್ದು ಚಿಕ್ಕಮ್ಮಂದೋ ನಿಮ್ಮ ಸ್ವಂತ ತಮ್ಮನೋ ನೇಬರ್ ಮಗುವೋ ಬರುತ್ತೆ. ನಿಮ್ಮ ಮನೆ ಎದುರುಗಡೆ ಏನ್ ಮಾಡಿರ್ತಾರೆ, ಎಲ್ಲ ಹಳೆ ಕಸಗಳನ್ನ ಹುಲ್ಲುಗಳನ್ನೆಲ್ಲ ಹಾಕಿ ಬೆಂಕಿ ಹಚ್ಬಿಟ್ಟಿದ್ದಾರೆ. ಬೆಂಕಿ ದೊಡ್ಡದಾಗಿ ಉರಿತಾ ಇದೆ. ನೀವು ಅದನ್ನ ನೋಡ್ಕೊಂಡು ಓದ್ಕೊಂಡು ಕೂತ್ಕೊಂಡಿದ್ದೀರಾ ನಿಮ್ಮ ವೆರಾಂಡದಲ್ಲಿ. ಆ ಪುಟ್ಟ ಮಗು ಬರುತ್ತೆ, ಬಂದ್ಬಿಟ್ಟು ಆ ಬೆಂಕಿ ಹತ್ರ ನಡ್ಕೊಂಡು ಹೋಗುತ್ತೆ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಿ? ಹೋಗ್ಲಿ ಅಂತ ಬಿಟ್ಬಿಡ್ತೀರಾ? ಏನ್ ಮಾಡ್ತೀರಿ? ತಡೀತೀರಿ. ಆ ಮಗು ಕೇಳುದಿಲ್ಲ, ತಡೆದ್ರೂ ಕೇಳುದಿಲ್ಲ. ಇಲ್ಲ ನನಗೆ ಅದು ಹೋಗ್ಬೇಕು, ತುಂಬಾ ಚಂದ ಕಾಣ್ತಾ ಇದೆ, ಆರೆಂಜ್ ನೀಲಿ ಎಲ್ಲ ಬಣ್ಣ ಇದೆ ಅದರಲ್ಲಿ, ನನಗೆ ಹೋಗ್ಬೇಕು, ಅದನ್ನು ಮುಟ್ಬೇಕು ನಾನು ಅಂತ ಹೇಳುತ್ತೆ. ಏನ್ ಮಾಡ್ತೀರಾ? ಗಟ್ಟಿಯಾಗಿ ಹೇಳಿ, ನನಗೆ ಶೀತ ಆಗಿ ಕಿವಿ ಕೇಳಿಸಲ್ಲ ಸ್ವಲ್ಪ. ಬೈತೀರಿ. ಬೈದ್ರೂ ಕೇಳುದಿಲ್ಲ ಆ ಮಗು. ಅವಾಗ ಏನ್ ಮಾಡ್ತೀರಾ? ಹೊಡಿತೀರಾ? ಯಾಕೆ ಹೊಡಿತೀರಾ? ಪರವಾಗಿಲ್ಲ, ಬಿಟ್ಬಿಡಿಯಲ್ಲ, ಆ ಮಗು ಒಂದ್ಸಲ ಮುಟ್ಟಿ ನೋಡ್ಕೊಂಡು ಬರ್ಲಿ ಆ ಬೆಂಕಿ ಹೇಗಿದೆ ಅಂತ ಹೇಳಿ. ಹೋಗ್ಲಿ ಅದ್ರ ಹತ್ರ. ಏನಾಗುತ್ತೆ? ಸುಡುತ್ತೆ. ನಮಗ್ ಗೊತ್ತಿದೆ ಸುಡ್ತದೆ ಅಂತ, 3 ವರ್ಷದ ಮಗುವಿಗೆ ಗೊತ್ತಿಲ್ಲ ಸುಡ್ತದೆ ಅಂತ. ನಮಗೆ ಹೇಗ್ ಗೊತ್ತು ಸುಡ್ತದೆ ಅಂತ? ಹೇಗ್ ಗೊತ್ತು ನಮ್ಗೆ? ಅನುಭವ ಇದೆ, ನಮಗೆ ಜೀವನದ ಅನುಭವ ಇದೆ. ಅದೇ ರೀತಿ ನಮ್ಮ ಹಿರಿಯರು, ನನ್ನ ಹೆತ್ತಮ್ಮ, ನನ್ನ ಹೆತ್ತಪ್ಪ, ನನ್ನ ದೊಡ್ಡಪ್ಪ ಚಿಕ್ಕಪ್ಪ, ನಮ್ಮ ಹಿರಿಯರು, ಇದು ಮಾಡಬೇಡ ಮಗ, ಇದು ತಪ್ಪು, ನೀನು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ, ಈ ದಾರಿ ಸರಿ ಇಲ್ಲ, ಇಂಥವರ ಫ್ರೆಂಡ್ಶಿಪ್ ಬೇಡ ಅಂತ ಹೇಳುವಾಗ ನಾವು ಯಾಕೆ ಅದನ್ನ ವಿರೋಧ ಮಾಡ್ತೇವೆ? ಯಾಕೆ ವಿರೋಧ ಮಾಡ್ತೇವೆ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಆ ಪುಟ್ಟ ಮಗುವಿಗೆ ಬೆಂಕಿ ಹತ್ರ ಹೋದ್ರೆ ತೊಂದರೆ ಆಗ್ತದೆ ಅಂತ ಅನುಭವ ಇರುವ ನಾವು, ನಮ್ಮ ಹಿರಿಯರು ನಮ್ಮ ಜೀವನಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ನಮ್ಮನ್ನ ತಡೆಗಟ್ಟಿದಾಗ, ಹಠ ಹಿಡಿದು ಬಾಗಿಲಾಕಿ ನಮ್ಮ ಮನೆ ಒಳಗಡೆ ಕೂತ್ಕೊಳ್ತೇವಲ್ಲ, ರೂಮ್ ಒಳಗಡೆ, ಇದು ಸರಿಯಾ ತಪ್ಪಾ ಪ್ರಶ್ನೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಬಾಗಿಲು ಹಾಕೊಂಡು ಕೂತ್ಕೊಂಡು ಹೆದರಿಸ್ತೇವಲ್ಲ, ನಾನು ಇಂಥದ್ದು ಮಾಡ್ತೇನೆ ಅಂತ ಹೇಳಿ, ಇದು ತಪ್ಪು. ನನ್ನ ಮನಸ್ಸನ್ನ ನಾನಿವತ್ತು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾಗತ್ತೆ, ಮಾನಸಿಕವಾಗಿ ನಾನು ಗಟ್ಟಿಯಾಗಿರ್ಬೇಕಾಗತ್ತೆ. ನಾನು ನೇರವಾಗಿ ಒಂದು ಮಾತು ಹೇಳ್ತೇನೆ. ಇವತ್ತು ನಮಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಗೊತ್ತಿದೆ, ಇವತ್ತು ನಮಗೆ ಫ್ಯಾಷನ್ ಮಾಡ್ಲಿಕ್ಕೆ ಗೊತ್ತಿದೆ, ಇವತ್ತು ಒಂದೂರಿಂದ ಒಂದೂರಿಗೆ ಹೋಗಿ ಬರ್ಲಿಕ್ಕೆ ಗೊತ್ತಿದೆ. ನಮ್ಮ ಜೀವನಕ್ಕೆ ಸಮಸ್ಯೆ ಬಂದಾಗ ಅದನ್ನ ಎದುರಿಸುವಂತ ತಾಕತ್ತು ಇವತ್ತು ನಮ್ಮ ಹತ್ರ ಇಲ್ಲ, ಅದನ್ನ ಎದುರಿಸುವಂತ ಛಲ ನಮ್ಮ ಹತ್ರ ಇಲ್ಲ. ಯಾಕೆ? ನಾವು ಸೆನ್ಸಿಟಿವ್ ಆಗಿ ಬೆಳೆದಿದ್ದೇವೆ, ನಾವು ಮೊಬೈಲ್ ಒಳಗಡೆ ಹೊಕ್ಕು ಬೆಳೆದಿದ್ದೇವೆ, ನಮ್ಮ ಸಂಸ್ಕೃತಿಯನ್ನ, ಹಿರಿಯರ ಜೊತೆ ಮಾತಾಡೋದನ್ನ ನಾವು ಬಿಟ್ಟು ಬೆಳೆದಿದ್ದೇವೆ. ಇವತ್ತು ಕೂತ್ಕೊಳ್ಳಿ, ಒಂದಷ್ಟು ಹಿರಿಯರ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಹಿರಿಯರ ಜೀವನದ ಬಗ್ಗೆ ಮಾತಾಡಿ, ಅವ್ರ ಜೊತೆ ಅವ್ರು ಬೆಳೆದು ಬಂದ ರೀತಿಯ ಬಗ್ಗೆ ಮಾತಾಡಿ, ಇರುವಂತ ಸಮಸ್ಯೆಯನ್ನ ಅದನ್ನ ಹಾಗೆ ಸ್ವೀಕಾರ ಮಾಡಿ, ಆ ಸಮಸ್ಯೆಯನ್ನ ಎದುರಿಸಲಿಕ್ಕೆ, ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಸ್ಟ್ರಾಟಜಿಯನ್ನ, ಕಾರ್ಯವನ್ನ ಮಾಡಬೇಕು ಅದನ್ನ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಅದನ್ನ ಮಾಡಿದಾಗ ಮಾತ್ರ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಜೀವನದಲ್ಲಿ ಬರುವಂತಹ ಎಷ್ಟೋ ಕಷ್ಟಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹಿರಿಯರು, ನಮ್ಮ ಜನರೇಷನ್ ಅಲ್ಲಿ ಇರುವಂತವ್ರು ಪ್ರತಿಯೊಬ್ರು ಪ್ರತಿಯೊಂದು ಸಮಸ್ಯೆನ, ಮನೆ ಮಠ ಎಲ್ಲವನ್ನ ಕಳ್ಕೊಂಡ್ರು ಕೂಡ ನಾನು ಜೀವನ ಮಾಡ್ತೇನೆ ನನ್ನ ಮಕ್ಕಳಿಗೋಸ್ಕರ ಅಂತ ಬದುಕಿ ತೋರಿಸಿದ್ದಿದೆ. ಅವರಿಗೆ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಇನ್ನೋರ್ವ ಅತಿಥಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ
ಜಿಲ್ಲಾ ಶಿಕ್ಷಣಾಧಿಕಾರಿ ಆಗಿ ದುಡಿದು ನಿವೃತ್ತರಾಗಿರುವಂಥ ಶ್ರೀ ಶಂಕರನಾರಾಯಣ ಶಾಸ್ತ್ರಿ ಅವರಿಗೂ ಕೂಡ ದೇವಸ್ಥಾನದ ಪರವಾಗಿ ಧನ್ಯವಾದಗಳು. ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಾಸನ ತರಬೇತಿ ರಾಜ್ಯ ಪ್ರತಿಷ್ಠಾನ ಪ್ರೊಫೆಸರ್ ಆಗಿ ಧನ್ಯವಾದಗಳು. ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ದೇಸಾಯಿ ಅವರಿಗೂ ಕೂಡ ದೇವಸ್ಥಾನದ ಪರವಾಗಿ ಧನ್ಯವಾದಗಳು. ಹಾಗೂ ವೇದಿಕೆಯ ಕೆಳಗಿರುವಂಥ ಅನಿಲ್ ರಾವ್, ಸುರೇಶ್ ಅಲ್ವಾ ಹಾಗೂ ತಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ, ಮಾಧ್ಯಮದವರಿಗೂ ಹಾಗೂ ಧ್ವನಿವರ್ಧಕವರಿಗೂ ಧನ್ಯವಾದಗಳು ಅರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈಗ 8ನೇ ಪೇಜಿಗೆ ಬನ್ನಿ. ನಾವೆಲ್ಲರೂ ಕೂಡ ಸಿಂಹಗಳಾಗಬೇಕು. ಏನಾಗಬೇಕು? ಸಿಂಹ ಅಂದರೆ ಕಾಡಿನ ರಾಜ. ಯಾಕಂದರೆ ಕಾಡಿನಲ್ಲಿ ಹೋಗುವಾಗ ಬಾಕಿ ಎಲ್ಲ ಪ್ರಾಣಿಗಳು ನಮಸ್ಕಾರ ಮಾಡ್ತಾರೆ ಸಿಂಹನಿಗೆ. ಯಾಕೆ? ಸಿಂಹದಲ್ಲಿ ಏನಿದೆ? ಬಲ. ಹಾಗಾಗಿ ಅದಕ್ಕೆ ತುಂಬ ಧೈರ್ಯ. ಹಾಗಾಗಿ ಅದು ಎಲ್ಲಿ ಹೋದರೂ ಕೂಡ ಅದಕ್ಕೆ ಜಯ. ಹೇಳಿ, ಮೊದಲನೇದು ಸಿಂಹಕ್ಕೆ ಏನಿದೆ? ಬಲ ಇದ್ದರೆ, ಧೈರ್ಯ ಇದ್ದರೆ ಹೋದಲ್ಲೆಲ್ಲ ಜಯ. ಮಕ್ಕಳೇ, ನೀವೆಲ್ಲರೂ ಸಿಂಹಗಳಾಗಬೇಕು. ಬಲ ಸಂಪಾದನೆ ಮಾಡಿದರೆ ಧೈರ್ಯ ಬರ್ತದೆ. ಧೈರ್ಯದಿಂದ ಎಲ್ಲಿ ಬೇಕಾದರೂ ಹೋದರೂ ಗೆಲುವು ಸಿಗ್ತದೆ. ಬಲ ಅಂದರೆ ಎಂತೆಂಥ ಬಲ? ಮೊದಲನೇದು ಆರೋಗ್ಯ ಬಲ, ವಿದ್ಯೆಯಿಂದ, ವಿವೇಕದಿಂದ. ಧೈರ್ಯ ಅಂದರೆ ಸತತ ಸಾಧನೆಯಿಂದ, ಮತ್ತು ಜಯ ಅಂದರೆ ಕ್ರಿಯಾಶೀಲತೆಯಿಂದ. ನಾವೆಲ್ಲ ಏನಾಗಬೇಕು ಮಕ್ಕಳೇ? ಗಟ್ಟಿ ಹೇಳ್ರಿ, ನಾವೆಲ್ಲ ಏನಾಗಬೇಕು? ಸಿಂಹ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ಎಲ್ಲ ಸಿಂಹವೇ. ಸಿಂಹ ಸಿಂಹಿಣಿ ಅಂತೆಲ್ಲ ನಾವೆಲ್ಲ ಸಿಂಹಗಳಾದರೆ ಜಯಶಾಲಿಗಳಾಗ್ತೇವೆ. ಸಿಂಹಗಳಾಗಬೇಕು ಅಂತ ನಮ್ಗೆ ಆಸೆ. ನಮ್ಗೆ ಆಸೆ ಏನು? ಸಿಂಹ ಆಗಬೇಕು ಅಂತ. ಆದರೆ ಆಗಿರುವುದೇನು ಈಗ? ಆ 2ನೇ ಪ್ರಾಣಿ ಯಾವುದದು? DONKEY. ಅದರ ಮೊದಲನೇ ಪಾಯಿಂಟ್ ಏನು? ಸೋಮಾರಿ. ನಾವು ಬೆಳಗ್ಗೆ ಮುಂಚೆ ಎದ್ದು ಇಡೀ ದಿವಸ ಕೆಲಸವನ್ನು ಚುರುಕಾಗಿ ಮಾಡಬೇಕಾದ್ರೆ ಸೋಮಾರಿಗಳು ಹೋಗಬೇಕು. ಸೋಮಾರಿತನ ಹೇಗೆ ಹೋಗಬೇಕು ಅದನ್ನು ನಮ್ಮ ಶಾಸ್ತ್ರಿಯವರು ಈಗ ನಮಗೆ ಟಿಪ್ಸ್, ಸುಲಭದ ಉಪಾಯ ಕಲಿಸ್ತಾರೆ. ವ್ಯರ್ಥ ಶ್ರಮ. ನೋಡಿ, ಒಬ್ಬ ಮನುಷ್ಯ ಯಾಕೆ ಸೋಮಾರಿ ಆಗ್ತಾನೆ? ಗುರಿ ಇಲ್ಲದಿದ್ದರೆ ಸೋಮಾರಿ ಆಗ್ತಾನೆ. ಇನ್ನು ಕೆಲವರು ಕೆಲಸ ಮಾಡ್ತಾರೆ. ಎಷ್ಟು ಕೆಲಸ ಮಾಡಿದರೂ ಪ್ರಯೋಜನ ಇಲ್ಲ. ಯಾಕೆ? ಅವ್ರು ಮಾಡುವ ಶ್ರಮ ವ್ಯರ್ಥ. ಹೇಗೆ? ಬುದ್ಧಿ ಇಲ್ಲದೆ ಕತ್ತೆ ಮಾಡುವ ಕೆಲಸ. 3ನೇದು ಮೂರ್ಖ. ಏನು ಹೇಳಿದರೂ ಚೇಂಜ್ ಆಗಲ್ಲ, ಮತ್ತು ಅದೇ ಮಾಡ್ತಾ ಹೋಗ್ತಾರೆ. ಸ್ಟುಪಿಡ್. ನಮ್ಮೆಲ್ಲರ ಒಳಗೆ ಇರುವಂಥ ಒಂದು ಪ್ರಾಣಿ ಇದೆ. ಅದರ ಹೆಸರು, ನಾವು ಸಿಂಹವೂ ಅಲ್ಲ, ಕತ್ತಿಯೂ ಅಲ್ಲ, ನಾವೆಲ್ಲ ಕಸ್ತೂರಿ ಮೃಗ, ಮಾಸ್ಕ್ ಡೀರ್. ಕಸ್ತೂರಿ ಕುಂಡಲಿ ಬಸೆ, ಹೊಟ್ಟೆ ಎದೆ ನಾಭಿಯಲ್ಲಿ ಕಸ್ತೂರಿ ಹಿಡ್ಕೊಂಡು ಕಸ್ತೂರಿ ಮೃಗ. ಈ ಪರಿಮಳ ಎಲ್ಲಿಂದ ಬಂತು ಅಂತ ಆಚೀಚೆ ಹುಡುಕ್ತದೆ. ಕಡೆಗೆ ಗೊತ್ತಾಗ್ತದೆ ಇಲ್ಲಿ ಒಳಗೆ ಉಂಟು ಅಂತ. ಮಕ್ಕಳೇ, ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ನಿಮ್ಮ ಮಾಸ್ಟ್ರು ಗುರುಗಳಿಂದ ನಿಮ್ಮ ಒಳಗೆ ತುಂಬ ಶಕ್ತಿಯನ್ನು ಭಗವತಿ ಕೊಟ್ಟಿದ್ದಾಳೆ. ಹೊರಗೆ ಹುಡುಕಬೇಡಿ. ಕಸ್ತೂರಿ ಕುಂಡಲ್ ಮೆಸೆ ಮೃಗ ಡೂಂಡೆ ಬನ್ಮಾಹಿ ಐಸೆ ರಾಮ ಘಟಿ ಘಟಿ ದುನಿಯಾ ದೇಖೆ ನಾಹಿ. ಅರ್ಥ ಆಯ್ತಾ? ಈಗ ಮಂಜುಳಾ ಮೇಡಮ್ ಅವರು ನಮ್ಗೆ ಹೇಳಿದರು, ಮುಂದಿನ ಪೇಜಿಗೆ ಬನ್ನಿ, 10ನೇ ಪೇಜಿಗೆ ಬನ್ನಿ. ಅದಕ್ಕೆ ಮೊದಲು ಸಿಂಹ ಆಗಬೇಕು ಅಂತಾದರೆ ಕಾಡಿನಲ್ಲಿ ಸಿಂಹಗಳಿಗೆ ಟ್ರೈನಿಂಗ್ ಸ್ಕೂಲ್ ಅಂತ ಇದೆಯಾ? ಲೀಡರ್ಶಿಪ್ ಟ್ರೈನಿಂಗ್ ಸ್ಕೂಲ್ ಅಂತ ಇದೆಯಾ? ಅಥವಾ ಕಾಡಿನಲ್ಲಿ ಸಿಂಹವನ್ನು ಸಿಂಹಾಸನದ ಮೇಲೆ ಕೂರಿಸಿ ಕಿರೀಟ ಹಾಕಿ ನೀನು ರಾಜ ಅಂತ ಹೇಳ್ತಾರ? ಅದು ಇಲ್ಲ. ಆದರೆ ಸಿಂಹ ತನ್ನ ತಾಕತ್ತಿಂದ ರಾಜ ಆಗಿದೆ. ಹಾಗೆ ನಾವೆಲ್ಲರೂ ಕೂಡ ತಾಕತ್ತಿಂದ ರಾಜ ಆಗಬೇಕು, ಸಿಂಹ ಆಗಬೇಕು. ಅದಕ್ಕೆ ಕೆಳಗೆ ಒಂದು ಶ್ಲೋಕ ಇದೆ, ಹೇಳ್ಕೊಡ್ತೀನಿ, ಹೇಳಿ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತಾ.
ವಿಕ್ರಮಾರ್ಜಿತ ಸತ್ವಸ್ಯ. ಮಕ್ಕಳೇ, ನಾವು ಕಷ್ಟಪಟ್ಟು ಸಂಪಾದಿಸಿದ ಶಕ್ತಿಯಿಂದ ಇಡೀ ಜಗತ್ತು ನತಮಸ್ತಕವಾಗಿ ನಮಸ್ಕಾರ ಮಾಡಿ, ನೀನೇ ನಮ್ಮ ರಾಜ, ನೀನೇ ಸಿಂಹ, ನೀನೇ ಲೀಡರ್ ಅಂತ ನಮಸ್ಕಾರ ಮಾಡ್ತಾರೆ. ಆ ರೀತಿ ನಮ್ಮ ಹಿಂದೂ ಹುಡುಗಿಯರೆಲ್ಲರೂ ಕೂಡ ಎಷ್ಟು ಶಕ್ತಿಶಾಲಿಗಳಾಗಬೇಕು ಅನ್ನೋದು ಇಲ್ಲಿಯ ಕರೆ. ಮುಂದಿನ ಪುಟದಲ್ಲಿ ಆಗಲೇ ನಮಗೆ ಮಂಜುಳಾ ರಾವ್ ಅವರು ಹೇಳಿದ್ದಾರೆ, ನಾವು 3 ಶಕ್ತಿ ಬೆಳೆಸ್ಕೊಳ್ಬೇಕು ಹುಡುಗಿಯರು. ಮೊದಲನೇ ಶಕ್ತಿ, ತಲೆಯಲ್ಲಿ ಯಾವ ಶಕ್ತಿ ಬರ್ಕೊಳ್ಳಿ ಎಲ್ಲರೂ ಕೂಡ, ಜ್ಞಾನ ಶಕ್ತಿ ಮೊದಲನೇದು. ಯಾವ್ದು ಹೇಳಿ ಶಕ್ತಿ ಇಲ್ಲಿ? ಅದಕ್ಕೆ ದೇವತೆ ಯಾರು? ಜ್ಞಾನ ಕೊಡುವ ದೇವತೆ ಯಾರು? ಸರಸ್ವತಿ. ಎರಡನೇದು ಇಲ್ಲಿರುವ ಶಕ್ತಿ, ಧೈರ್ಯ ಶಕ್ತಿ, ಅದಕ್ಕೆ ಹೆಸರು ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಕೊಡುವಂತಹ ದೇವಿ ಯಾರು? ಇಚ್ಛಾ ಅಂದರೆ ಧೈರ್ಯ ಕೊಡುವ ದೇವಿ ಯಾರು? ದುರ್ಗಾ. ದುರ್ಗಾ ಪರಮೇಶ್ವರಿ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ. ಆ ದುರ್ಗಾದೇವಿ ಬಾಕಿ ಶಿವ, ಯಾರು ವಿಷ್ಣು, ಬ್ರಹ್ಮ ಎಲ್ಲ ಸೋತು ಅವಳ ಹತ್ರ ಹೋದಾಗ ಅವಳು ಎದ್ದು ನಿಂತಳು. ಹಾಗಾಗಿ ದುರ್ಗೆಯ ಸ್ವರೂಪರಾದ ನೀವು ಎದ್ದು ನಿಲ್ಲಬೇಕು. ರೈಟ್? ಹಾಗಿದ್ದು ಮೂರನೇದು, ಕೆಲಸ ಮಾಡಿದಷ್ಟು ಸಂಪತ್ತು ಬರ್ತದೆ. ಸಂಪತ್ತಿನ ದೇವತೆ ಯಾರು? ಲಕ್ಷ್ಮೀ. ಹೇಳಿ, ನಿಮಗೆ ಸರಸ್ವತಿ ಬೇಕಾ, ದುರ್ಗೆ ಬೇಕಾ, ಲಕ್ಷ್ಮಿ ಬೇಕಾ? 3 ಬೇಕು. ಒಂದು ಕೊಡ್ತೇನೆ ಅಂದರೆ 3 ಕೇಳ್ತಾರೆ. ಸೊ ನಮ್ಮ ಕೀನ್ಯಾದ ತಲಪಾಡಿಯ ಹುಡುಗಿಯರು ಬಹಳ ಬುದ್ಧಿವಂತರು. ನಿಮಗೆ 3 ಸಿಕ್ಕುವಂತಾಗಲಿ. ಸಿಗ್ತದೆ ಅಂದರೆ ಅದೆಲ್ಲೋ ಸಿಕ್ಕತ್ತೆ ತರುವುದಲ್ಲ, ನಾವು ಸಂಪಾದನೆ ಮಾಡಬೇಕು. ಶಾಸ್ತ್ರಿಗಳೇ, ಈ ಹುಡುಗಿಯರು ಆ ಶಕ್ತಿ ಸಂಪಾದನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಮಗೆ ಸ್ವಲ್ಪ ಕಲಿಸ್ಕೊಡ್ತೀರಾ ಸರ್? ಶ್ರೀ ಶಂಕರನಾರಾಯಣ ಶಾಸ್ತ್ರಿಯವರು ದಕ್ಷಿಣ ಕನ್ನಡ ಜಿಲ್ಲಾ ವಿದ್ಯಾಂಗ ಅಧಿಕಾರಿಗಳಾಗಿದ್ದವರು. ರಿಟೈರ್ ಆದ ಮೇಲೆ ಬಾಬಾ ರಾಮದೇವ್, ಟಿ ವಿಲಿ ನೋಡ್ತೀರಿ ನೀವು, ಹಿಮಾಲಯದವರು, ಸ್ವಾಮಿ ರಾಮ ಅವರ ಕಡೆಯಿಂದ ಇವರು ಯೋಗವನ್ನು ಚೆನ್ನಾಗಿ ಕಲಿತು ಸಾಧನೆ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದ ಯೋಗ ಟೆಕ್ಸ್ಟ್ ಬುಕ್ಸ್, ಯೋಗ ಸಿಲೆಬಸ್ ಅದರ ಪ್ರಮುಖರು. ಇಡೀ ದೇಶದಲ್ಲಿ ಎಲ್ಲ ಕಡೆ ಹೋಗಿ ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಜನಗಳಿಗೆ ಇವರು ಈ ತರಹದ ಯೋಗ ಕಲಿಸಿದ್ದಾರೆ. ಅವರು ಸೈನ್ಸ್ ಟೀಚರ್ ಆದ್ದರಿಂದ ನಮ್ಮ ಕಲಿಕೆಯಲ್ಲಿ ಯಾವ ರೀತಿಯಲ್ಲಿ ನಾವು ಏಕಾಗ್ರತೆಯಿಂದ ಸ್ವಲ್ಪ ಕಲ್ತ್ರೆ ಸಾಕು, ಫುಲ್ ಬರಬೇಕು. ಅದಕ್ಕೆ ಬೇಕಾದ ಟೆಕ್ನಿಕ್ಸ್ ಎಲ್ಲ ಅವ್ರ ಹತ್ರ ಇದೆ. ಹಾಗಾಗಿ ನಾನು ಹೆಚ್ಚು ಹೊತ್ತು ನಿಂತ್ಕೊಂಡು ಅವರ ಟೈಮ್ ತಗೊಳ್ಳೋದಿಲ್ಲ. ಈಗ ಮಕ್ಕಳೇ, ನಿಮಗೆ ಏಕಾಗ್ರತೆ, ಆರೋಗ್ಯ ಮತ್ತು ಉತ್ಸಾಹವನ್ನು ಜಾಸ್ತಿ ಮಾಡುವ ನಿತ್ಯ ಯೋಗ ಮಾಡಲಿಕ್ಕೆ ಬೇಕಾದಂತಹ ಕ್ರಮವನ್ನು ಈಗ ಕಲಿಸ್ತಾರೆ ಶ್ರೀ ಶಂಕರನಾರಾಯಣ ಶಾಸ್ತ್ರಿಯವರು. ಅವರು ಇಲ್ಲಿ ನಾವು ಯಾರಿದ್ದೇವೆ ನಮ್ಮೆಲ್ಲರಿಗಿಂತ ಅತೀ ಚಿಕ್ಕ ವಯಸ್ಸಿನವರು. ಹಿ ಈಸ್ ದಿ ಯಂಗೆಸ್ಟ್ ಇನ್ ದಿ ಗ್ರೂಪ್. ಅತೀ ಚಿಕ್ಕ ವಯಸ್ಸು ಅಂದರೆ ಅವರಿಗೆ ಬರೀ 87 ವರ್ಷ ಅಷ್ಟೇ. ಹಿ ಈಸ್ 87 ಇಯರ್ಸ್ ಯಂಗ್. ನಾನು 72 ಇಯರ್ಸ್ ಯಂಗ್. ನೀನೆಷ್ಟು ಯಂಗ್? 18 ಇಯರ್ಸ್ ಯಂಗ್. ಎಲ್ಲ ಯಂಗ್ ಪೀಪಲ್ ಇದ್ದಾರೆ ಸರ್. ಅವರನ್ನು ನೀವು ಇನ್ನೂ ಯಂಗರ್ ಮಾಡ್ತೀರಿ. ಶಾಸ್ತ್ರಿಯವರು ಬನ್ನಿ. ಅಲ್ಲಿನ ಅತ್ಯಂತ ಸೌಭಾಗ್ಯದ ದಿನ ಭಾವಿಸ್ತೀನಿ. ಇಷ್ಟೊಂದು ದುರ್ಗಾ, ಸರಸ್ವತಿ, ಲಕ್ಷ್ಮೀ ದೇವಿಯರು ನಮ್ಮ ಮುಂದೆ ವಿರಾಜಿಸ್ತಾ ಇದ್ದಾರೆ. ಬಹಳ ಜನ ವಿದ್ಯಾರ್ಥಿಗಳೇ ಇರೋದರಿಂದ ನಿಮಗೆ ತಕ್ಷಣ ಏನು ಉಪಯೋಗ ಆಗ್ಬೋದು ಅದನ್ನು ಮಾತ್ರ ನಿಮ್ಮ ಮುಂದೆ ಹಂಚೋದು ನಾನು ಇಷ್ಟಪಡ್ತೀನಿ. ನಿಮ್ಮ ಬುಕ್ಸನ್ನು, ಮೊಬೈಲನ್ನೆಲ್ಲ ತೆಗೆದು ನೀವು ಕೂತ ಚೇರ್ ಅಡಿಯಲ್ಲಿಟ್ಬಿಡಿ. ಮೊಬೈಲು, ಬುಕ್ಸ್ ಎಲ್ಲ ತೆಗೆದು ಚೇರ್ ಅಡಿಯಲ್ಲಿ ಕೆಳಗಿಟ್ಬಿಡಿ. ಕೆಳಗೆ ಬ್ಯಾಗನ್ನು ಕೆಳಗಿಟ್ಬಿಡಿ. ಮೊದಲಿಗೆ ಹೆಸರೇನು ಭಾಷಣ ಮಾಡಿದ್ರಲ್ಲ, ಶ್ರೀಮತಿ ಮಂಜುಳಾ ಅವರು ನಮ್ಮೊಳಗೆ ದುರ್ಗಾ ಶಕ್ತಿ ಇದೆ, ಅದನ್ನು ಅನಾವರಣಗೊಳಿಸಬೇಕು ಅಂತ ಹೇಳಿದರು.
ನೀವು ರೆಡಿಯಾಗಿದ್ದೀರಾ ಹೊರಗೆ ತರೋಕೆ? ಒಳಗಿರುವ ಈ ಚೈತನ್ಯವನ್ನು ಹೊರಗೆ ತರುವ ಒಂದು ಸರಳ ಪ್ರಯೋಗವನ್ನು ನಿಮ್ಮ ಮುಂದಿಡ್ತೀನಿ. ಎಲ್ಲ ನಿಂತುಕೊಳ್ಳಿ ಒಂದು ಸಾರಿ. ನಿಮ್ಮ ಎದುರಿನಲ್ಲಿ ಒಂದು ಜೋಡಿ ತಬಲ ಇದೆ ಅಂತ ತಿಳ್ಕೊಳ್ಳಿ. ಮುಂದಿನವರು ಬೆನ್ನು ಬೇಡ, ಕೈ ಹೀಗೆ ಇಟ್ಕೊಳ್ಳಿ, ಜೋರಾಗಿ ವೈಬ್ರೇಟ್ ಮಾಡಿ, ಜೋರಾಗಿ. ಒಂದೆರಡು ಬೇರೆಲ್ಲ ಕೆಳಗೆ ಬಿದ್ದರೂ ಪರವಾಗಿಲ್ಲ. ಐ ನೋ ಪ್ಲಾಸ್ಟಿಕ್ ಸರ್ಜರಿ ರಿಪೇರಿ ಆಮೇಲೆ ಮಾಡ್ತೀನಿ. ಕ್ಲೋಸ್ ದ ಐಸ್, ಹ್ಯಾಂಗ್ ದ ಪಾಮ್, ಫೀಲ್ ದ ಸೆನ್ಸೇಷನ್ ಇನ್ ದ ಪಾಮ್ಸ್ ಆ್ಯಂಡ್ ದ ಫಿಂಗರ್ಸ್. ಸಾಕಮ್ಮ, ಸಾಕು ಸಾಕು. ಪ್ಲೀಸ್ ಓಪನ್ ದ ಐಸ್. ಹೇಳಿ, ನಮ್ಮ ಕೈಗಳಲ್ಲಿ ಏನಾದರೂ ಝುಮ್ 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 ಅನ್ನಿಸ್ತಾ ಇದೆಯಾ? ಇದು ದುರ್ಗಾ ಶಕ್ತಿ, ಮಹಾಲಕ್ಷ್ಮಿಯ ಪ್ರಭಾವ. ಕೂತ್ಕೊಳ್ಳಿ. ಅಪಾರವಾದ ಚೈತನ್ಯ ನಮ್ಮಲ್ಲಿದೆ. ನಮಗೆ ಅದರ ಪರಿಚಯ ಇಲ್ಲ. ಒಳಗಿರುವ ಈ ಚೈತನ್ಯವನ್ನು ಅನಾವರಣ ಮಾಡುವ ಕೆಲವು ಕ್ರಮಗಳನ್ನು ನಿಮ್ಮ ಮುಂದೆ ನಾನು ಹಂಚ್ಕೋತೀನಿ. ನೀವು ಅದನ್ನು ನಾನು ಹೇಳಿದ ಹಾಗೆ ಮಾಡ್ತಾ ಬರಬೇಕು. ಏನಂತೀರಾ? ಹ್ಞೂ ಅಂತೀರಾ? ಹ್ಞೂ ಅಂತೀರಾ? ಹ್ಞೂ ಅಂದರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ. ನಾನು ಯಾಕೆ ಮಾಡಬೇಕು? ಮಾತಾಡಬೇಡಿ. ಯಾರಾದರೂ ಬಂದು ಹೀಗೆ ಮಾಡು ಅಂತ ಹೇಳಿದ ತಕ್ಷಣ ನಾನು ಹ್ಞೂ ಅಂತ ಹೇಳಿ ಮಾಡಿದರೆ ನಾನು ಮೂರ್ಖ ಅಂತ ಆಗ್ತೀನಿ. ಪ್ರಶ್ನೆ ಕೇಳಬೇಕು, ವೈ ಶುಡ್ ಐ ಡೂ ಇಟ್? ಏನಾಯ್ತು ಹೇಳಿ ಕೈ ಬಗ್ಸಿ ಕುಲುಕಿದಾಗ ಝುಮ್ 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 ಅನಿಸ್ಲಿಲ್ವಾ? ಇದು ಚೈತನ್ಯದ ಹರಿವು. ಕೈ ಕುಲುಕಿದ ತಕ್ಷಣ ರಕ್ತ ಬಂತು, ಕಲ್ಮಶ ನಿವಾರಣೆ ಆಯಿತು. ರಕ್ತದಲ್ಲಿರುವ ಆಕ್ಸಿಜನ್ ಕೈಯ ಜೀವಕೋಶಗಳಲ್ಲಿ ಕೋಶಗಳಲ್ಲಿ ಬಂದು ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟನ್ನು ಆಕ್ಸಿಡೈಸ್ ಮಾಡಿ ಚೈತನ್ಯ ಬಿಡುಗಡೆ ಆಯಿತು. ವಾಟ್ ಇಸ್ ಝುಮ್ 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 ಝುಮ್? ಬಬ್ಲಿಂಗ್ ಆಫ್ ಎನರ್ಜಿ. ಒಳಗಿರುವ ಚೈತನ್ಯವನ್ನು ಹೊರತರುವ ಸರಳವಾದ ಒಂದು ವಿಧಾನ ನಾನೀಗ ತೋರಿಸಿರೋದು. ದೇಹದ ಯಾವ್ಯಾವ ಭಾಗಗಳಿಗೆ ನಾವು ಚಲನೆ ಕೊಡ್ತೇವೆ ಆ ಭಾಗಕ್ಕೆ ರಕ್ತ ಸಂಚಾರವಾಗುತ್ತೆ, ಅಲ್ಲಿ ಎನರ್ಜಿ ಬಿಡುಗಡೆ ಆಗುತ್ತೆ. ನಾವೆಲ್ಲ ವಿದ್ಯಾರ್ಥಿಗಳು. ನನ್ನ ಆ್ಯಸ್ ಎ ಸ್ಟೂಡೆಂಟ್ ನನ್ನ ಮುಖ್ಯ ಗುರಿ ಏನು ಹೇಳಿ? ಹೇಳಿ. ಐ ಹ್ಯಾವ್ ಟು ಸ್ಕೋರ್ 20%, 50%? ನೋ, ಓನ್ಲಿ 100%. ನಾನು ಎದುರಿಸುವ ಎಲ್ಲ ಪರೀಕ್ಷೆಯಲ್ಲೂ ನಾನು ಐ ಹ್ಯಾವ್ ಟು ಸ್ಕೋರ್ 100%. ಆರ್ ಯು ಸ್ಕೋರಿಂಗ್ 100%? ಇಫ್ ಸೊ, ಕಂಗ್ರ್ಯಾಚುಲೇಷನ್ಸ್. ಇಫ್ ನೋ, ಎರಡು ಪ್ರಶ್ನೆ ಕೇಳಿ. ಒಂದು ವಿಷಯದಲ್ಲಿ 85 ಅಂಕ ಪಡಿತಾ ಇದ್ದೀನಿ, 15 ಅಂಕ ಕಡಿಮೆ ಆಗೋದಕ್ಕೆ ಏನು ಕಾರಣ? ಎರಡನೇ ಪ್ರಶ್ನೆ, ಆ ಮಟ್ಟಕ್ಕೆ ನಾನು ಬರೋದಕ್ಕೆ ಏನು ಮಾಡಬೇಕು? ಮೊದಲಿಗೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಮಾಡೋಣ. 100% ಅಂಕ ಪಡಿಬೇಕು ಅಂದರೆ ಫಸ್ಟ್ ಕ್ವಾಲಿಟಿ, ಮಾಡಿದ ಪಾಠ ನನಗೆ ಚೆನ್ನಾಗಿ ಅರ್ಥ ಆಗಬೇಕು. ಓದೋ ಕೂತಾಗ ವಿಷಯ ನನ್ನ ಮನೋಗತವಾಗಬೇಕು. ಇದನ್ನು ಗ್ರಹಣ ಶಕ್ತಿ ಅಂತ ಕರೀತಾರೆ. ಒಬ್ಬ ವಿದ್ಯಾರ್ಥಿಯಲ್ಲಿ, ಎಲ್ಲ ಮನುಷ್ಯರಲ್ಲಿ ಇರಲೇಬೇಕಾದ ಒಂದು ಶಕ್ತಿ ಯಾವುದದು? ಗ್ರಹಣ ಶಕ್ತಿ. ಅರ್ಥ ಆದರೆ ಸಾಲದು, ಐ ಶುಡ್ ರಿಮೆಂಬರ್. ಸ್ಮರಣ ಶಕ್ತಿ, ಮೆಮೊರಿ. 90% ವಿದ್ಯಾರ್ಥಿಗಳಲ್ಲಿ ಆರ್ ಈವನ್ 99% ವಿದ್ಯಾರ್ಥಿಗಳಲ್ಲಿ ಕೊರತೆ ಆಗಿರೋದು ಒಂದೇ ಒಂದು, ಏನು ಹೇಳಿ? ಚೆನ್ನಾಗಿ ಓದ್ತೀವಿ, ಎಕ್ಸಾಮ್ ಹಾಲಿಗೆ ಹೋದಾಗ ಎಲ್ಲ ಮರ್ತು ಹೋಗ್ಬಿಡುತ್ತೆ. ನಂಬರ್ 3, ಒಂದನೇದು ಗ್ರಹಣ ಶಕ್ತಿ, ಎರಡನೇದು ಸ್ಮರಣ ಶಕ್ತಿ, ಮೂರನೇದು ಕ್ವೆಶ್ಚನ್ ಪೇಪರ್ ಓಪನ್ ಮಾಡಿದ ತಕ್ಷಣ
I should be in a position to give the appropriate answer. appropriate ಅಂದ್ರೆ ಏನು? ಏನನ್ನು ಬರಿಬೇಕು, ಹೇಗೆ ಬರಿಬೇಕು, ಈ ಮೂರು ಸಾಮರ್ಥ್ಯ ನನ್ನಲ್ಲಿ ಬೆಳೆದು ಬರಬೇಕು ಅಂದರೆ ನನ್ನ ಮಿದುಳು ಚುರುಕಾಗಿರಬೇಕು. ಮಿದುಳು ಚುರುಕಾದಾಗ ಪಾಠ ಅರ್ಥ ಆಗತ್ತೆ, ನೆನಪು ಉಳಿಯತ್ತೆ, ಬರೆಯೋಕ್ಕಾಗತ್ತೆ. ಈಗ ಹೇಳಿ, ನಮ್ಮ ಮಿದುಳು ಡೆಲ್ ಆಗೋದಕ್ಕೇನು ಕಾರಣ? ಎರಡೇ ಎರಡು ಕಾರಣ. ಆ ಬಲ್ಬ್ ನೋಡಿ, ಬೆಳಕು ಕೊಡ್ತಾ ಇದೆಯಾ? ಅದರ ಮೇಲೆ ಒಂದಿಷ್ಟು ಧೂಳು ಜಿಡ್ಡು ನಿಂತಾಗ ಏನಾಗುತ್ತೆ ಹೇಳಿ ಅಲ್ವಾ? ಸಡನ್ ವೋಲ್ಟೇಜ್ ಡ್ರಾಪ್ ಆಯಿತು, ಆಗ ಏನಾಗುತ್ತೆ? ಇನ್ ದ ಸೇಮ್ ವೇ ನಮ್ಮ ಮಿದುಳಿಗೆ ಕಲ್ಮಶ ಬರಬಾರ್ದು, ನಮ್ಮ ಮಿದುಳಿಗೆ ಚೈತನ್ಯ ಸಿಗಬೇಕು. ಕಲ್ಮಶ ಬರುವುದು ರಕ್ತದಿಂದ, ರಕ್ತ ಕಲ್ಮಶ ಬರುವುದು ಜೀರ್ಣಾಂಗಗಳಿಂದ. ನೀವೆಲ್ಲ ಮಾಡಬೇಕಾದ ಒಂದೇ ಒಂದು ಕೆಲಸ, ಎದ್ದ ತಕ್ಷಣ ಯಾವುದೇ ಆಹಾರ ಸೇವನೆ ಮಾಡುವ ಮೊದಲು ನಮ್ಮ ಬೊಗಸೆಯಲ್ಲಿ ಸುಮಾರು 10 ರಿಂದ 12 ಬೊಗಸೆ ಶುದ್ಧ ನೀರನ್ನು ಎದ್ದ ತಕ್ಷಣ ಕುಡಿಬೇಕು. ಇಲ್ಲಿರುವ ಕಲ್ಮಶ ಪೂರ್ತಿ ಮಲಮೂತ್ರ ವಿಸರ್ಜನೆ ಆಗುತ್ತೆ, ಮಿದುಳಿಗೆ ಕಲ್ಮಶ ಹೋಗೋದಿಲ್ಲ. ನಾನು ಮಾಡುವ ಕೆಲಸವನ್ನು ದಕ್ಷತೆಯಿಂದ ಮಾಡೋಕ್ಕೆ ಅನುಕೂಲವಾಗತ್ತೆ. ಇಷ್ಟು ಅರ್ಥ ಆಯ್ತಾ? ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡಲೇಬೇಕಾದ ಪ್ರಥಮ ಕೆಲಸ, ಯಾವುದೇ ಆಹಾರ ಸೇವನೆ ಮಾಡುವ ಮೊದಲು ನಮ್ಮ ಬೊಗಸೆಯಲ್ಲಿ 10 ರಿಂದ 12 ಬೊಗಸೆ, ದಿನ ಅಳತೆ ಮಾಡೋದು ಬೇಡ. ಪ್ಲೀಸ್ ಡೋಂಟ್ ಟಾಕ್. ಕ್ಷಮಿಸಿ, ಜೋರಾಗಿ ಹೇಳಿದಂತ ಬೈಬೇಡಿ. ಯಾಕಂದರೆ ನಾನು ಅವರು ಮಾತಾಡ್ತಾ ಇದ್ದರೆ ಇವರಿಗೆಲ್ಲ ತೊಂದರೆ ಆಗೋದಿಲ್ವಾ? ಆ ದೃಷ್ಟಿಯಿಂದ ಒಂದನೇ ನಾನು ಮಾಡಬೇಕಾದ ಕೆಲಸ ಉಷಃಪಾನ. ಬೊಗಸೆ ಅಳತೆ ಮಾಡೋದು ಬೇಡ. ಚಿಕ್ಕವರು ದಿನ 3 ಗ್ಲಾಸ್ ನೀರು, ದೊಡ್ಡವರು 4 ಗ್ಲಾಸ್ ನೀರು, ನಮ್ಮಂಥವರು 5 ರಿಂದ 6 ಗ್ಲಾಸ್ ನೀರು. ಉಷಃಪಾನ ಬೆಳಗ್ಗೆ ಎದ್ದ ತಕ್ಷಣ. ಏಕಾಗ್ರತೆಯ ಪ್ರಥಮ ಸೋಪಾನ, ಆರೋಗ್ಯದ ಪ್ರಥಮ ಸೋಪಾನ. ಜೀರ್ಣಾಂಗಗಳ ನಿರ್ಮಲೀಕರಣದಿಂದ ಏಕಾಗ್ರತೆ, ಆರೋಗ್ಯ ಎರಡೂ ಸಹ ವೃದ್ಧಿ ಆಗ್ತಾ ಬರುತ್ತೆ. ಏನಂತೀರಾ? ಹ್ಞೂ ಅಂತೀರಾ? ಹ್ಞೂ ಅಂತೀರಾ? ಹೇಳ್ರಿ ಜೋರಾಗಿ ಹ್ಞೂ ಅಂತ. ನಾನು ಹೇಳಿದೆ ಅಂದ್ಕೊಂಡು ನಾಳೆ 3-4 ಲೋಟ ನೀರು ಹೊಯ್ಕೊಂಡು ಕಣ್ಣು ಮೂಗು ಬಾಯಿಲೆಲ್ಲ ಬಂದು ನಾಡ್ದು ನೀರು ಕುಡಿಯೋದು ಬಂದು. ಡೋಂಟ್ ಡೂ ಇಟ್. ಸ್ಟಾರ್ಟ್ ವಿತ್ ದ ಗ್ಲಾಸ್, ಇನ್ಕ್ರೀಸ್ ಇಟ್ ಬೈ ಆ್ಯಂಡ್ ಬೈ, ಕಮ್ ಟು ದ ಲೆವೆಲ್ ವಿದಿನ್ ಎ ಮಂತ್, ಕಂಟಿನ್ಯೂ ಇಟ್ ಲೈಫ್ ಲಾಂಗ್, ಜೀವನ ಪರ್ಯಂತ ಮುಂದುವರಿಸಿ. ಎರಡನೇ ಭಾಗ, ಮಿದುಳಿಗೆ, ಹೃದಯಕ್ಕೆ, ಎಲ್ಲ ಭಾಗಕ್ಕೆ ಎನರ್ಜಿ ಕೊಡಬೇಕು. ವೇರ್ ಡು ಐ ಗೆಟ್ ಎನರ್ಜಿ ಫ್ರಮ್? ನೆನ್ಪಿಟ್ಕೊಳ್ಳಿ, ಎನರ್ಜಿ ಅಂದರೆ ಆಕ್ಸಿಜನ್. ಬ್ಲಡ್ಡಿಗೆ ಆಕ್ಸಿಜನ್ ಬಂದಾಗ ಜೀವಕೋಶಗಳ ಮೈಟೋಕಾಂಡ್ರಿಯಾದಲ್ಲಿ ಕಾರ್ಬೋಹೈಡ್ರೇಟ್ ಫ್ಯಾಟ್ ಆಕ್ಸಿಡೈಸ್ ಆಗಿ ಎನರ್ಜಿ ಸಿಗತ್ತೆ. ಇದು ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ, ಡ್ರಗ್ ಹೌಸ್ನಲ್ಲಿ ಸಿಗೋದಿಲ್ಲ. ಮಿದುಳಿಗೆ, ಹೃದಯಕ್ಕೆ, ಎಲ್ಲ ಭಾಗಕ್ಕೆ ಎನರ್ಜಿ ಬೇಕು ಅಂದರೆ ನಾವು ಮಾಡಬೇಕಾದ ಕೆಲಸ ರಕ್ತಕ್ಕೆ ಸಾಕಷ್ಟು ಆಕ್ಸಿಜನ್ ಕೊಡೋದು. ರಕ್ತಕ್ಕೆ ಡೈರೆಕ್ಟಾಗಿ ಆಕ್ಸಿಜನ್ ಕೊಡೋಕ್ಕಾಗೋದಿಲ್ಲ. ರಕ್ತಕ್ಕೆ ಆಕ್ಸಿಜನ್ ಸಿಗೋದು ಶ್ವಾಸಕೋಶಗಳಿಂದ. ನಮ್ಮ ಶ್ವಾಸಕೋಶಗಳಲ್ಲಿ ತುಂಬಿಕೊಂಡಿರೋದು ಕಲ್ಮಶ ಗಾಳಿ. ನೀವು ಈಗ ಮುಂದೆ ಮಾಡಬೇಕಾದ ಕೆಲಸ, ಇಲ್ಲಿ ತುಂಬಿದ ಕಲ್ಮಶ ಗಾಳಿಯನ್ನು ಹೊರ ಹಾಕುವಂತ ಏನು ಮಾಡ್ತಾ ಇದ್ದೀರಾ? ನನ್ನ ಕಣ್ಣು ಬಹಳ ಕೆಟ್ಟದ್ದು. 2 ಕಣ್ಣುಗಳಲ್ಲಿ ಸುಮಾರು 250 ಕಣ್ಣುಗಳನ್ನು ನೋಡಬಲ್ಲೆ. ಕ್ಷಮಿಸಿ. ನಾನು ಮಾಡಬೇಕಾದ ಮುಂದಿನ ಕೆಲಸ ಏನು? ಜೀರ್ಣಾಂಗಗಳ ನಿರ್ಮಲೀಕರಣ ಮಾಡಿದ ನಂತರ ಎರಡನೇ ಮಾಡಬೇಕಾದ ಕೆಲಸ ಶ್ವಾಸಕೋಶದ ನಿರ್ಮಲೀಕರಣ. ಮಾಡೋದು ಹೇಗಂತ ತೋರಿಸ್ಲಾ? ನೋಡ್ತೀರಾ? ಲಿಸನ್, ಅಬ್ಸರ್ವ್ ಆ್ಯಂಡ್ ಪ್ರಾಕ್ಟೀಸ್. LOP. ಕೇಳಿ, ನೋಡಿ, ಮಾಡಿ. ಈಗೇನು ಮಾಡಬೇಡಿ. 1, ಡೋಂಟ್ ಡೂ ಇಟ್. 2, 3, 4 ಈ ಶಬ್ದ ಪಡಬೇಕು. ವಾಟ್ ಹ್ಯಾಪನ್? ವೆನ್ ಐ ಲಿಫ್ಟ್ ದ ಆರ್ಮ್ಸ್, ದ ಚೆಸ್ಟ್ ಕೇಜ್ ಎಕ್ಸ್ಪಾಂಡ್ಸ್, ಫ್ರೆಶ್ ಏರ್ ಎಂಟರ್ಸ್ ಇನ್ಸೈಡ್,
when I bring the arms down, there is thrust over the upper lobe, foul breath goes out to the extent of not less than 20 times. ಒಳಗೆ ತುಂಬಿದ ಕಲ್ಮಶ ಗಾಳಿಯನ್ನು ಹೊರಗೆ ಹಾಕೋದು ಡಾಕ್ಟರ್ ರವಿಶಂಕರ್ ಗುರೂಜಿಯವರ ಸುದರ್ಶನ ಕ್ರಿಯಾಯೋಗದ ಪ್ರಧಾನವಾದ ಕ್ರಿಯೆ ಭಸ್ತ್ರಿಕಾ. ಹೇಳಿ, ಜೋರಾಗಿ ಹೇಳ್ರಿ. ಭ ಸ್ತ್ರೀ ಕಾ, ಕಾಗೆ ಅಲ್ಲ, ಭಸ್ತ್ರಿಕಾ. ನೋಡಿದಿರಾ? ಇನ್ನೊಂದು ತೋರಿಸ್ಲಾ? 1, ಡೋಂಟ್ ಡೂ ಇಟ್. 2, 3, 4. ನಿಮ್ಮ ಗಮನೆಯಲ್ಲಿ ಮುಗಿದ ಮೇಲೆ, ಸರಿನಾ? ಬಿ ರೆಡಿ, ಸಿಟ್ ಇರೆಕ್ಟ್. 1, 2, 3, 4, 1, 2, 3, 4. ನೋಡಿ ಮಾಡಿ. Close the eyes. Feel the flow of breath. ಹೊರ ಬರೋದಕ್ಕೆ ಉಸಿರೇ ಇಲ್ಲ. ತಂಪು ಶುದ್ಧ ಗಾಳಿ ಧಾರಾಕಾರವಾಗಿ ಮೂಗಿನೊಳಗೆ. ಭಸ್ತ್ರಿಕಾ. 10 ಸ್ಟಾಪ್. ಅನದರ್ 10 ಸ್ಟಾಪ್. 5 ರೌಂಡ್ಸ್, 50 ಸಾರಿ. 50 × 20. 1,000 ಪಟ್ಟು ಕಲ್ಮಶ ಗಾಳಿ ಹೊರಗೆ, 1,000 ಪಟ್ಟು ಶುದ್ಧ ಗಾಳಿ ಶ್ವಾಸಕೋಶಕ್ಕೆ, 1,000 ಪಟ್ಟು ಆಕ್ಸಿಜನ್ ಬ್ಲಡ್ಡಿಗೆ, 1,000 ಪಟ್ಟು ಎನರ್ಜಿ ಬ್ರೈನಿಗೆ, ಹಾರ್ಟಿಗೆ, ಕಿಡ್ನಿಗೆ. ಮಾಡ್ತೀರಾ? ಮಾಡಬೇಕು, ಮಾಡಲೇಬೇಕು. ಯಾಕೆ ಹೇಳ್ತೀನಿ ಕೇಳಿ. ಇದೇ ವರ್ಷ ಜನವರಿ 16ರಂದು ಶಿರ್ಷಿ ಲಯನ್ಸ್ ಸ್ಕೂಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾನು ನಿಮಗೇನು ಕೊಡ್ತಾ ಇದ್ದೀನಿ ಅದನ್ನು ಕೊಟ್ಟೆ. 72 ಜನ 10ನೇ ತರಗತಿ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ರು. ಮಂತ್ ಎಂಡಿಗೆ ಪ್ರಿಪರೇಟರಿ ಎಕ್ಸಾಮ್ ಮಾಡಿದಾಗ 43 ಜನ ಫೇಲ್ ಆದರು. ನಾನು ರೆಕಾರ್ಡ್ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಪ್ರಿನ್ಸಿಪಾಲ್ ತಲೆ ಕೆಟ್ಟೋಯ್ತು. 3 ಕೆಲಸ ನಾನು ಮಾಡಿದ್ದು. ಒಂದು, ಜೀರ್ಣಾಂಗದ ನಿರ್ಮಲೀಕರಣ, ನೀರು ಕುಡಿಯೋಕೆ ಹೇಳಿರೋದು. ಎರಡನೇದು ಶ್ವಾಸಕೋಶದ ನಿರ್ಮಲೀಕರಣ, ಭಸ್ತ್ರಿಕಾ, ಮತ್ತೆರಡು ಕ್ರಿಯೆಗಳು. ಮೂರನೇದು ಮಿದುಳನ್ನು ಜಾಗೃತಗೊಳಿಸುವ 2 ಕ್ರಿಯೆ ಆಮೇಲೆ ಮಾಡಿಸ್ತೀನಿ. ಪ್ರಿನ್ಸಿಪಾಲ್ 72 ವಿದ್ಯಾರ್ಥಿಗಳನ್ನು ಕ್ಲಾಸಿಗೆ ಹೋಗುವ ಮೊದಲು ಅರ್ಧ ಗಂಟೆ ಕ್ಲಾಸ್ನಲ್ಲಿ ಕೂರಿಸಿ ಇದನ್ನು ಅಭ್ಯಾಸ ಮಾಡಿಸಿದರು. ಡು ಯು ನೋ ದ ರಿಸಲ್ಟ್? ಫೇಲಾದ 43 ಜನ ಡಿಸ್ಟಿಂಕ್ಷನಲ್ ಪಾಸು, 75 and F. 72 ಜನ ಪಾಸು, ಒಬ್ಬನೇ ಒಬ್ಬ ಸೆಕೆಂಡ್ ಕ್ಲಾಸ್. ಉಳಿದವರೆಲ್ಲ 10 ರ್ಯಾಂಕ್, ಫಸ್ಟ್ ರ್ಯಾಂಕ್. 625ರಲ್ಲಿ 625. ನಾನು ನಿಮ್ಮ ಹತ್ರ ಕೈ ಮುಗಿದು ಬಹಳ ನಮ್ರದಿಂದ ಕೇಳ್ಕೊಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ 15 ನಿಮಿಷಗಳ ಕಾಲ ಈ ಅಭ್ಯಾಸ ಮಾಡಿ. ಏನಂತೀರಾ? ಈಗ ಹ್ಞೂ ಅಂತೀರಾ, ಹ್ಞೂ ಅಂತೀರಾ? ನಂಬರ್ 3, ಅಯ್ಯೋ ಪಾಪ, ಇನ್ನೊಂದು ಸರಿ ಹೇಳ್ತೀನಿ. ಕೈ ಮೇಲೆತ್ತುವಾಗ ಮಾಡಬೇಡಿ. ಎದೆಗೂಡು ವಿಕಾಸವಾಗಿ ನಾವು ಸ್ವಲ್ಪ ತಗೊಳ್ಳಿ. ಬೇಕಾದರೆ ಒಳಗಿರುವ ಏನಾಗುತ್ತೆ ಹೇಳಿ, ಹೊರಬರುತ್ತಾ? ಒಳಗಿರುವ ಗಾಳಿ ಹೊರಗೆ ಹೋಗುತ್ತೆ, ಹೊರಗಿರುವ ಗಾಳಿ ಒಳ ಬರುತ್ತೆ. ಕೈಯನ್ನು ಮೇಲೆತ್ತಿದಾಗ ಬ್ರೀದ್ ಇನ್, ಕೈ ಕೆಳ ತರುವಾಗ ಬ್ರೀದ್ ಔಟ್. ಅದು ಬ್ರೀದ್ ಔಟ್ ಬಹಳ ಜನಕ್ಕೆ ಅರ್ಥ ಆಗಿಲ್ಲಂತೆ, ಸುಮ್ಮನೆ ಹೀಗೆ ಮಾಡಿದ್ದಾರೆ. ಒಳಗಿದ್ದ ಗಾಳಿಯನ್ನು ರೈಲ್ವೆ ಇಂಜಿನ್ ತರಹ ಬೈ ಫೋರ್ಸ್ ದೂಡಬೇಕು. ಅದನ್ನು ಬಹಳ ಜನ ಮಾಡಲಿಲ್ಲ. ಇನ್ನೊಂದು 3 ಸರಿ ಮಾಡ್ತಿರೋ 10 ಸರಿ ಹೀಗೆ ಮಾಡಿದರೆ ಇಲ್ಲಿ ಬಹಳ ಜನಗಳಿಗೆ ಉಸಿರು ಹೊರಗೆ ಹೋಗಿಲ್ಲ, ಸುಮ್ಮನೆ ಹೀಗೆ ಮಾಡಿದ್ದಾರೆ. ಒಮ್ಮೆ ಮಾಡಿಸ್ಬೇಕು. ಎಸ್, ಸಿಟ್ ಇರೆಕ್ಟ್. 1, ಗಮನ ಉಸಿರಿನ ಮೇಲೆ. ಕೈಗಳನ್ನು ನೇರಾಗಿ ಮೇಲೆತ್ತಿ, ಶ್ವಾಸ ಒಳಗೆ, ಮುಷ್ಟಿ ಬಿಗಿದು ಸ್ವಲ್ಪ ಬಲವಾಗಿ
ಈಗ ಹೇಳಿ. 1 2 1 2 1 2 1 2 ಕಣ್ಮುಚ್ಚಿ ಉಸಿರಾಟ ಗಮನಿಸಿ. ಪ್ಲೀಸ್ ಓಪನ್ ದ ಐಸ್. ಮೊದಲು 10 ದಿನಗಳ ಕಾಲ 10 10 10 5 ಸುತ್ತು, ಆಮೇಲೆ 20 20 20 5 ಸುತ್ತು ಬೆಳಗ್ಗೆ ಅಥವಾ ಸಂಜೆ ಮಾಡ್ತೀರಾ? ಖಂಡಿತ. ಆ ದಿನ ಇಡೀ ನಿದ್ದೆನೇ ಬರೋದಿಲ್ಲ, ಚೆನ್ನಾಗಿ ಓದೋಕೆ ಅನುಕೂಲ ಆಗುತ್ತೆ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇವರು ಟ್ರೈನಿಂಗ್ ಮಾಡಿದರು. ಕಾಲೇಜ್ ಸ್ಟೂಡೆಂಟ್ಸಿಗೆ, ಎಲೋಷಸ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ಮಾಡಿದರು. ಈ ಟ್ರೈನಿಂಗ್ ಆಯಿತು 3 ಸಾರಿ ಮಾಡಿದರು 10 ವರ್ಷದಿಂದ. ಆ ಸ್ಟೂಡೆಂಟ್ಸ್ ಹೇಳಿದರು, ಸರ್ ನಾವು ಬೆಳಗ್ಗೆ ಎದ್ದ ಕೂಡಲೇ ಅವ್ರು ಹೇಳಿದ್ದೇನು, ಫಸ್ಟ್ ನೀರು ಕುಡಿಬೇಕು ಅಲ್ವಾ? ಬೆಳಗ್ಗೆ ಎದ್ದ ಕೂಡಲೇ, ರಾತ್ರಿಯೇ ಬ್ರಷ್ ಮಾಡಿ ಮಲಗಿಬಿಟ್ರು, ಬೆಳಗ್ಗೆ ಎದ್ದ ಕೂಡಲೇ ಮುಖ ಚೆನ್ನಾಗಿರುತ್ತೆ, ನೀರು ಕುಡಿದ ಮೇಲೆ ಹಾಸಿಗೆಯಲ್ಲೇ ಕೂತ್ಕೊಂಡು ಇದನ್ನು 5 ಸಾರಿ 10 ಸಾರಿ ಮಾಡ್ತಿದ್ದ ಹಾಗೆ ಅವರು ಟಾಯ್ಲೆಟ್ಗೆ ಹೋಗಿ ಬರುವಾಗ ನಿದ್ರೆ ಹೋಯಿತು. ಎಷ್ಟು ಗಂಟೆಗೆ ಮಾಡ್ಬೇಕು ಸರ್ ಇದು ಬೆಳಗ್ಗೆ? ಇದನ್ನು 5 ಗಂಟೆ 5:15 ಒಳಗೆ ಮಾಡಿದರೆ ಆಮೇಲೆ ನಿದ್ರೆ ಬರೋದಿಲ್ಲ. ಬೆಳಗ್ಗೆ ಬೇಗ ಏಳಲಿಕ್ಕೆ ಇಡೀ ದಿವಸ ಒಳ್ಳೆದಾಗ್ತದೆ. ಒಂದನೇದು ಜೀರ್ಣಾಂಗಗಳ ನಿರ್ಮಲೀಕರಣ, ಸುಮಾರು 1 ಲೀಟರ್ ನೀರು ಬೆಳಗ್ಗೆ ಎದ್ದ ತಕ್ಷಣ. ಎರಡನೇದು ಶ್ವಾಸಕೋಶದ ನಿರ್ಮಲೀಕರಣ. 1 ಕ್ರಿಯೆ ಮಾತ್ರ ತೋರಿಸಿದ್ದೀನಿ, ಸದ್ಯಕ್ಕೆ ಇಷ್ಟು ಸಾಕು, ಇನ್ನೊಂದು ಸಂದರ್ಭ ಮುಂದೆ ಹೋಗೋಣ. ಮೂರನೇದು ಮಿದುಳನ್ನು ಜಾಗೃತಗೊಳಿಸೋದು. ಜ್ಞಾನಶಕ್ತಿ, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ. ಇದನ್ನು ಜಾಗೃತಗೊಳಿಸಬೇಕು ಅಂದರೆ ಮಿದುಳಿಗೆ ರಕ್ತ ಸಂಚಾರ ಆಗಬೇಕು. ಆಕ್ಸಿಜನೇಟ್ ಪ್ರಾಣವಾಯು ಕೂಡಿದ ರಕ್ತ ಎಲ್ಲೆಲ್ಲ ಹೋಗುತ್ತೆ ಅಲ್ಲಿ ಎನರ್ಜಿ. ನೀವು ಮಾಡಿ ನೋಡಿದ್ರಲ್ವಾ? ಸೊ ಮಿದುಳಿಗೆ ಚೈತನ್ಯ ಹೋಗಬೇಕು ಅಂದರೆ 2 ವಿಧಾನ ಇದೆ, ತೋರಿಸ್ತೀನಿ. ಪ್ರಕೃತಿಯಲ್ಲಿ ಅಪಾರವಾದ ಚೈತನ್ಯ ಇದೆ. ನಾವು ಉಸಿರಾಡುವಾಗ ಎಡಮೂಗಿನ ನರತಂತುಗಳು ಚಾಂದ್ರ ಚೈತನ್ಯವನ್ನು ಸ್ವೀಕಾರ ಮಾಡಿ ಬಲಮೆದುಳನ್ನು ಜಾಗೃತ ಮಾಡುತ್ತೆ. ಬಲಮೂಗಿನ ನರತಂತುಗಳು ಸೌರ ಚೈತನ್ಯವನ್ನು ಸ್ವೀಕಾರ ಮಾಡಿ ಎಡಮೆದುಳನ್ನು ಚುರುಕು ಮಾಡುತ್ತೆ. ಆದರೆ ದುರದೃಷ್ಟವಶಾತ್ ನಮಗೆ ಚೆನ್ನಾಗಿ ಉಸಿರಾಡೋ ಗೊತ್ತಿಲ್ಲ. ಆದ್ದರಿಂದ ಇದು ಯಾವಾಗಲೂ ಡಲ್ಲಾಗೇ ಇರುತ್ತೆ. ಚೆನ್ನಾಗಿ ಉಸಿರಾಡೋದಂದ್ರೇನು? ಒಳ ಹೋಗೋದು ನಮ್ಮ ಗಮನಕ್ಕೆ ಬರಬೇಕು, ಹೊರ ಬರೋದು ನಮ್ಮ ಗಮನಕ್ಕೆ ಬರಬೇಕು. ಆಮೇಲೆ ಎರಡನೇದು, ಒಳ ಹೋಗುವ ಹೊರ ಬರುವ ಉಸಿರು ಸಮ ವೇಗ, ಸಮ ಪ್ರಮಾಣ, ಸಮ ಅವಧಿಯಲ್ಲಿ ಇರಬೇಕು. ಅಂದರೆ ಅಳತೆ ಮಾಡಬೇಕು. ತೋರಿಸ್ಲಾ ಹೇಗೆ ಅಳತೆ ಮಾಡೋದಂತ? ಆಮೇಲೆ ನಿಮ್ಮ ಹತ್ರ ಮಾಡಿಸ್ತೀನಿ 5 ಸಾರಿ. ಏನೂ ಮಾಡಬೇಡಿ. ಬಲ ಹೆಬ್ಬೆರಳು ತಗೊಳ್ಳೋದು, ಡೋಂಟ್ ಡೂ ಇಟ್. ಬಲ ಮೂಗು ಮುಚ್ಚೋದು, ಎಡದಿಂದ ನಿಶ್ವಾಸ. ಶ್ವಾಸ ಒಳ ಹೋಗುವಾಗ ಮನಸ್ಸಿನಲ್ಲೇ 1 2 3 4 5 6 7 8 1 2 3 4 5 6 7 8. ಇದು ಪಾಶ್ಚಾತ್ಯ ವಿಧಾನ. ನಮ್ಮ ಪರಂಪರೆಯಲ್ಲಿ ಮಂತ್ರಗಳನ್ನು ಉಪಯೋಗಿಸ್ತಾರೆ. ಗಾಯತ್ರಿ ಮಂತ್ರದಲ್ಲಿ 4 ಸಾಲಿದೆ, ಅನುಷ್ಠುಪ್ ಛಂದ ಶ್ಲೋಕದಲ್ಲಿ 4 ಸಾಲಿದೆ. ಮನಸ್ಸಿನಲ್ಲೇ ಮಂತ್ರವನ್ನು ಅನುಸಂಧಾನ ಮಾಡ್ತಾ ತೋರಿಸ್ತೀನಿ. ಡೋಂಟ್ ಡೂ ಇಟ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾಡ್ತೀರಾ? ನೇರ ಕೂತ್ಕೊಳ್ಳಿ, ಎಡಗೈ ಮೇಲೆತ್ತಿ. ಇದು ಬೆಂಕಿ, ಇದು ಗಾಳಿ. ಇದನ್ನು ಒಟ್ಟಾಕಿ ಹೀಗೆ ಚಿನ್ ಮುದ್ರಾ, ಜ್ಞಾನ ಮುದ್ರಾ. ಓದುವಾಗ ಹೀಗೆ ತೊಡೆ ಮೇಲೆ ಇಟ್ಕೊಳ್ಳಿ. ಎಲ್ರಿಗೂ ಊಟ ಮಾಡು ಕೈ ಇದೆಯಾ? ತೋರಿಸಿ.
ಥ್ಯಾಂಕ್ ಗಾಡ್ ಎಲ್ರಿಗಿದೆ. ಈ 2 ಬೆರಳು ಮಡಿಸಿ, ಹೆಬ್ಬೆರಳು ತಗೊಳ್ಳಿ, ಬಲ ಮೂಗು ಮುಚ್ಚಿ, ಕಣ್ಣು ಮುಚ್ಚಬೇಡಿ. ನನ್ನ ಕೈ ಮೇಲೋದಾಗ ಬ್ರೀದ್ ಇನ್, ಕೈ ಕೆಳಗೆ ತಂದಾಗ ಬ್ರೀದ್ ಔಟ್. ನೀವು ಕೈ ಆಡಿಸೋದು ಬೇಡ. ಜಾಯಿನ್ ವಿತ್ ಮೀ. ಓಂ ಭೂರ್ಭುವ ಸ್ವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನಗೆ ಮಂತ್ರ ಬೇಡ. 1 2 3 4 5 6 7 8 1 2 3 4 5 6 7 8. ಕಣ್ಣು ಮುಚ್ಚಿ, ಬೆರಳು ತೆಗಿರಿ, ಉಸಿರಾಟ ಗಮನಿಸಿ. ಎಡ ಮೂಗಿನ ಉಸಿರಾಟ ಸರಾಗವಾಗಿದೆಯೇ ನೋಡಿ. ಪ್ಲೀಸ್ ಓಪನ್ ದ ಐಸ್. ಇದನ್ನು ಚಂದ್ರಾನುಲೋಮ ಪ್ರಾಣಾಯಾಮ ಅಂತ ಕರೀತಾರೆ. ಬಲ ಮೆದುಳು ಚುರುಕಾಗತ್ತೆ. ನೇರ ಕೂತ್ಕೊಳ್ಳಿ. ಚಿನ್ ಮುದ್ರ, ತೊಡೆ ಮೇಲೆ ಬಲಗೈ, ಹಸ್ತ ಮುದ್ರ, ಕೊನೆ 2 ಬೆರಳನ್ನು ಎಡ ಮೂಗಿಗೆ ತಾಗಿಸಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ಕಡೆ ಮೂಗು, ಈ ಕಡೆ, ಈಚೆ ಕಡೆ. ಕರೆಕ್ಟ್. ಫಸ್ಟ್ ಬ್ರೀದ್ ಔಟ್. ನನ್ನ ಚಲನೆ ನೋಡಿ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಭೂರ್ಭುವ ಸ್ವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 1 2 3 4 5 6 7 8 1 2 3 4 5 6 7 8. ಕಣ್ಮುಚ್ಚಿ, ಬೆರಳು ತೆಗೀರಿ. ಈಗ ಬಲಮೂಗಿನ ಉಸಿರಾಟ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಓಪನ್ ದ ಐಸ್. ಮಗು ಬಲಗೈ ಉಪಯೋಗಿಸಬೇಕು. ನೆಕ್ಸ್ಟ್ ಟೈಮ್. ಸೊ ಮುಂದಿನ ಪ್ರಶ್ನೆ. ವಿದ್ಯಾರ್ಥಿಯಾಗಿ ಎಡಮಿದುಳು ಚುರುಕಾದ್ರೆ ನನಗೇನು ಲಾಭ? ಆ್ಯಸ್ ಎ ಸ್ಟೂಡೆಂಟ್ ಬಲಮಿದುಳು ಚುರುಕಾದ್ರೆ ಏನು ಲಾಭ? ಗಣಿತ, ವಿಜ್ಞಾನ, ಇಂಗ್ಲಿಷ್ ಕಠಿಣ ಪಾಠಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಎಡಮಿದುಳು ಸಹಾಯ ಮಾಡುತ್ತೆ. ಬಲಮಿದುಳಿನ ಕೆಲಸ ಏನು? ಕೋಪ, ದುಃಖ, ಭಯ ಇದನ್ನೆಲ್ಲ ಶಮನ ಮಾಡೋದಕ್ಕೆ ಬಲಮಿದುಳು ಕೆಲಸ ಮಾಡುತ್ತೆ. ನಿಮ್ಮಲ್ಲಿ ಬಹಳ ಚೆನ್ನಾಗಿ ಸಂಗೀತ ಹೇಳ್ತಾರೆ, ಚೆನ್ನಾಗಿ ರಂಗೋಲಿ ಹಾಕ್ತಾರೆ, ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಚೆನ್ನಾಗಿ ಚಿತ್ರ ಬಿಡಿಸ್ತಾರೆ. ಅದನ್ನೆಲ್ಲ ಚೆನ್ನಾಗಿ ಮಾಡೋದಕ್ಕೆ ಬಲಮಿದುಳು ಸಹಾಯ ಮಾಡುತ್ತೆ. ಕೇಳ್ಕೊಳ್ಳಿ. ಒಂದು 15 ವರ್ಷಗಳ ಹಿಂದೆ ಹರಿಹರಪುರದ ಒಬ್ಬಳು ವಿದ್ಯಾರ್ಥಿ, ಬ್ರೈಟ್ ಸ್ಟೂಡೆಂಟ್, ಬೆಟ್ ವಿತ್ ದರ್ ಫ್ರೆಂಡ್. ಈ ಸಾರಿ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕನ್ನಡದಲ್ಲಿ 125 ಅಂಕ ಪಡಿತೇನೆ ಬೆಟ್ ಕಟ್ಟಿದ್ಲು. ಅನ್ಫಾರ್ಚುನೇಟ್ಲಿ 1 ಮಾರ್ಕ್ ಕಮ್ಮಿ ಆಯಿತು. ಏನು ಮಾಡಿದ್ಲು ಗೊತ್ತಾ? ಅವಮಾನ ಆಗಿ ಮಿತ್ರರಿಗೆ ಮುಖ ತೋರಿಸೋಕ್ಕಾಗದೇನೆ ಶೃಂಗೇರಿ ಹತ್ರ ಕಾಡಿಗೆ ಹೋಗಿ ತುಂಗಾ ನದಿಗೆ ಹಾರಿ ಎಂಡೆಡ್ ಹರ್ ಲೈಫ್. ಇಟ್ ಹ್ಯಾಸ್ ಹ್ಯಾಪನ್. ಎಷ್ಟು ಜನ ಎಕ್ಸಾಮ್ ಆದ ನಂತರ ರಿಸಲ್ಟ್ ಬಂದಾಗ ಕಾರಣ ಏನು ಹೇಳಿ? 2 ಕಾರಣ. 1ನೇ ಕಾರಣ ಆತ್ಮವಿಶ್ವಾಸ ಇಲ್ಲ. 2ನೇ ಕಾರಣ ಕ್ಲಾರಿಟಿ ಆಫ್ ಮೈಂಡ್, ಸ್ಪಷ್ಟತೆ ಇಲ್ಲ. ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು. ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಸ್ಪಷ್ಟತೆ ಉಂಟಾಗೋದು ಬಲಮೆದುಳಿನಿಂದ. ಅರ್ಥ ಆಯ್ತಾ? ಎಡಮೆದುಳು ರ್ಯಾಷನಲ್ ಪಾರ್ಟ್ ಆಫ್ ದ ಬ್ರೈನ್, ಬಲಮೆದುಳು ಎಮೋಷನಲ್ ಪಾರ್ಟ್ ಆಫ್ ದ ಬ್ರೈನ್. ಜಗತ್ತಿನಲ್ಲಿ ಆದ ಎಲ್ಲ ಸಂಶೋಧನೆಗಳಿಗೂ ಕ್ರಿಯೇಟಿವಿಟಿ, ಸೃಜನಶೀಲತೆ ಬಲಮೆದುಳು. ಅಂದರೆ ಬರೇ 2 ಎಡ, ಬರೇ ಬಲ ಅಲ್ಲ. ಇದನ್ನು
ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಬ್ರೀದ್ ಇನ್ ಥ್ರೂ ದ ಲೆಫ್ಟ್, ಬ್ರೀದ್ ಔಟ್ ಥ್ರೂ ದ ರೈಟ್, ಆ್ಯಂಡ್ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಅನುಲೋಮ ವಿಲೋಮ ಪ್ರಾಣಾಯಾಮ 3 ಸಾರಿ ಒಟ್ಟಿಗೆ ಮಾಡೋಣ. ನೇರ ಕೂತ್ಕೊಳ್ಳಿ. ಈಗ ಏನೂ ಮಾಡಬೇಡಿ, ಜಸ್ಟ್ ಲಿಸನ್ ಆ್ಯಂಡ್ ಅಬ್ಸರ್ವ್, ಡೋಂಟ್ ಡೂ ಇಟ್. ಕ್ಲೋಸ್ ದ ರೈಟ್ ನಾಸ್ಟ್ರಿಲ್. ಆಮೇಲೆ 1 ನಿಮಿಷ ಬ್ರೀದ್ ಔಟ್. ಮನಸ್ಸಿನಲ್ಲೇ ಓಂ ಭೂರ್ಭುವಃ ಸ್ವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೇರ ಕೂತ್ಕೊಳ್ಳಿ. ಹಸ್ತಮುದ್ರ, ಎಡಗೈ ಚಿನ್ಮುದ್ರ, ಬಲ ಹೆಬ್ಬೆರಳು ಬಲ ಮೂಗಿಗೆ, ಕಣ್ಣು ಮುಚ್ಚೋದು ಬೇಡ. ಕರೆಕ್ಟ್. ಬ್ರೀದ್ ಔಟ್. ಮಂತ್ರದೊಂದಿಗೆ ಉಸಿರಾಟ. ಬ್ರೀದ್ ಇನ್ ಓಂ ಭೂರ್ಭುವಃ ಸ್ವಃ. ಚೇಂಜ್ ತತ್ಸವಿತೃವರೆಣ್ಯಂ. ಡೋಂಟ್ ಚೇಂಜ್. ಭರ್ಗೋ ದೇವಸ್ಯ ಧೀಮಹಿ. ಚೇಂಜ್ ಧಿಯೋ ಯೋ ನ ಪ್ರಚೋದಯಾತ್. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 1 2 3 4 5 6 7 8. 1 2 3 4. 1 2. ಚೇಂಜ್. 1 2. ಕಣ್ಮುಚ್ಚಿ, ಬೆರಳು ತೆಗಿರಿ, ಉಸಿರಾಟ ಗಮನಿಸಿ. ಎಡದಿಂದ ಉಚ್ಛ್ವಾಸ, ಬಲದಿಂದ ನಿಶ್ವಾಸ, ಬಲದಿಂದ ಪೂರಕ, ಎಡದಿಂದ ರೇಚಕ. ಕಣ್ತೆರೀರಿ. ಎಡಮೂಗಿನ ಉಸಿರಾಟ 7 ಸಾರಿ ದಿನ, ಬಲಮೂಗಿನ ಉಸಿರಾಟ 7 ಸಾರಿ, ಎಡ ಬಲ, ಬಲ ಎಡ 7 ಸಾರಿ ನಮ್ಮ ದಿನಚರಿಯಲ್ಲಿ ಸೇರಿಸ್ಕೊಳ್ಳೋಣ. ಆಮೇಲೆ ಏನೇನು ಮಾಡಬೇಕು ಅನ್ನೊಂದು ಪಟ್ಟಿಯನ್ನು ನಿಮಗೆ ಆ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. 1ನೇದು ಜೀರ್ಣಾಂಗಗಳ ನಿರ್ಮಲೀಕರಣ, ಉಷಃಪಾನ. 2ನೇದು ಶ್ವಾಸಕೋಶದ ನಿರ್ಮಲೀಕರಣ, ನಿಶ್ವಸನ ಕ್ರಿಯೆಗಳು. 3ನೇದು ಮಿದುಳನ್ನು ಜಾಗೃತಗೊಳಿಸಲು ಪ್ರಾಣಾಯಾಮ. ಇನ್ನೊಂದಿದೆ, ತೋರಿಸ್ತೀನಿ ನೋಡಿ. ಆಕಾಶದಲ್ಲಿ ಹೆಣ್ಣು ದುಂಬಿ ಹಾರುವ ಸ್ವರ ಕೇಳಿದ್ದೀರಾ? ಹೇಗಿರುತ್ತೆ ಹೇಳಿ? ಮಿದುಳು ಚುರುಕಾಗಬೇಕು ಅಂದರೆ ಎನರ್ಜಿ ಬೇಕು. ಎನರ್ಜಿ ಬೇಕು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ಎಂಥ ಬ್ಲಡ್ಡು? ಆಮ್ಲಜನಕಯುಕ್ತವಾದ ರಕ್ತ. ಮಿದುಳಿಗೆ ರಕ್ತ ಹರಿಯೋದಕ್ಕೆ ಶಬ್ದ ಮಾಡಿದಾಗ ಕೈಯಲ್ಲಿ ಸ್ಪಂದನ ಆದ ಹಾಗೆ ಮಿದುಳಿನ ಜೀವಕೋಶಗಳಲ್ಲಿ ಸ್ಪಂದನ, ಅಲ್ಲಿಗೆ ಆಕ್ಸಿಜನೇಟೆಡ್ ಬ್ಲಡ್, ಎನರ್ಜಿ, ಚೈತನ್ಯ. ಮಾಡ್ತೀರಾ? ನೇರ ಕೂತ್ಕೊಳ್ಳಿ. ಹೆಬ್ಬೆರಳನ್ನು ಕಿವಿ ಮುಚ್ಚಿ, ತೋರು ಬೆರಳುಗಳನ್ನು ಕಣ್ಣಿನ ಹುಬ್ಬಿನ ಮೇಲಿಡಿ. ಕೊನೆ ಮಧ್ಯದ 2 ಬೆರಳನ್ನು ಕಣ್ಣಿನ ರೆಪ್ಪೆ ಮೇಲ್ಗಡೆ, ಕಿರಿ ಬೆರಳನ್ನು ಮೂಗಿನ ಹತ್ತಿರ ಇಡಿ. ಷಣ್ಮುಖಿ ಮುದ್ರಾ. ಲಿಸನ್. ಏನು ಮಾಡಬೇಡಿ, ಶ್ವಾಸ ತಗೊಳ್ಳೋದು ಹೀಗೆ. ಬಿ ರೆಡಿ. 1 2 3 ಸ್ಟಾರ್ಟ್. ಸ್ಟಾಪ್. ಮಿದುಳನ್ನೇ ಗಮನಿಸಿ. ಕೈ ತೆಗೀರಿ. ಈ ಹೆಬ್ಬೆರಳು ಒಳಗೆ ಹೋಗಬೇಕು. ಕಣ್ಣು ಮುಚ್ಚಬೇಕು ಚೆನ್ನಾಗಿ. ರೈಟ್. 3 ಸಾರಿ ಆ ಸ್ವರ ಹೊರಡಿಸಿದ ನಂತರ ಮಿದುಳನ್ನೇ ಗಮನಿಸಿ. ಕಿವಿಯನ್ನು ಚೆನ್ನಾಗಿ ಬಂದ್ ಮಾಡಿ,
ಕಣ್ಣನ್ನು ನಿಧಾನವಾಗಿ ಮುಚ್ಕೊಳ್ಳಿ, ಶ್ವಾಸ ತಗೊಳ್ಳಿ. ಜಾಯಿನ್ ವಿತ್ ಮೀ, ಡು ಇಟ್. ಉಸಿರು ತಕೊಳ್ಳಿ. ಸ್ಟಾಪ್. ಮಿದುಳನ್ನು ಗಮನಿಸಿ. ಇನ್ನೊಂದು ಸಾರಿ ಟೇಕ್ ದ ಬ್ರೆತ್. ಉಸಿರು ತಕೊಳ್ಳಿ. 1 2 3 ಸ್ಟಾರ್ಟ್. ಸ್ಟಾಪ್. ಈ ಮೂರನೇ ಸಾರಿ ಕೃಷ್ಣಮೂರ್ತಿಗಳು ಸ್ವರ ಮಾಡೋದಿಲ್ಲ. ನಿಮ್ಮ ಸ್ವರ ದೇವರ ಕೋಣೆಗೆ ಹೋಗಬೇಕು, ನಿಮ್ಮ ಊರಿಗೆ ಹೋಗಬೇಕು. ಸ್ಟಾರ್. ತಿಂಡಿ ಜಾಸ್ತಿ ಆಯ್ತು. ಕೈ ತೆಗೀರಿ, ಕಣ್ಣು ತೆರೆಯಬಾರದು. 2 ಬೆರಳುಗಳನ್ನು ಚಿನ್ಮುದ್ರದಲ್ಲಿ ತೊಡೆ ಮೇಲೆ ಇಡಿ. ಮನಸ್ಸನ್ನು ಶಾಂತಗೊಳಿಸಬೇಕು. ಗಾಳಿಪಟವ ಹಾರುವಾಗ ಅದನ್ನು ಹಿಡಿಯೋದಕ್ಕೆ ದಾರ ಹಿಡಿದ ಹಾಗೆ ಮನಸ್ಸನ್ನು ಶಾಂತಗೊಳಿಸಲು ನಮ್ಮ ಉಸಿರಾಟವನ್ನು ನಿಧಾನ ಮಾಡ್ತಾ ಬರಬೇಕು. ಹೃದಯ ಬಡಿತವನ್ನು ಗಮನಿಸಿ. ಲಪ್ ದಬ್ ಲಪ್ ದಬ್. 1 2 1 2. ಈಗ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. 2 ಮೂಗಿನ ಮೂಲಕ ತಂಪು ಶುದ್ಧ ಗಾಳಿ ಒಳಗೆ, ಬಿಸಿ ಉಸಿರು ಹೊರಗೆ. ನಾನು ಕೌಂಟ್ಸ್ ಕೊಡ್ತೀನಿ. 1 2 3 4 ಬ್ರೀದ್ ಔಟ್. 5 6 7 8 ಬ್ರೀದ್ ಇನ್. ಬಿ ರೆಡಿ. 1 2 3 4 5 6 7 8. 1 2 3 4. ಹಸ್ತವನ್ನು ಬಿಗಿಯಾಗಿ ಉಜ್ಜಿ ಶಾಖವನ್ನು ಕಣ್ಣಿಗೆ ಕೊಟ್ಟು ಕಣ್ಣುಗಳನ್ನು ಪುನಶ್ಚೇತನಗೊಳಿಸೋಣ. ಬೆರಳುಗಳ ತುದಿಗಳಿಂದ ಕಣ್ಣಿನ ರೆಪ್ಪೆಯನ್ನು ಮೃದುವಾಗಿ ಸ್ಪರ್ಶ ಮಾಡ್ತಾ ಕಣ್ಣಿಗೆ ರಕ್ತ ಹರಿಯುವ ಹಾಗೆ ಮಾಡೋಣ. ನಿಧಾನವಾಗಿ ಕೈಯನ್ನು ತೆರೆದು ಎಲ್ಲರಿಗೂ ಶುಭ ಕಾಮನೆಯನ್ನು ಹಂಚೋಣ. ಮಾಡಲೇಬೇಕಾದ 5 ಕೆಲಸಗಳನ್ನು ತಿಳಿಸ್ತೀನಿ. ನಂಬರ್ 1, ಜೀರ್ಣಾಂಗಗಳ ನಿರ್ಮಲೀಕರಣ, ಉಷಃಪಾನ. ಎದ್ದ ತಕ್ಷಣ ಸುಮಾರು ಚಿಕ್ಕವರು 3 ಗ್ಲಾಸು, ದೊಡ್ಡವರು 4 ರಿಂದ 6 ಗ್ಲಾಸು. ಶ್ವಾಸಕೋಶ ನಿರ್ಮಲೀಕರಣ, ಭಸ್ತ್ರಿಕಾ 20 20 25 ಸುತ್ತು. ಮಿದುಳನ್ನು ಜಾಗೃತಗೊಳಿಸಲು ಪ್ರಾಣಾಯಾಮ. ಎಡಮೂಗಿನ ಉಸಿರಾಟ 7 ಸಾರಿ, ಬಲಮೂಗಿನ ಉಸಿರಾಟ 7 ಸಾರಿ, ಎಡ ಬಲ ಬಲ ಎಡ 7 ಸಾರಿ. ಮನಸ್ಸನ್ನು ಶಾಂತಗೊಳಿಸಲು 5 ರಿಂದ 10 ನಿಮಿಷಗಳ ಕಾಲ ಕಾನ್ಸಂಟ್ರೇಟ್ ಆನ್ ಬ್ರೀದಿಂಗ್ ಓನ್ಲಿ. ಇಷ್ಟು ಮಾಡ್ತೀರಾ? ಇನ್ನೊಂದು 5 ನಿಮಿಷದ ಕೆಲಸ ಇದೆ, ಅದು ಮುಗಿಸಿ ಬಿಟ್ಕೊಡ್ತೀನಿ. ಎಲ್ಲರೂ ಇಲ್ಲಿ ಕೂತವರು ಹದಿಹರೆಯದವರು, ಸ್ವಲ್ಪ ಪ್ರಾಯ ಮೀರಿದವರು. ತಾವೆಲ್ಲ ಬಹುಶಃ ಎದುರಿಸುವಂತಹ ಗಂಭೀರವಾದ ಒಂದು ಸಮಸ್ಯೆ ಅಂತ ಹೇಳಿದರೆ ತಿಂಗಳ ರಜಾ ದಿನಗಳ ಸಮಸ್ಯೆ. ಬಹಳ ಜನ. ಅದಕ್ಕೆ ಕಾರಣ ಮತ್ತು ಪರಿಹಾರವನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ ಸಮಯ ಅಭಾವದಿಂದ.
ಏನು ಮಾಡಬೇಕು ಅನ್ನೋದನ್ನು ಮಾಡಿ ತೋರಿಸ್ತೀನಿ ನಿಮ್ಮ ಹತ್ರ. ತಿಂಗಳ ರಜಾ ದಿನ ಅಂದರೆ ಮುಟ್ಟಿನ ದೋಷ. ಆ ದಿನಗಳಲ್ಲಿ ಸಹಿಸೋಕ್ಕಾಗದೇ ಇಲ್ಲರೂ ಹೊಟ್ಟೆ ನೋವು ಬರೋದು ಅನುಭವಿಸ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ತುಂಬ ಜಾಸ್ತಿಯಾಗಿ ಬ್ಲೀಡಿಂಗ್ ಆಗೋದು ಅಥವಾ ಬ್ಲೀಡಿಂಗೇ ಆಗದೇ ಇರೋದು, ಸಮಯ ತಪ್ಪಿ ಬ್ಲೀಡಿಂಗ್ ಆಗೋದು, ಇನ್ನು ಗರ್ಭಕೋಶಗಳಲ್ಲಿ ಸಿಸ್ಟ್ ಫಾರ್ಮೇಷನ್ ಆಗಿ ಅದನ್ನು ತೆಗಿಬೇಕು ಅನ್ನೋ ವೈದ್ಯರ ಸಲಹೆ ಕೊಡೋದು, ಇದೆಲ್ಲವನ್ನು ತಪ್ಪಿಸಬೇಕು ಅಂದರೆ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸ ದಯವಿಟ್ಟು ಕೇಳಿ. ಹೆಣ್ಣು ಮಕ್ಕಳ ಬಹಳ ಮುಖ್ಯವಾದ ಸಮಸ್ಯೆ ಇರೋದು ಈ ಭಾಗದಲ್ಲಿ. ಈ ಭಾಗಕ್ಕೆ ಚೆನ್ನಾಗಿ ರಕ್ತ ಸಂಚಾರ ಆಯಿತು ಅಂದರೆ ಮುಖ್ಯವಾಗಿ ಎಲ್ಲ ಅವಯವಗಳಿಗೂ ಗರ್ಭಕೋಶಕ್ಕೆ ಚೆನ್ನಾಗಿ ಶುದ್ಧ ರಕ್ತ ಹರಿದಾಗ ಅದಕ್ಕೆ ಚೈತನ್ಯ ಬರುತ್ತೆ, ಅಲ್ಲಿ ಕಲ್ಮಶ ನಿವಾರಣೆ ಆಗತ್ತೆ. ಮಾಡಲೇಬೇಕಾದ ಎರಡು ಕೆಲಸ: ಪ್ಯೂರಿಫೈ ದ ಬ್ಲಡ್ ಆ್ಯಂಡ್ ಟ್ರಾನ್ಸ್ಮಿಟ್. ರಕ್ತವನ್ನು ಶುದ್ಧಗೊಳಿಸಿ ಈ ಭಾಗಕ್ಕೆ ಹರಿಯುವಾಗ ಮಾಡಬೇಕು. ಶುದ್ಧಗೊಳಿಸೋದಕ್ಕೆ 2 ಕ್ರಿಯೆ. ಒಂದನೇದು ಜೀರ್ಣಾಂಗಗಳ ನಿರ್ಮಲೀಕರಣ, ನೀರು ಕುಡಿದು. ಎರಡನೇದು ಶ್ವಾಸಕೋಶದ ನಿರ್ಮಲೀಕರಣ, ಭಸ್ತ್ರಿಕಾ. ಮೂರನೇದು ರಕ್ತವನ್ನು ಈ ಭಾಗಕ್ಕೆ ಹರಿಸೋದು ಹೇಗೆ ನೆನಪು ಮಾಡ್ಕೊಳ್ಳಿ. ಆದರೆ ಇಲ್ಲಿ ಆಗೋದಿಲ್ಲ ಆ ಕೆಲಸ. ಇಲ್ಲಿ ರಕ್ತ ಹರಿಬೇಕು ಅಂದರೆ ಸೊಂಟವನ್ನು ಮುಂದೆ ಬಲಕ್ಕೆ, ಹಿಂದೆ ಎಡಕ್ಕೆ, ಮುಂದೆ ಬಲ ಎಡ, ಪ್ರದಕ್ಷಿಣಾಕಾರವಾಗಿ 5 ಸುತ್ತು, ಅಪ್ರದಕ್ಷಿಣಾಕಾರವಾಗಿ 5 ಸುತ್ತು. ಎಡದಿಂದ ಬಲಕ್ಕೆ 3 ಸುತ್ತು 5 ಸುತ್ತು, ಬಲದಿಂದ ಎಡಕ್ಕೆ 5 ಸುತ್ತು. ಕಟಿಚಕ್ರ ಕ್ರಿಯೆ. ನಿಂತಲ್ಲೇ ಒಂದು ಸಾರಿ ಮಾಡಿ ನೋಡ್ತೀರಾ? ನಿಂತ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡೋದು ಕಷ್ಟ ಆಗ್ಬೋದು. ಮುಂದೆ ಬಲಕ್ಕೆ, ಹಿಂದೆ ಎಡ, ಎಡದಿಂದ ಬಲಕ್ಕೆ 3 ಸುತ್ತು, ತಲೆ ಎಲ್ಲ ಆಡಿಸ್ಬೇಡಿ, ಸೊಂಟ ಮಾತ್ರ. ಚಲನೆ, ರಕ್ತ ಸಂಚಾರ, ಕಟಿ ಪ್ರದೇಶದ ಆರೋಗ್ಯ, ಎನರ್ಜಿ. ಕಣ್ಮುಚ್ಚಿ, ಕೈ ಕೆಳಗೆ ಬಿಡಿ. ಕೈಯಲ್ಲಿ ಸ್ಪಂದನ ಆದ ಹಾಗೆ ಕಟಿ ಪ್ರದೇಶ ಏನಾದ್ರು ಅನ್ನಿಸ್ತಾ ಇದೆಯಾ ನೋಡಿ. ಕಣ್ತೆರೀರಿ, ಬೀಸೀತೆ. ಇನ್ನೊಂದು 3-4 ಆಸನಗಳಿವೆ. ನಿಮ್ಗಲ್ಲಿ ಕೂತು ಮಾಡೋಕೆ ಆಗೋದಿಲ್ಲ, ಮಾಡುವ ಕ್ರಮವನ್ನು ತೋರಿಸ್ತೀನಿ. ಈ ಕಟಿ ಭಾಗ ಇದೆಯಲ್ಲ, ತುಂಬ ಬಿಗುತ ಇರುತ್ತೆ. ಸೊಂಟದ ಭಾಗದಲ್ಲಿ ತುಂಬ ಬಿಗುತ ಇರುತ್ತೆ. ರಕ್ತ ಇದಕ್ಕಿಂತ ಕೆಳಗೆ ಹೋಗೋದಿಲ್ಲ. ಮಲಿದ ರಕ್ತ ಇಲ್ಲಿ ಸಂಗ್ರಹ ಆಗ್ತಾ ಬರುತ್ತೆ, ಇಲ್ಲಿ ಸಂಗ್ರಹ ಆಗ್ತಾ ಬರುತ್ತೆ. ಗರ್ಭಕೋಶಕ್ಕೆ ಮಲಿನ ರಕ್ತ ಸೇರಿಕೊಂಡಾಗ ತಿಂಗಳ ಸಮಸ್ಯೆಗಳಿಗೆ ಒಂದು ಕಾರಣ ಅದು. ಬೇರೆ ಬೇರೆ ಕಾರಣ ಇದೆ, ಆಮೇಲೆ ನೋಡೋಣ ಅದನ್ನು. ಸೊ ಈ ಭಾಗಕ್ಕೆ ನಾವು ಚೆನ್ನಾಗಿ ಚಲನೆ ಕೊಟ್ಟಾಗ, ಈ ಭಾಗಕ್ಕೆ ಚೆನ್ನಾಗಿ ಒತ್ತಡ ಕೊಟ್ಟಾಗ ಅಲ್ಲಿ ರಕ್ತ ಸಂಚಾರವಾಗತ್ತೆ. ಈಗ ಕೈಗಳನ್ನು ಮೇಲೆತ್ತಿ ನೀವು ನೋಡ್ತಾ ಇರಿ, ಇನ್ನು ಮಾಡಬೇಡಿ. ಹೀಗೆ ಪಾದ ಹಿಡ್ಕೊಳ್ಳಿ, ಹೀಗೆ ಇನ್ನೊಂದು ಸಾರಿ ಮೇಲೆ ಬನ್ನಿ. ಮುಂದೆ ಬಾಗಿ ಪಾದ ಹಿಡ್ಕೊಳ್ಳಿ, ಇನ್ನೊಂದು ಸಾರಿ ಮೇಲೆ ಬನ್ನಿ. ಜೋರಾಗಿ 3-4 ಸಾರಿ ಮಾಡಿ, ಹೀಗೆ ಫಾಸ್ಟಾಗಿ. ಒಂದು ಸಾರಿ ನಿಮ್ಮ ಹಣೆಯನ್ನು ಮಂಡಿಗೆ ತಾಗಿಸಿಬಿಡಿ. ಗುಡ್. ಪಶ್ಚಿಮೋತ್ಥಾನ ಆಸನ. ಒಂದನೇದು ಕಟಿಚಕ್ರ ಕ್ರಿಯೆ. ಈ ಭಾಗದಲ್ಲಿ ಒತ್ತು, ಈ ಭಾಗದಲ್ಲಿ ಒತ್ತು. ಶುದ್ಧ ರಕ್ತ ಅಲ್ಲಿಗೆ ಮೇಲಕ್ಕೆ ಬನ್ನಿ. ಏನು ಮಾಡಬೇಡಿ, ನೋಡಿಕೊಂಡು. ಎರಡೂ ಕೈ ನೋಡ್ತಾ ಇರ್ತಾರೆ, ಆಮೇಲೆ ತೋರಿಸ್ತಾರೆ. ಎರಡೂ ಕೈಗಳನ್ನು ಹಿಂದಿಡೋದು ಮಾಡಬೇಡ. ಪಾದವನ್ನು ನೆಲಕ್ಕೊತ್ತೋದು, ಸೊಂಟ ಮೇಲೆತ್ತಿ ಕತ್ತನ್ನು ಹಿಂದೆ ಬಿಡೋದು. ಪೂರ್ವೋತ್ಥಾನಾಸನ. ಸೊಂಟಕ್ಕೆ ಬಲ,
ಗರ್ಭಕೋಶಕ್ಕೆ ಚೈತನ್ಯ. ಮಾಡ್ತೀರಾ? ಪಾದ ನೆಲಕ್ಕೊತ್ತಿ, ಕೈ ಹಿಂದಿಡಿ, ಮಂಡಿ ಮಡಿಸ್ಬಾರ್ದು, ಸೊಂಟ ಮೇಲೆತ್ತಿ, ಫುಲ್ ನೇರ, ತಲೆ ಹಿಂದಕ್ಕೆ ಬಿಡಿ. ಈ ಸ್ಥಿತಿಯಲ್ಲಿ 5 ಉಸಿರಾಟ. ಪೂರ್ವೋತ್ಥಾನ ಆಸನ. ಬನ್ನಿ, ಕೆಳಗೆ ಬನ್ನಿ. ಇದು ಬೆಳಗಿನ ಹೊತ್ತು ತುಂಬ ಪ್ರಶಸ್ತ. 5:30ಯಿಂದ 7:30 ಒಳಗೆ ಭಾಳ ಒಳ್ಳೆಯದು. ಅಂದರೆ ಒಳಗೆ ಯಾವುದೇ ಆಹಾರ ಇರಬಾರ್ದು, ಹೊಟ್ಟೆ ಇದಾಗಿರಬೇಕು. ನೋಡ್ಕೊಳ್ಳಿ. ಫಸ್ಟಿಗೆ ಬಲಮಂಡಿ ಮಡಿಸಿ, ಬಲಪಾದ ಮಡಿಸಿ, ಎಡಮಂಡಿ ಹತ್ತಿರ ಇರೋದು. ಮುಂದೆ ಬಾಗಿ ಪಾದವನ್ನು ಹಿಡಿದು ಹಣೆಯನ್ನು ಮಂಡಿಗೆ ತಾಗಿಸೋ ಪ್ರಯತ್ನ. ಯಾಕೆ ಮಾಡಬೇಕು? ಇಲ್ಲಿ ಒತ್ತಡ, ಇಲ್ಲಿ ಎಳೆತ. ಮುಂದೆ ಬಾಗಿ ಹಣೆ ಮಂಡಿಗೆ ತಾಗಿಸೋದು. ಜಾನು ಶೀರ್ಷಾಸನ. ಬಹಳ ಬುದ್ಧಿವಂತರು ಹೀಗೆ ಮಾಡ್ತಾರೆ. ಇದರಿಂದ ಲಾಭ ಇಲ್ಲ. ಒಂದು ಕಾಲು ಮುಂದೆ ಚಾಚೋದು, ಪಾದ ಹಿಡ್ಕೊಳ್ಳೋದು, ಮುಂದೆ ಬಾಗೋದು, ಕಾಲು ಬದಲಾಯಿಸೋದು. ಎಡವನ್ನು ಬಲದ ಹತ್ರ, ಬಲದ ಪಾದ ಹಿಡ್ಕೊಂಡು ಮುಂದೆ ಬಾಗಿ ಹಣೆಯನ್ನು ಮಂಡಿಗೆ ಸಾಗಿಸೋ ಪ್ರಯತ್ನ ಮಾಡ್ತೀರಾ? ಮಾಡಿ. ಗುಡ್, ವಂಡರ್ಫುಲ್. ಅಲ್ಲಿ ಎಳೆತ ಗಮನಿಸಿ. ಮೇಲಕ್ಕೆ ಬನ್ನಿ, ಕಾಲು ಬದಲಾಯಿಸಿ, ಮುಂದೆ ಬಾಗಿ. ವೆರಿ ಗುಡ್. ಮೇಲಕ್ಕೆ ಬನ್ನಿ. ಒಂದು ಸೊಂಟಕ್ಕೆ ಚಲನೆ, ಕಟಿಚಕ್ರ ಕ್ರಿಯೆ. ಎರಡನೇದು ಪಶ್ಚಿಮೋತ್ಥಾನಾಸನ, ಪಾದ ಹಿಡ್ಕೊಂಡು ಮುಂದೆ ಬಾಗೋದು. ಮೂರನೇದು ಪೂರ್ವೋತ್ಥಾನಾಸನ. ನಾಲ್ಕನೇದು ಏಕಪಾದ ಜಾನು ಶೀರ್ಷಾಸನ. ಮೊದಲ ಎರಡು ಬಲ. ಪ್ರತಿಯೊಂದು ಸ್ಥಿತಿಯಲ್ಲೂ 5 ಉಸಿರಾಟಗಳ ಕಾಲ ನಿಲ್ಲಬೇಕು. ಈಗ ಎರಡೂ ಕಾಲುಗಳನ್ನು ಅಗ್ಲ ಹಾಕಿ 365 ಡಿಗ್ರಿ. ಒಳ್ಳೆಯದು, ಗುಡ್. ಅವು ಉಂಗುಷ್ಟ ಹಿಡ್ಕೊ, ಹೆಬ್ಬೆರಳನ್ನು ಮುಂದೆ ಬಾಗಿ ಹಣೆ ನೆಲಕ್ಕೆ ತಾಗಿಸ್ಬೇಕು. ಮುಂದೆ ಬಾಗೋದು, ಮುಂದೆ ಹಾಗೆ ಹಣೆಯನ್ನು ನೆಲಕ್ಕೆ ಮುಟ್ಟಿಸಬೇಕು. ಇದನ್ನು ನೀವು ಮನೆಯಲ್ಲಿ ಒಬ್ಬರೇ ಟ್ರೈ ಮಾಡ್ತಾ 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 ಒಂದು 8 ದಿವಸ ಆದಮೇಲೆ ಆಗತ್ತೆ. ಒಂದು ಗುಡ್. ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡ್ತಾ ಮಾಡ್ತಾ ಸರಿ ಆಗತ್ತೆ. ಒಂದಿನದ ಏನೂ ಆಗೋದಿಲ್ಲ. ದಿನ ಇದನ್ನು ಮಾಡ್ತಾ ಮಾಡ್ತಾ ಬಂದಾಗ ನಿಶ್ಚಿತವಾಗಿ ಹೇಳ್ತೀನಿ, ತಿಂಗಳ ಸಂಬಂಧಪಟ್ಟ ಎಲ್ಲ ಮುಟ್ಟಿನ ಎಲ್ಲ ಸಮಸ್ಯೆಗಳು. ಇಬ್ಬರು ನಿಂತ್ಕೊಳ್ಳಿ ಒಂದ್ಸಾರಿ. ಅವ್ರು ನಿಂತು ನೋಡಿದ್ರಾ? ಒಳ್ಳೆ ಅಜ್ಜಿ ನಿಂತಾಗಿದೆ. ಸಾರಿ, ನಿಲ್ಲುವ ಕ್ರಮ ತೋರಿಸ್ತೀನಿ. ಅಜ್ಜಿ ಅಜ್ಜ ಮೇಲೆ ಬರುವ ಕ್ರಮ. ನಿಮ್ಮಂಥವ್ರು ಹೇಗೆ ಬರ್ಬೇಕಾದ್ರು ಗೊತ್ತಾ? ಈ ಕೂತವನು ವಜ್ರಾಸನಕ್ಕೆ ಬರೋದು, ಮಂಡಿಗೆ ಮೇಲೆ ಇರೋದು, ಒಂದು ಕಾಲು ಮುಂದೆ ಬರೋದು, ಹಾಗೆ ಇನ್ನೊಂದು ಕಾಲು ಮೇಲೆ ಬನ್ನಿ. ಹಾಗೆ ವಜ್ರಾಸನಕ್ಕೆ ಬನ್ನಿ. ಗುಡ್. ಮಂಡಿ ಮೇಲೆ ನಿಲ್ಲಿ. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಮುಂದೆ, ಬನ್ನಿ ಮೇಲೆ. ವಂಡರ್ಫುಲ್. ನಾನು ಮಾಡೋದನ್ನು ನೋಡಿ ಆಮೇಲೆ ನೀವು ಆಮೇಲೆ ಮಾಡ್ಬೋದು. ನಿಂತು ಮಾಡುವ ಇನ್ನೇನು ಆಸನಗಳು ಸಹ ಈ ಭಾಗ ತುಂಬ ಶಕ್ತಿ ಕೊಡುತ್ತೆ. ಮಾಡಬೇಡ. ನೇರ ಇಷ್ಟಾಗಲೇ ಸಾಧ್ಯವಷ್ಟು ಎಡಪಾದ ಎಡಕ್ಕೆ, ಬಲಪಾದ ನೇರ, ದೃಷ್ಟಿ ಎಡ ಹೆಬ್ಬೆರಳು. ಇದನ್ನು ಸ್ಲೈಡ್ ಮಾಡ್ತಾ ಆಂಕಲ್ ಜಾಯಿಂಟ್ ಇದ್ದಾಗಿ ಬಲ ಹಸ್ತ ಮೇಲೆ ತ್ರಿಕೋಣಾಸನ. ಈ ಸ್ಥಿತಿಯಲ್ಲಿ 5 ಉಸಿರಾಟ. ವಾಪಸ್. ಈಗ ಬಲಕ್ಕೆ ಸ್ಲೈಡ್ ಮಾಡ್ತಾ ಆಂಕಲ್ ಜಾಯಿಂಟ್ ಇರ್ಬೋದು. ಎಡದೋಳ ಮೇಲೆ ದೃಷ್ಟಿ ಎಡ ಹಸ್ತ. 5 ಉಸಿರಾಟಗಳ ಕಾಲ ತ್ರಿಕೋಣಾಸನ. ಈ ಭಾಗಕ್ಕೆ ಬಲ ಅಂದ್ರೆ ಎನರ್ಜಿ. ಸೇರಿಸಿ ಎಡಕ್ಕೆ ದೃಷ್ಟಿ, ಸ್ಲೈಡ್ ಮಾಡ್ತಾ ಆಂಕಲ್ ಜಾಯಿಂಟ್ ಅಂತ ಹಿಡ್ಕೊಳ್ಳಿ. ಬಲ ತೋಳ ಮೇಲೆತ್ತಿ.
ಮೇಲು ಅಲ್ಲಿ ಎಲ್ಲಿ ಎಳ್ತಾ ಬರುತ್ತೆ ಆ ಭಾಗಕ್ಕೆ ವಾಪಸ್ ನೇರ ಬಲಕ್ಕೆ ಏರೋದ್ರ ಮೇಲೆ ದೃಷ್ಟಿ ಹತ್ತದ ಕಡೆಗೆ 5 ಉಸಿರಾಟದ ಕಾಲ ಮೇಲಕ್ಕೆ ಬನ್ನಿ. ಸಿಕ್ ಇನ್ನು ಒಂದೇ ಉದಾಹರಣೆ ತೋರಿಸ್ತಾರೆ ಅವರು. ನೇರ ನನ್ನೊಟ್ಟಿಗೆ ಮಾಡಿ ಈಗ ಎಡಕ್ಕೆ ಬಾಡಿ ಎಡಕ್ಕೆ ಹಿಂಗೆ ಮಾಡು, ಎಡಮಂಡಿ ಮನಸ್ಸು, ಹಸ್ತಗಳನ್ನು ಮೇಲೆ ತಗೊಂಬ, ನಮಸ್ಕಾರ. ವೀರಭದ್ರಾಸನ. 5 ಉಸಿರಾಟ. ನೇರ ಬಲಕ್ಕೆ ನೇರ ವಾಪಸ್ ಸಿಕ್. ಅವರಿಗೊಂದು ಸೊ ಇದನ್ನ ಹಿಡಿದು ಮಾಡಿ 10-12 ವರ್ಷ ಆದ್ರೂ ಗರ್ಭಧಾರಣೆ ಆಗದವರು ಮಗುವನ್ನು ಪಡೆದಿದ್ದಾರೆ. ಗರ್ಭಕೋಶದಲ್ಲಿ ಸಿಸ್ಟ್ ಫಾರ್ಮೇಷನ್ ಆಗಿ ರಿಮೂವ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ ನಂತರ ಪುನಃ ಇದನ್ನು ಅಭ್ಯಾಸ ಮಾಡಿ 6 ತಿಂಗಳ ಮೇಲೆ ಟೆಸ್ಟ್ ಮಾಡಿಕೊಂಡವರು ಈಗ ಸರಿ ಇದೆ, ರಿಮೂವ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಒಂದು ಬುಕ್ನಲ್ಲಿದೆ ಇದರ ಮಾಹಿತಿ. ಒಂದೆರಡು ಮಾಹಿತಿಗಳು ನಿಮ್ಮನ್ನು ಹಂಚಿಕೊಂಡು ನನ್ನ ಕೆಲಸ ಮುಗಿಸ್ತೀನಿ. ಯಾಕೆ ತಿಲಕ ಇಟ್ಕೋಬೇಕು, ಯಾಕೆ ಬಳೆ ಹಾಕೋಬೇಕು ಅನ್ನೋದಕ್ಕೆ ಮನೋವೈಜ್ಞಾನಿಕ ಕಾರಣ ಹೇಳ್ತೀನಿ ಕೇಳಿ. ಕೇಳಿಸ್ತಾ ಇದ್ದೀರಾ? ನಮ್ಮ ಮಿದುಳಿನಲ್ಲಿ 3 ನಿರ್ನಾಳ ಗ್ರಂಥಿಗಳಿವೆ. ಪೀಯೂಷ ಗ್ರಂಥಿ ಹೊರಹಾಕುವಂಥ ರಾಸಾಯನಿಕ ದ್ರವ್ಯವನ್ನು ಮೆಲಟೋನಿನ್ ಅಂತ ಕರೀತಾರೆ. ಎಲ್ಲಿಯ ತನಕ ಮೆಲಟೋನಿನ್ ಬಿಡುಗಡೆ ಆಗ್ತಾ ಇರುತ್ತೆ ಅಲ್ಲಿಯವರೆಗೂ ಯುವತಿಯರಲ್ಲಿ ಲೈಂಗಿಕ ಪ್ರವೃತ್ತಿ ಬರೋದಿಲ್ಲ. ಆದರೆ ಆ ಗ್ರಂಥಿ ನಮ್ಮ ಜೀವನದ 7-8ನೇ ವಯಸ್ಸಿನಲ್ಲಿ ಸಾಮರ್ಥ್ಯ ಕಳ್ಕೊಳ್ಳೋದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಸಮಾಜದಲ್ಲಿ ಅನೈತಿಕತೆ ಬೆಳೆದು ಬರ್ತಾ ಇದೆ. ಆ ಪೀಯೂಷ ಗ್ರಂಥಿ ಇರೋದು ನೇರ ಇದರ ಹಿಂಭಾಗದಲ್ಲಿ, ಬೆನ್ನು ಕೋಲಿನ ಮೇಲ್ಭಾಗದಲ್ಲಿ, ತುದಿಯಲ್ಲಿ. ತಿಲಕ ಇಟ್ಟಾಗ ಮತ್ತು ಭ್ರಾಮರಿ ಶಬ್ದ ಮಾಡಿದಾಗ ನೇರವಾಗಿ ನಾವು ಆ ಪೀನಿಯಲ್ ಗ್ರಂಥಿಗೆ ಚೈತನ್ಯ ತುಂಬ್ತಾ ಇದ್ದೀವಿ. ಇನ್ನು ಎರಡನೇದು, ಬಳೆ ಯಾಕೆ ಹಾಕೋಬೇಕು? ಚೂರು ಬಾ ಮಗು ಇಲ್ಲಿ, ಪ್ಲೀಸ್ ಕಮ್ ಮೇಲ್. ಮೇಡ 1 2 3 4 5 6 7 8 9 12 ಬಿಂದುಗಳು ಮಿದುಳಿನ ಯಾವ ಕೇಂದ್ರದಿಂದ ಬಂದಿದೆ ಆ ಕೇಂದ್ರ ಅನ್ನೋದು ಹೆಣ್ಣು ಮಕ್ಕಳ ಗರ್ಭಕೋಶದ ರಕ್ಷಣೆ ಮಾಡುತ್ತೆ. ಅಕ್ಯುಪ್ರೆಷರ್ ಚಿಕಿತ್ಸೆ ಇದೆ. ಒಂದೊಂದು ಸಂದುಗಳನ್ನು ಒತ್ತಿ ಆಯಾಯ ಕೇಂದ್ರಗಳನ್ನು ಜಾಗೃತಗೊಳಿಸುವುದು. 4 ಬಳೆಗಳನ್ನು ಹಾಕೊಂಡಾಗ ಈ ಬಳೆ ಹಿಂದೆ ಮುಂದೆ ಚಲನೆ ಆಗುವುದಿಲ್ಲ. ಇಲ್ಲಿ ಆಗುವ ಸ್ಪಂದನ ಹೆಣ್ಣು ಮಕ್ಕಳ ಆ ಕೇಂದ್ರವನ್ನು ಜಾಗೃತಗೊಳಿಸುತ್ತದೆ. ಆ ದೃಷ್ಟಿಯಿಂದ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇರೋದು, ಮುಖ್ಯವಾಗಿ ಶಾಲಾ ಕಾಲೇಜಿಗೆ ಹೋಗುವ ಹೆಣ್ಣುಮಕ್ಕಳು ಇದೊಂಥರ ಫ್ಯಾಷನ್ ಆಗೋಗಿದೆ, ಬಳೆ ಹಾಕೊಳ್ಳೋದಿಲ್ಲ. ಹೆಣ್ಮಕ್ಳು ಮಾತ್ರ ಬಳೆ ಯಾಕೆ ಹಾಕೋಬೇಕು? ಗಂಡಸರು ಯಾಕೆ ಹಾಕೋಬಾರ್ದು? ಯಾಕೆ ಹಾಕೋಬಾರ್ದು? ಅವರಿಗೆ ಗರ್ಭಕೋಶ ಇದೆ. ಅಮೂಲ್ಯವಾದ ನಮ್ಮ ಜೀವನ ಕ್ರಮಗಳನ್ನು ನಾವು ಮರೆತಿದ್ದೇವೆ. ಅದನ್ನು ಪುನಶ್ಚೇತನ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಸಮಾಜದ ಭಾರತ ಮಾತೆಯ ವೀರ ಪುತ್ರಿಯರಾಗಿ ಅದನ್ನು ಪುನಶ್ಚೇತನ ಮಾಡುವ ಜವಾಬ್ದಾರಿ ನಮ್ಮದು. ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ನಮ್ಮ ಮೇಲೆ ಕಾಣಲಾರದಂತಹ ದುಷ್ಟ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ.
ಲವ್ ಜಿಹಾದ್ ಹೆಸರಿನಲ್ಲಿ ನಿನ್ನೆವರೆಗೂ ನನ್ನ ಮಗಳಾಗಿ ಮೊಮ್ಮಗಳಾಗಿ ಇದ್ದವಳು ಬೆಳಗಾಗುವಾಗ ಕಣ್ಣಿಗೆ ಕಾಣೋದಿಲ್ಲ. ಹಿಂದೂ ಧರ್ಮವನ್ನು ಅವನತಿ ಮಾಡುವುದಕ್ಕಾಗಿಯೇ ಹುಟ್ಟಿ ಬಂದಿರುವಂಥ ದುಷ್ಟಶಕ್ತಿಗಳಿವೆ. ಇದನ್ನು ಯಾರಿಂದಲೂ ತಡೆಯೋಕ್ಕಾಗೋದಿಲ್ಲ. ಮಂಜುಳಾ ಅವರು ಹೇಳಿದ ಹಾಗೆ ನಮ್ಮ ಒಳಗಿರುವಂತಹ ಅಂತಃಶಕ್ತಿಗಳನ್ನು ಇದನ್ನು ನಾವು ಬಲಪಡಿಸೋದಕ್ಕೆ ಯೋಗ ಸಹಾಯ ಮಾಡುತ್ತೆ. ನಾನು ಹೇಳಿದ ಈ 20 ನಿಮಿಷದ ಅವಧಿ ಏನೂ ಸಾಕಾಗೋದಿಲ್ಲ. ದಿನ 1 ಗಂಟೆಗಳ ಕಾಲ ಇದನ್ನು ಅಭ್ಯಾಸ ಮಾಡ್ತಾ ತಾವು ಲಾಭ ಪಡೀರಿ. ಭಾರತ ಮಾತೆಯ ವೀರ ಪುತ್ರಿಯರಾಗಿ ನಮ್ಮ ಜೀವನ ಪರ್ಯಂತ ಇದಕ್ಕೆ ನಮ್ಮ ಜೀವನವನ್ನು ಮುಡಿಪಾಗಿಟ್ಕೊಳ್ಳೋಣ ಅಂತ ಪ್ರಾರ್ಥನೆ ಮಾಡ್ತಾ ಅವಕಾಶಕ್ಕೆ ಧನ್ಯವಾದ. ಶಂಕರನಾರಾಯಣ ಶಾಸ್ತ್ರಿ ಅವರು ಕಲಿಸಿದ್ದೆಲ್ಲವನ್ನು ಕೂಡ ಪೇಜ್ ನಂಬರ್ 3ರಲ್ಲಿ ಪುಸ್ತಕ ತೆಗಿರಿ ಮತ್ತು ಪೇಜ್ ನಂಬರ್ 4ರಲ್ಲಿ ಇಟ್ಟಿದ್ದೇವೆ. ಪೇಜ್ ನಂಬರ್ 3ರಲ್ಲಿ ಇರುವುದನ್ನು ಓದ್ಕೊಳ್ಳಿ, ಅವ್ರು ಹೇಳಿದ್ದೆಲ್ಲ ಇದೆ. ಪೇಜ್ ನಂಬರ್ 4ರಲ್ಲಿ ನೋಡ್ಕೊಳ್ಳಿ, ನಿತ್ಯ ಏನೇನು ಮಾಡಬೇಕು ಅಂತ ಇದೆ. ಆ ಕ್ರಮದಲ್ಲಿ ಮಾಡಲಿಕ್ಕೆ ಶುರು ಮಾಡಿದರೆ ಎಲ್ಲ ಒಳ್ಳೆದಾಗ್ತದೆ. ಕಡೆಗೆ ಕಳಿಸಿದ ಕೆಲವನ್ನು ನೀವು ಮಾಡಿದರೆ ಮೆನ್ಸ್ಟ್ರುಯೇಷನ್, ಮಂತ್ಲಿ ಪೀರಿಯಡ್, ಮಾಸಿಕ ಮುಟ್ಟಿನ ಪ್ರಾಬ್ಲಮ್ಸ್ ಏನಿದ್ರು ಅದು ಸ್ಟ್ರೀಮ್ಲೈನ್ ಆಗಿ ಹೆಣ್ಮಕ್ಳಿಗಿರುವಂಥ ಅತಿ ದೊಡ್ಡ ಸಂಪತ್ತು ಇದು ಆರೋಗ್ಯಮಯವಾಗ್ತದೆ. ಈಗ ಮುಂದೆ ಬನ್ನಿ, ಪೇಜ್ ನಂಬರ್ 5 ಬೇಗ ಬೇಗ ಮುಗಿಸುವ. ಪೇಜ್ ನಂಬರ್ 5ರಲ್ಲಿ ಒಂದು ಚಿತ್ರ ಇದೆ ಮಕ್ಕಳೇ. ಆ ಚಿತ್ರದಲ್ಲಿರುವುದು ಯಾರ ಚಿತ್ರ? ನಿಮ್ಮದು ನಮ್ಮದು ಚಿತ್ರ. ದೇಹದಲ್ಲಿರುವಂಥ ಮುಖ್ಯ ಅಂಗಾಂಗಗಳನ್ನು ಪ್ರಿಂಟ್ ಮಾಡಿದ್ದಾರೆ. ಇಲ್ಲಿರುವುದು ಯಾವುದು? ಬ್ರೈನ್. ಅದರ ರೈಟ್ ಪಾರ್ಟ್, ಲೆಫ್ಟ್ ಪಾರ್ಟ್ ಹೇಳಿದ್ದಾರಾಗಲೇ. ರೈಟ್ ಪಾರ್ಟ್ ಬ್ರೈನು ಬಲಭಾಗ ಏನು ಮಾಡುತ್ತೆ? ಫೀಲಿಂಗ್, ಭಾವನೆಗಳು, ಭಯ, ಚಿಂತೆ, ದುಃಖ, ಸಂತೋಷ, ಖುಷಿ ಎಲ್ಲ. ಲೆಫ್ಟ್ ಪಾರ್ಟ್ ದಿ ಬ್ರೈನ್ ಏನು ಮಾಡುತ್ತೆ? ಥಿಂಕಿಂಗ್, ಚಿಂತನೆ. ಇದು ಎರಡೂ ಸರಿಯಾಗಬೇಕಾದ್ರೆ ಪ್ರಾಣಾಯಾಮ ಸರಿ ಮಾಡಬೇಕು. ನಮ್ಮ ಕಣ್ಣು ಚೆನ್ನಾಗಿರಬೇಕಾದ್ರೆ ಏನು ಮಾಡಬೇಕು? ತುಂಬ ಹೊತ್ತು ಟಿ ವಿ ನೋಡಬಾರ್ದು, 10 ನಿಮಿಷಕ್ಕೂ ಜಾಸ್ತಿ ಮೊಬೈಲ್ ನೋಡಬಾರ್ದು. ಕಿವಿ ಚೆನ್ನಾಗಿರ್ಬೇಕಾದ್ರೆ ಏನು ಮಾಡಬೇಕು? ಸುಮ್ಮನೆ ಬೇಡದ್ದೆಲ್ಲ ದೊಡ್ಡ ಸೌಂಡ್ ಎಲ್ಲ ಕೇಳಬಾರ್ದು. ಅಲ್ಲಿ ಕೆಳಗೆ ಒಂದು ಉಪನಿಷತ್ತಿನ ಮಂತ್ರ ಕೊಟ್ಟಿದ್ದಾರೆ, ಎಲ್ಲರೂ ಒಟ್ಟಿಗೆ ಹೇಳಿ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಷೇಮ ದೇವಹಿತಂ ಯದಾಯುಃ ಎಂಬುದು ಉಪನಿಷತ್ತಿನ ಶಾಂತಿ ಮಂತ್ರ. ಓ ದೇವರೇ, ಕೇಳುವುದೇನು ನಾವು? ನಾನು ನನ್ನ ಕಿವಿ, ಕಣ್ಣು, ಅಂಗಾಂಗಗಳೆಲ್ಲ ನಾನು ಸಾಯುವವರೆಗೂ ಗಟ್ಟಿಯಾಗಿರಲಿ. ಕೆಲವರಿಗೆ 40 ವರ್ಷಕ್ಕೆ, ಕೆಲವರಿಗೆ 30 ವರ್ಷಕ್ಕೆ, ಕೆಲವು 20 ವರ್ಷಕ್ಕೆ ಕನ್ನಡಕ ಬರ್ತದೆ ಅಂದರೆ ಕಣ್ಣು ಚೆನ್ನಾಗಿಲ್ಲ. ಕೆಲವರಿಗೆ 50-60 ವರ್ಷ ಆದಮೇಲೆ ಏನಾದ್ರು ಮಾತಾಡಿದರೆ ಆ ಅಂತಾರೆ, ಕಿವಿ ಸರಿ ಕೇಳೋದಿಲ್ಲ. ನಮ್ಮ ಅಜ್ಜ ಅಜ್ಜಿಯರನ್ನೆಲ್ಲ ನೋಡಿ 90 ವರ್ಷ ಆದರೂ ಗಟ್ಟಿಯಾಗಿದ್ರು, ಕಣ್ಣು ಕಿವಿ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಬೇಡುವುದು, ಓ ದೇವರೇ, ಸಾಯುವ ತನಕವೂ ಅಂಗಾಂಗಗಳು ಗಟ್ಟಿಯಾಗಿರಲಿ. ಗಟ್ಟಿಯಾದ ಅಂಗಾಂಗಗಳನ್ನು ಇಟ್ಕೊಂಡು ನಾನು ಬೆಳಿಬೇಕು. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಮರಿ ಮಕ್ಕಳನ್ನು ನಾನು ನೋಡಬೇಕು ಅಂತ. ಮರಿ ಮಕ್ಕಳು ಅಂದರೆ ನಿಮ್ಮ ಮಕ್ಕಳ ಮಕ್ಕಳ ಮಕ್ಕಳನ್ನು ನೀವು ನೋಡಬೇಕಂದ್ರೆ 90+, 90 ವರ್ಷದ ಅಂಥವರಿಗೆ ಕನಕಾಭಿಷೇಕ ಅಂತ ಮಾಡ್ತಿದ್ರು. ವ್ಯಷೇಮ, ಹಾಗಾದ್ರೆ ಅಷ್ಟು ವರ್ಷ ಬದುಕಿ ಮಾಡುವುದೇನು? ದೇವಹಿತಂ ಯದಾಯುಹು, ಯದಾ ಆಯುಹು, ಆಯಸ್ಸಿರುವಷ್ಟು ಕಾಲ ದೇವಹಿತ, ದೇವರು ಮೆಚ್ಚುವ ಹಾಗೆ ನಾವು ಬದುಕಬೇಕು. ನನಗೆ ಕೊಟ್ಟಿರುವ ಬುದ್ಧಿ, ಸಂಪತ್ತು ಇದೆಲ್ಲ ದೇವಹಿತಂ, ಜನಗಳ ಹಿತಕ್ಕೋಸ್ಕರ ಬಳಸಬೇಕು ಅಂತ. ಅದಕ್ಕೋಸ್ಕರ ದೇಹ ಏನು ಮಾಡಬೇಕು? ದೇಹವಿದು ದೇವನಿರುವ ಗುಡಿ ಎಂದು ತಿಳಿದು ದಿನ ದಿನವೂ ಪ್ರತಿ ದಿವಸ ಏನು ಮಾಡಬೇಕು? ಗುಡಿಸಬೇಕು. ಗುಡಿಸ್ತಿರಲ್ಲ, ಬೆಳಗ್ಗೆ ಎತ್ಕೊಳ್ಳಿ, ಬ್ರಷ್ ಮಾಡ್ತೀರಿ, ಸ್ನಾನ ಎಲ್ಲ ಮಾಡ್ತಿರಲ್ಲ, ಚಂದ ಮಾಡಿಟ್ಕೊಳ್ಬೇಕು. ನಿಮ್ಮ ಪಕ್ಕದಲ್ಲಿ ಯಾರಾದರೂ ಬಂದು ಕೂತ್ರೆ ಅವರಿಗೆ ನಿಮ್ಮ ವಾಸನೆ ಬರಬಾರದು. ಕೆಲವರು ಮಾತಾಡುವಾಗ ಅಯ್ಯೋ ಗೊತ್ತಾಯ್ತು, ಯಾಕೆ? ಬಾಯಿ ಒಳಗಡೆಯಿಂದ ಬರುವಂಥದ್ದು ಗಲೀಜು.
ವಾಸನೆ. ಮಕ್ಕಳೇ, ನಮ್ಮ ದೇಹ ಚೆನ್ನಾಗಿಟ್ಕೊಂಡ್ರೆ ಈ ದೇಹವೆಂಬ ದೇವಸ್ಥಾನದ ಒಳಗೆ ದೇವರು ಬಂದು ಕೂತ್ಕೊಳ್ತಾನೆ. ಇಲ್ಲದಿದ್ದರೆ ಇದು ಡರ್ಟಿ ಪ್ಲೇಸ್, ಇದು ಗಲೀಜು ಅಂತ ಹೊಟ್ಟೋಗ್ತಾನೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ದೇಹದ ಅಂಗಾಂಗಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರಾಗಲೇ ಹೇಳಿದ್ದಾರೆ, ಎದೆಯಲ್ಲಿರುವ ಮುಖ್ಯ ಭಾಗ ಯಾವುದು? ಹಾರ್ಟ್, ಲಂಗ್ಸ್, ಇದೆರಡೂ ಕೂಡ ಚೆನ್ನಾಗಿರಬೇಕು. ಅದಕ್ಕೇನು ಮಾಡಬೇಕು? ಮತ್ತು ಹೊಟ್ಟೆಯಲ್ಲಿರುವಂಥ ಮುಖ್ಯ ಭಾಗ ಯಾವುದು? ಹೊಟ್ಟೆ, ಲಿವರ್, ಕಿಡ್ನಿ, ಕರಳು, ಇದೆಲ್ಲದರ ತಿಳುವಳಿಕೆ ನಮಗಿದ್ದು ನಿತ್ಯ ಯೋಗವನ್ನು ಚೆನ್ನಾಗಿ ಮಾಡ್ತಾ ಇದನ್ನೆಲ್ಲ ಚೆನ್ನಾಗಿಟ್ಕೊಂಡ್ರೆ ಆರೋಗ್ಯವಾಗಿರ್ತೇವೆ. ಆರೋಗ್ಯವಾಗಿದ್ದರೆ ಸಂತೋಷವಾಗಿರ್ತೇವೆ. ಸಂತೋಷವಾಗಿದ್ದರೆ ಶಕ್ತಿಯುತರಾಗ್ತೇವೆ. ಶಕ್ತಿಯುತರಾದರೆ ಮಾತ್ರ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬಹುದು. ಥ್ಯಾಂಕ್ ಯು. ನಾನು ಹೇಳಿದ ಹಾಗೆ ನನ್ನ ದೇಹ ಕೇಳಿದರೆ ನಾನು ಬಾಸ್, ನನ್ನ ದೇಹ ನನ್ನ ದಾಸ. ನಮ್ಮ ದೇಹವನ್ನು ನಾವು ಕಂಟ್ರೋಲ್ ಮಾಡಬೇಕು. ಇಲ್ಲ ದೇಹ ಹೇಳಿದ ಹಾಗೆ ನಾನು ಕೇಳಿದರೆ ಗೋವಿಂದ ಗೋವಿಂದ. ಬೆಳಗ್ಗೆ ಎಚ್ಚರಾದ ಕೂಡಲೇ ನನ್ನ ಬಾಡಿಗೆ ನಾ ಹೇಳ್ತೇನೆ, ಓ ಮೈ ಡಿಯರ್ ಬಾಡಿ, ಗೆಟ್ ಅಪ್ ಅಂದರೆ ಬಾಡಿ ಹೇಳ್ತದೆ ಹೇಳಲ್ಲ, ಮಲಗ್ತೇನೆ ಅಂದರೆ. ನಾನು ಹೇಳಿದ ಹಾಗೆ ನನ್ನ ಬಾಡಿ ಕೇಳಲ್ಲ ಅಂದರೆ ನನಗೆ ಸ್ವಾತಂತ್ರ್ಯ ಇಲ್ಲ. ನಾನು ಹೇಳಿದಾಗ ನನ್ನ ಬಾಡಿ ಕೇಳಬೇಕು, ನಾನು ಹೇಳಿದಾಗೆ ನನ್ನ ಮೈಂಡ್ ಕೇಳಬೇಕು, ನಾನು ಹೇಳಿದಾಗ ನನ್ನ ಬುದ್ಧಿ ಕೇಳಬೇಕಂದ್ರೆ ನಾನು ಅಂದರೆ ಯಾರು? ಶುದ್ಧ ನಿತ್ಯ ಬುದ್ಧ ಆದಂಥ ಆತ್ಮ. ಆತ್ಮನೊಳಗಡೆ ದೇವಿ ಕೂತಿದ್ದಾಳೆ. ಆ ರೀತಿಯ ಶಕ್ತಿವಂತರು ನಾವಾಗಬೇಕು ಅನ್ನೋದು ಪೇಜ್ 5. ಪೇಜ್ 6ರಲ್ಲಿ ನಮ್ಮ ಭಾವನೆಗಳನ್ನು ಸರಿಯಾಗಿ ಪ್ರಕಟಿಸಬೇಕು. ಅಲ್ಲಿ ನೋಡಿ ಒಂದು ಚಿತ್ರ ಇದೆ. ಆ ಚಿತ್ರದಲ್ಲಿ ಒಬ್ಬ ಕೊಡೆ ಹಿಡ್ಕೊಂಡಿದ್ದಾನೆ, ಛತ್ರಿ ಹಿಡ್ಕೊಂಡಿದ್ದಾನೆ. ಆ ಛತ್ರಿಯ ಮುಖದಲ್ಲಿ ಅವನಿಗಿರುವುದು ಕೋಪ, ಆದರೆ ಅವನ ನಿಜವಾದ ಮುಖದಲ್ಲಿ ಅವನಿಗಿರುವುದು ಭಯ. ಒಳಗಿರುವುದು ಭಯ, ಹೊರಗೆ ತೋರಿಸುವುದು ಕೋಪ. ಮನೆಗೆ ಹಾವು ಬಂದಿದೆ ಬಾ ಓಡಿಸ್ಬಾ ಅಂತ ಹೇಳುವಾಗ ಇವನು ಎಲ್ಲಿ 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 ಇಟ್ಟು ಹೇಳ್ತಾನೆ. ಹೊರಗೆ ಮಾತ್ರ ಕೋಪ, ಒಳಗೆ ಓಡ್ಲಿಕ್ಕೆ ರೆಡಿ ಆಗಿರ್ತಾನೆ. ಹೆದರಿಕೆ. ನಮ್ಮೆಲ್ಲರ ಒಳಗೆ ಈ 2 ಭಾವನೆಗಳಿದೆ. ಒಳಗೆ ಇರುವ ಪ್ರೈಮರಿ ಫೀಲಿಂಗ್, ಹೊರಗೆ ತೋರಿಸುವ ಸೆಕೆಂಡ್ರಿ ಫೀಲಿಂಗ್. ನಿಮ್ಮ ಮನೆಗೆ ಯಾರಾದರೂ ಬೇಡದ ನೆಂಟರು ಬಂದರೆ, ನೆಂಟರು ಬಂದಿದ್ದಾರೆ, ಅವರು ನಿಮಗೆ ಬೇಡ, ಆದರೂ ಏನು ಮಾಡ್ತೀರಿ? ಬರ್ತಿದ್ದ ಹಾಗೆ ಬನ್ನಿ 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 ಸ್ವಾಗತ ಅಂತ ನಗ್ತಾ ಹೇಳುವುದು. ಹೊರಗೆ ತೋರಿಸುವಾಗ ಸಂತೋಷ, ಒಳಗೆ ಇವ್ರಿಗೆ ಯಾರು ಬರಲಿಕ್ಕೆ ಹೇಳಿದರು, ಇವ್ರನ್ನ ಏನಾದರೂ ಮಾಡಿ ಕಳಿಸ್ಬೇಕಲ್ಲ ಅನ್ನೋ. ಮಕ್ಕಳೇ, ನಮಗೆಲ್ಲರಿಗೆ 2 ಭಾವನೆ ಇದೆ. ಒಳಗಿನ ಭಾವನೆ ಬೇರೆ, ಹೊರಗಿನ ಭಾವನೆ. ಇದೆರಡು ಒಂದೇ ಆದರೆ ಒಳಗಿನ ಭಾವೆಯನ್ನೇ ಪ್ರಕಟಿಸಿದರೆ ಒಳ್ಳೆಯದಾಗ್ತದೆ ಅನ್ನುವುದು ಪೇಜ್ ನಂಬರ್ 6ರಲ್ಲಿದೆ. ನಮ್ಮ ಭಾವನೆಗಳನ್ನು ನಾವು ಜೀವಂತವಾಗಿ ಇಟ್ಕೊಳ್ಬೇಕು, ಚೆನ್ನಾಗಿ ಅದನ್ನು ಉಪಯೋಗ ಮಾಡಬೇಕು. ಆಗ ನನ್ನ ದೇಹ ನನ್ನ ಕಂಟ್ರೋಲ್ ಬಂತು, ನನ್ನ ಭಾವನೆಗಳು ನನ್ನ ಕಂಟ್ರೋಲ್ ಬಂತು. ಮುಂದಿನ ಪೇಜಲ್ಲಿ ಅನಂತರ ನಾನು ಗೆಲ್ಲಬಹುದು. ಹಾಗಾದರೆ ಗೆಲುವಿನ ಗುಟ್ಟುಗಳು, ಮೊದಲನೇದು ಓದಿ ಏನದು? ನಾನು ಎಲ್ಲಾದರೂ ಹೋದರೆ ನಾನು ನೋಡ್ತಿದ್ದ ಹಾಗೆ ಮೆಚ್ಚುಗೆ ಬರುವ ಹಾಗೆ ನನ್ನ ಡ್ರೆಸ್, ಆಹಾರ, ವೇಷಭೂಷಣ ಸರಳವಾಗಿರಬೇಕು, ಶುದ್ಧವಾಗಿರಬೇಕು. ನನ್ನ ಸ್ವಭಾವ, ನಂಗೆ ಬೇಗ ಸಿಟ್ಟು ಬರ್ತದೆ, ಅದನ್ನೇನು ಮಾಡಬೇಕು? ನಾನು ಕಂಟ್ರೋಲ್ ಮಾಡಬೇಕು. 3ನೇದೇನು? ನಾನು ಏನಾದರೂ ಕೆಲಸ ಮಾಡಿದರೆ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು, ಕೌಶಲ. ನನಗೇನಾದರೂ ಕೆಲಸ ಮಾಡುವಾಗ ತುಂಬ ಅಚ್ಚುಕಟ್ಟಾಗಿ ಮಾಡಿದರೆ ಮೆಚ್ತಾರೆ. ಮತ್ತೆ ಮುಖ್ಯವಾದದ್ದು, ನನಗೆ ಆಸಕ್ತಿ ಬೆಳೆಸ್ಕೊಳ್ಬೇಕು. ಆಮೇಲೆ ನಾನು ಜ್ಞಾನ ಸಂಪಾದನೆ ಮಾಡಬೇಕು. ಮತ್ತೊಬ್ಬರ ಭಾವನೆಗಳಿಗೆ ಸ್ಪಂದಿಸಬೇಕು. ಮುಂದಿನ ಗೆಲುವಿನ ಗುಟ್ಟು ನೋಡಿ, ಸಂದರ್ಭದ ಸದುಪಯೋಗ. ಸಂದರ್ಭದ ಸದುಪಯೋಗ ಮಾಡಬೇಕು. ಸಂದರ್ಭದ ದುರುಪಯೋಗ ಮಾಡಿದವರು ಈ ಪ್ರದೇಶದ ಮುಸ್ಲಿಮರು. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲದೆ ಇರುವಾಗ ಅವರು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ನಮ್ಮ ಜಾಗ ಎಲ್ಲ ತಗೊಂಡು ಮನೆಗೇನೆ ಕಟ್ಕೊಂಡು ದೊಡ್ಡದಾಗಿ ಬೆಳೆಸ್ಕೊಂಡು ಈಗ ಮೆಲ್ಲಗೆ ನಮ್ಮನ್ನು ಓಡಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಸಂದರ್ಭದ ದುರುಪಯೋಗ. ಈಗ ನಾವೇನು ಮಾಡಬೇಕು? ನಾವು ಗಟ್ಟಿ ನಿಂತ್ಕೊಳ್ಬೇಕು. ಈ ದೇಶಕ್ಕೆ ಲೀಡರ್ಶಿಪ್ ಇರಲಿಲ್ಲ. ಸಂದರ್ಭ ಉಪಯೋಗಿಸ್ಕೊಂಡು ಶ್ರದ್ಧೇಯರಾದ ಆದರಣೀಯರಾದ ನರೇಂದ್ರ ಮೋದಿಯವರು ಬಂದು ಈ ದೇಶವನ್ನು ಆಳಲಿಕ್ಕೆ ಶುರು ಮಾಡಿದರು. ಸಂದರ್ಭದ ಸದುಪಯೋಗ. ಮಕ್ಕಳೇ, ನೀವೆಲ್ಲ ಯೌವನದಲ್ಲಿದ್ದೀರಿ, ಕಲಿತಾ ಇದ್ದೀರಿ.
ಕಲಿಯುವ ಒಂದು ಸಂದರ್ಭ. ಇದು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದಾಗ್ತದೆ. ಮನೆಯಲ್ಲಿ ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾ ಅನುಭವದಿಂದ ಕಲಿಬೇಕು. ನಾನು ಮುಂದೆ ಏನಾಗಬೇಕು ಅನ್ನುವಂಥ ಸ್ಪಷ್ಟವಾದ ದೃಷ್ಟಿ ಇರಬೇಕು ನನಗೆ. ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬೇಕು. ನೀನು ಮುಂದೆ ಏನಾಗಬೇಕಂತಿದ್ದೀಯಾ? ಎದ್ದು ನಿಂತ್ಕೋ. ನೀನು ಮುಂದೆ ಏನಾಗಬೇಕಂತಿದ್ದೀಯಾ? ಸೋಲ್ಜರ್ ಆಗಬೇಕು, ಸೈನಿಕ, ಸೇನೆಗೆ ಸೇರ್ಬೇಕಂತ ಮಾಡಿದ್ದೀಯೇ ಅಂತ. ಹೌದಾ? ನೀನೇನಾಗಬೇಕಂತ ಮಾಡಿದ್ದೀಯ ಮುಂದೆ? ಡಾಕ್ಟರ್ ಆಗಬೇಕು ಅಂತ ಹೇಳಿ. ಹೌದಾ? ನೀನೇನಾಗಬೇಕಂತ ಮಾಡಿದೀಯಾ? ಇಂಜಿನಿಯರ್. ನೋಡಿ, ಈಗಿನ ನಮ್ಮ ಮಕ್ಕಳಿಗೆಲ್ಲ ತಾವು ಏನಾಗಬೇಕು ಅನ್ನೋದು ಮೊದಲೇ ಗಟ್ಟಿ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಇಂಜಿನಿಯರ್ ಆಗಬೇಕಾದ್ರೆ ಈಗೇನು ಮಾಡಬೇಕು? ಗಣಿತ ಚೆನ್ನಾಗಿ ಕಲಿಬೇಕು. ಸೋಲ್ಜರ್ ಆಗಬೇಕಾದ್ರೆ ಈಗೇನು ಮಾಡಬೇಕು? ನಿತ್ಯ ಬೆಳಗ್ಗೆ ಸಂಜೆ ಚೆನ್ನಾಗಿ ಯೋಗ ಮಾಡಿ, ಆಟ ಊಟ ಎಲ್ಲ ಮಾಡಿ, ದೇಹ ಚೆನ್ನಾಗಿ ಇಟ್ಕೊಳ್ಬೇಕು, ಮನಸ್ಸು ಚೆನ್ನಾಗಿ ಇಟ್ಕೊಳ್ಬೇಕು. ಮಕ್ಕಳೇ, ನಾನು ಏನಾಗಬೇಕು ಅಂತಿದೆಯೋ ಅದಕ್ಕೆ ತಕ್ಕ ಹಾಗೆ ದೃಷ್ಟಿಯಂತೆ ಸೃಷ್ಟಿ. ನಾನೊಂದು ಅಂಗಡಿಗೆ ಹೋಗಿದ್ದೆ. 1 kg ಬೆಲ್ಲ ಕೊಡು ಅಂದೆ. ಅವನು ಕೊಡೋಕ್ಕೆ ಅವನ ಒಳಗೆ ಹೋಗಿದ್ದ ತರಕ್ಕೆ. ಅಲ್ಲಿ ನೋಡಿದೆ ಒಂದು ಬೋರ್ಡ್ ಹಾಕಿದ್ದ ಅಂಗಡಿಯಲ್ಲಿ. ಏನು ಬೋರ್ಡ್ ಅದು? ಪ್ರಾಮಾಣಿಕತೆಯೇ ಧರ್ಮ ಅಂತ. ಇಂಗ್ಲೀಷ್ನಲ್ಲಿ ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ ಅಂತ. ಒಳಗಿಂದ ಬೆಲ್ಲ ತಂದು ಕೊಟ್ಟ, ಪ್ಯಾಕ್ ಮಾಡಿ ತಂದು ಕೊಟ್ಟ. ನಾನು ದುಡ್ಡು ಕೊಟ್ಟು ತೊಗೊಂಡ ಮೇಲೆ ಯಾಕೋ ಸ್ವಲ್ಪ ಅನುಮಾನ ಬಂತು. ಆ ತಕ್ಕಡಿ ತಗೊಂಬ ಅಂದೆ. 1 kgಗೆ ನಾನು ದುಡ್ಡು ಕೊಟ್ಟಿದ್ದೆ. ತಕ್ಕಡಿಲಿ ನೋಡಿದರೆ ಬರೀ 3/4 kg ಇದೆ. ಮೋಸ ಮಾಡಿದ. ಬೈದೆ, ನಾಚಿಕೆ ಆಗಲ್ಲ ನಿನಗೆ? ಮೋಸ ಮಾಡ್ತಾ ಇದ್ದೀಯಾ ಅಂದಾಗ ಅವನು ನಗ್ತಾ ಇದ್ದ. ಮತ್ತೆ ಬೋರ್ಡ್ ಯಾಕೆ ಹಾಕಿದೀಯಾ? ಪ್ರಾಮಾಣಿಕತೆಯ ಧರ್ಮ ಅಂತ ಬೋರ್ಡ್ ಯಾಕೆ ಹಾಕಿದೀಯಾ ನೀನು ಅಂದಾಗ, ಹೌದು ಸರ್, ಪ್ರಾಮಾಣಿಕತೆಯ ಧರ್ಮ. ಆದರೆ ಅದು ನನ್ನ ಧರ್ಮ ಅಂತ ನಿಮಗೆ ಯಾರು ಹೇಳಿದರು? ನನ್ನ ಧರ್ಮ ಇದೆ, ಕತ್ತರಿಸಿ ಮೋಸ ಮಾಡಿ ಕೊಡುವಂಥದ್ದು. ನಮ್ಮಲ್ಲಿ ಭಾಳ ಜನ ಇಂಥವರಿದ್ದಾರೆ. ಬೋರ್ಡ್ ಹಾಕಿರೋದೊಂದು, ಮಾಡುವುದೊಂದು, ಹೇಳುವುದೊಂದು, ಮಾಡುವುದೊಂದು. ಮಕ್ಕಳೇ, ನೀವು ಹಾಗಾಗಬಾರ್ದು. ಇನ್ನೊಂದು ಸಾರಿ ನಾನು ಅವನ ಅಂಗಡಿಗೆ ಹೋಗೋದಿಲ್ಲ, ಮೋಸಗಾರ. ಒಂದು ಸಾರಿ ನೀವು ಮೋಸ ಮಾಡ್ತೀರಿ ಅಂತ ಗೊತ್ತಾದರೆ ಯಾರೂ ನಿಮ್ಮನ್ನು ಹತ್ತಿರ ಸೇರಿಸೋದಿಲ್ಲ. ಇದರಿಂದ ನಮ್ಮ ಹಿಂದೂ ಯುವತಿಯರಿಗೆ ಅತಿ ಮುಖ್ಯವಾದ ಮೌಲ್ಯ ಅಂದರೆ ನುಡಿದಂತೆ ನಡೆ. ಏನು ಹೇಳಿ? ಅದಕ್ಕೆ ನಮ್ಮಲ್ಲೊಂದು ಹಾಡಿ ಸಂಘದಲ್ಲೊಂದು ಪದ್ಯ ಹೇಳ್ತೇವೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ. ನಿಮ್ಮ ಕಾಲಿಗೆ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ, ನೀವು ನುಡಿದಂತೆ ನಡೆಯುವವರಾದರೆ. ಮಕ್ಕಳೇ, ಆಗ ಹೇಳಿದ್ದು ಮತ್ತೆ ರಿಪೀಟ್ ಮಾಡ್ತೀನಿ. ಬೆಳಗಿನ ಜಾವ ಏಳಬೇಕು ಅಂತ ತೀರ್ಮಾನ ಮಾಡಿ ರಾತ್ರಿ ಮಲಗಿದೆಯೇ. ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಆಯಿತು. ಎದ್ದ ಕೂಡಲೇ ನೋಡಿದೆ ಸ್ವಲ್ಪ ಚಳಿ, ಮಳೆ ಬರ್ತಾ ಇದೆ. ಆಗ ನಿನ್ನ ಬಾಡಿ ಹೇಳುತ್ತೆ ಮಲ್ಗು 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 ಅಂತ. ಆದರೆ ನಿನ್ನ ಮೈಂಡ್ ಹೇಳುತ್ತೆ ಕೆಲಸ ಇದೆ, ಏಳು ಅಂತ. ಆಗ ನೀನು ಬಾಡಿ ಪಾರ್ಟಿ ಸೇರ್ತೀಯ ಅಥವಾ ಮೈಂಡ್ ಪಾರ್ಟಿ ಸೇರ್ತೀಯ? ಬಾಡಿ ಪಾರ್ಟಿ ಸೇರಿದರೆ ನೀನು ಬಾಡಿ ಸೇರಿ ಮಲಗಿ ಬಿಡ್ತೀರಿ. ಮೈಂಡ್ ಪಾರ್ಟಿ ಸೇರಿದರೆ ಎದ್ದು ಬಿಡ್ತೀರಿ. ಇದಕ್ಕೆ ಮೈಂಡ್ ಸ್ಟ್ರಾಂಗ್ ಆಯಿತು. ಈ ಮೈಂಡಿಗೆ ಮನಸ್ಸು ಅಂತ ಹೇಳ್ತಾರೆ, ಅದರ ಬಲಕ್ಕೆ ಮನೋಬಲ ಅಂತ, ಇದಕ್ಕೆ ವಿಲ್ ಪವರ್ ಅಂತ ಹೇಳ್ತಾರೆ. ಮಕ್ಕಳೇ, ನೀವೆಲ್ಲ ಮನಸ್ಸು ಮಾಡಿದರೆ ಬೆಕ್ಕಾದ ಮಾಡ್ಬೋದು, ಆದರೆ ಮನಸ್ಸನ್ನು ಗಟ್ಟಿ ಮಾಡಬೇಕು. ದೇಹ ಹೇಳ್ದ ಹಾಗೆ ಬಿಟ್ಟರೆ ಸೋತು ಬಿಡ್ತೀರಿ. ಅದೇ ಮನೋಬಲ. ಲಾಸ್ಟ್ ಒನ್. ಯಾರಿಗೆ ಬೇಕಾದರೆ ಮೋಸ ಮಾಡಬಹುದು, ಆದರೆ ಒಬ್ಬನಿಗೆ ಮೋಸ ಮಾಡಲಿಕ್ಕಾಗೋದಿಲ್ಲ. ಯಾರದು? ನಮ್ಮ ಒಳಗಿರುವ ಆತ್ಮ ನೋಡ್ತಾ ಇರ್ತಾನೆ. ಆತ್ಮ ಸಾಕ್ಷಿಗೆ ತಕ್ಕಂತೆ ಬದುಕಬೇಕು. ಮಕ್ಕಳೇ, ಈ 12 ಗೆಲುವಿನ ಗುಟ್ಟನ್ನು ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ನೀವು ಸೋತ್ರೆ ಗೆಲ್ಲಬೇಕು, ಸೋತ್ರೆ ಇದರಲ್ಲಿ ಯಾವುದು ಕಡಿಮೆ ಇದೆ ಅಂತ ನೋಡಿ ಅದನ್ನು ಸರಿ ಮಾಡಿಕೊಳ್ಬೇಕು ಎಂಬಲ್ಲಿಗೆ ಪೇಜ್ ನಂಬರ್ 7 ಆಯಿತು. ಪೇಜ್ ನಂಬರ್ 8 ಆಗಲೇ ಹೇಳಿದೆ. ಪೇಜ್ ನಂಬರ್ 9ಕ್ಕೆ ಮತ್ತೆ ಬರುವ. 10ಕ್ಕೆ ಬನ್ನಿ. 10ರಲ್ಲಿ ನಾನು ಆಗಲೇ ಸ್ವಲ್ಪ ಹೇಳಿದ್ದೇನೆ. ಹೇಳಿ 3 ಶಕ್ತಿಗಳನ್ನು ನಮ್ಮ ಹೆಣ್ಣು ಮಕ್ಕಳೆಲ್ಲರೂ ಬೆಳೆಸ್ಕೊಳ್ಬೇಕು. ಮೊದಲನೇ ಶಕ್ತಿ ಯಾವುದು? ಜ್ಞಾನ ಶಕ್ತಿ. ಪೆನ್ ಇದ್ದವರು ಅಲ್ಲಿ ಬರ್ಕೊಳ್ಳಿ. ಇದು ಯಾವ ಶಕ್ತಿ? ಇಚ್ಛಾಶಕ್ತಿ. ಕೈಕಾಲು ಕೆಲಸ ಮಾಡಿದಷ್ಟು ದುಡ್ಡು ಬರ್ತದೆ. ಯಾವ ಶಕ್ತಿ ಇದು?
ಕ್ರಿಯಾಶಕ್ತಿ. ಹೇಳಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಇನ್ನೊಮ್ಮೆ ಹೇಳಿ. ದೇವಿಯನ್ನು ನಾವು ಈ ಮೂರು ಶಕ್ತಿಯಾಗಿ ಹೇಳ್ತೇವೆ. ದುರ್ಗಾ ಪರಮೇಶ್ವರಿಯಲ್ಲಿ ಸರಸ್ವತಿ ಇದ್ದಾಳೆ, ದುರ್ಗಾ ಪರಮೇಶ್ವರಿಯಲ್ಲಿ ದುರ್ಗೆ ಇದ್ದಾಳೆ, ದುರ್ಗಾ ಪರಮೇಶ್ವರಿ ಒಳಗೆ ಲಕ್ಷ್ಮಿನೂ ಇದ್ದಾಳೆ, ಲಲಿತಾ ಪರಮೇಶ್ವರಿ ಅಂತ. ಅದಕ್ಕೆ ಇವರು ನಮಗೆಲ್ಲ ಹೇಳ್ಕೊಳ್ತಾರೆ, ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಅಂತ ಹೇಳಿದರೆ ಈ ಮೂರೂ ದೇವಿಯರು ನಮ್ಮ ಒಳಗೆ ಬಂದು ಕೂತು ನಮಗೇನೇನು ಬರ್ತದೆ? ಮತ್ತೆ ಸಂಪತ್ತು. ಮೂರು ಬೇಕಲ್ಲ ನಿಮಗೆ? ಒಂದು ನಿಮಿಷ ಕೂತ್ಕೊಳ್ಳಿ, ನೇರವಾಗಿ ಕಣ್ಣು ಮುಚ್ಚಿ ಚಿನ್ಮುದ್ರಕ್ಕೆ ಬನ್ನಿ. ದುರ್ಗಾ ದೇವಿಯ ಪಕ್ಕದಲ್ಲಿ ನಾವು ಕೂತಿದ್ದೇವೆ. ಇಲ್ಲಿ ನಾವು ಧ್ಯಾನ ಮಾಡಿ, ದುರ್ಗಾದೇವಿಯ ಸ್ಮರಣೆ ಮಾಡಿ, ದುರ್ಗಾದೇವಿಯ ಒಂದು ಜಪ ಮಾಡಿ ನಮ್ಮ ಮನೆಗೆ ಹೋದ್ಮೇಲೆ, ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಯೋಗ ಮಾಡಿ ಆದ ನಂತರ ಧ್ಯಾನ ಮಾಡುವಾಗ ಇದೊಂದು ಮಂತ್ರವನ್ನು ಹೇಳಿ ಆ ದೇವಿಯನ್ನು ನಮ್ಮ ಒಳಗೆ ಕರ್ಕೊಂಡು ಕೆಲಸಕ್ಕೆ ಹೊರಟ್ರೆ ಯಾವಾಗಲೂ ಒಳ್ಳೆಯದಾಗ್ತದೆ. ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಉಸಿರು ತೆಕ್ಕೊಳ್ಳಿ, ನಾ ಹೇಳ್ಕೊಡ್ತೀನಿ. ಹೇಳಿ, ಓಂ ಐಂ ಹ್ರೀಂ ಶ್ರೀಂ. ಹೇಳಿ, ಓಂ ಐಂ ಹ್ರೀಂ ಶ್ರೀಂ. ಇನ್ನೊಮ್ಮೆ ಹೇಳಿ, ಓಂ ಐಂ ಹ್ರೀಂ ಶ್ರೀಂ. ಕಣ್ಣು ಮುಚ್ಕೊಳ್ಳಿ. ಇದು ಬೀಜಾಕ್ಷರ ಮಂತ್ರ. ಈ ಮಂತ್ರದ ಜೊತೆಗೆ ದೇವಿ ನಮ್ಮ ಒಳಗೆ ಬರ್ತಾ ಇದ್ದಾಳೆ. ಓಂ ಐಂ ಹ್ರೀಂ ಶ್ರೀಂ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. 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 ಓಂ ಐಂ ಹ್ರೀಂ ಶ್ರೀಂ. ಮೆಲ್ಲಗೆ ಹೇಳ್ತಾ ಬನ್ನಿ, ಮೆಲ್ಲಗೆ ಹೇಳ್ತಾ ಬನ್ನಿ. ಓಂ ಐಂ ಹ್ರೀಂ ಶ್ರೀಂ. ಈ ಮುಂದೆ ನಿಮಗೆ ಮಾತ್ರ ಕೇಳಬೇಕು, ಪಕ್ಕದವರಿಗೆ ಕೇಳಬಾರ್ದು. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಮನಸ್ಸಲ್ಲಿ ಮಾತ್ರ ಹೇಳ್ಕೊಳ್ಳಿ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂ. ಒಂದು ಕ್ಷಣ ಎರಡು ಕೈ ಜೋಡಿಸಿರಿ ನಮಸ್ಕಾರ ರೂಪದಲ್ಲಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಆ ದುರ್ಗಾ ಪರಮೇಶ್ವರಿ ನಮ್ಮ ಒಳಗೆ ಬಂದು ಕೂತು, ಪ್ರತಿನಿತ್ಯವೂ ನಮ್ಮ ಒಳಗೆ ಕೂತು ಇಡೀ ದಿವಸ ನಾವು ಮಾಡುವ ಕೆಲಸದಲ್ಲಿ ನಮಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ, ತಲೆಯನ್ನು ಮುಂದೆ ಬಗ್ಗಿ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಇದು ಮಾಡೋದ್ರಿಂದ ಏನು ಲಾಭ? ಕೆಳಗಡೆ ಬಾಕ್ಸಲ್ಲಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ನಮಗೇನು ಬರ್ತದೆ? ಎಬಿಲಿಟಿ ಅಂದ್ರೇನು? ಶಕ್ತಿ. ಬರೀ ಶಕ್ತಿ ಇದ್ರೆ ಸಾಲದು. ಎರಡನೇ ಬಾಕ್ಸಲ್ಲಿದೆ, ಬರೀ ಶಕ್ತಿ ಇದ್ರೆ ಸಾಲದು. ಏನು ಬೇಕು ನಮಗೆ? ಕ್ರಿಯೇಟಿವಿಟಿಗೆ ಯುಕ್ತಿ. ಹೇಳಿ, ಶಕ್ತಿ ಮಾತ್ರ ಸಾಕಾ, ಯುಕ್ತಿ ಬೇಕಾ? ಎರಡೂ ಬೇಕು. ಮೂರನೇದು, ಶಕ್ತಿ ಯುಕ್ತಿ ಎರಡೂ ಗೊತ್ತಿದ್ದು ಸುಮ್ಮನೆ ಮಲಗಿಬಿಟ್ರೆ ಪ್ರಯೋಜನ ಇಲ್ಲ. ಆದ್ದರಿಂದ ನಮಗೇನು ಬೇಕು? ಕ್ರಿಯಾಶೀಲತೆ, ಕಾರ್ಯಾರಂಭ, ಇಂಗ್ಲೀಷಲ್ಲಿ ಇನಿಷಿಯೇಟಿವ್ ಅಂತ. ಈಗ ಕೆಲಸ ಮಾಡೋವರಲ್ಲಿ ಒಳ್ಳೆಯದು. ನಾವು ಕೆಲಸ ಮಾಡಿಸ್ಬೇಕಾದ್ರೆ ನನಗೊಬ್ಬ ಸೇವಕ ಇದ್ದಾನೆ, ಅವನ ಕೆಲಸ ಮಾಡಲ್ಲ. ಹಾಗಾಗಿ ನಾನು ಹತ್ರ ಕೆಲಸ ಮಾಡಿಸ್ಬೇಕಾದ್ರೆ ಏನು ಮಾಡ್ತೇನೆ? ಸ್ಕೂಟ್ರನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡೋದು? ಕಿಕ್ ಸ್ಟಾರ್ಟ್ ಅಂತ. ಅಂದರೆ ಒದ್ರೆ ಮಾತ್ರ ಕೆಲಸ ಮಾಡ್ತಾನೆ, ಜೋರು ಮಾಡಿದರೆ ಮಾತ್ರ ಕೆಲಸ ಮಾಡ್ತಾನೆ. ಇಂಥವ್ರಿಗೇನು ಕರೀತಾರೆ? ಕಿಕ್ ಸ್ಟಾರ್ಟ್. ಏನು ಹೇಳಿ? ಇನ್ನೊಬ್ಬ ಇದ್ದಾನೆ, ಹಳೆ ಬಸ್ಸಿನ ರೀತಿ. ಬಸ್ ಸ್ಟಾರ್ಟ್ ಮಾಡೋದು ಹೇಗೆ? ಪುಷ್ ಸ್ಟಾರ್ಟ್. ಏನು ಹೇಳಿ? ಈಗ ಕೈ ಎತ್ತಿ. ನಿಮ್ಮಲ್ಲಿ ಕಿಕ್ ಸ್ಟಾರ್ಟ್ನವ್ರು ಎಷ್ಟು ಜನ ಇದ್ದೀರಿ? ಅಂದರೆ ಒದ್ರೆ ಮಾತ್ರ ಕಲಿಯುವವರು, ಓದುವವರು, ಅಮ್ಮ ಅಪ್ಪ
ಬಡಿದ್ರೆ ಮಾತ್ರ ಕೆಲಸ ಮಾಡೋರು, ಇಲ್ಲದ್ರೆ ಮಾಡೋದಿಲ್ಲ. ಕಿಕ್ ಸ್ಟಾರ್ಟ್ ಯಾರೂ ಇಲ್ಲ. ಪುಷ್ ಸ್ಟಾರ್ಟ್ ಯಾರ್ಯಾರಿದ್ದೀರಿ? ಅಮ್ಮ ಅಪ್ಪ ಹಿಂದಿನಿಂದ ಮಾಡು ಮಾಡು ಓದು ಓದು ಅಂತ ಪುಷ್ ಕೊಟ್ಟರೆ ಮಾತ್ರ ಮಾಡೋರು ಯಾರಿದ್ದೀರಿ? ಯಾರೂ ಇಲ್ಲ. ಕಜೇವ್ರೆ, ಇಲ್ಲಿ ಕರ್ಕೊಂಡು ಬಂದ ನಿಮ್ಮ ಹುಡುಗಿಯರನ್ನು ಅವರು ಕಿಕ್ ಸ್ಟಾರ್ಟು ಅಲ್ಲ, ಪುಷ್ ಸ್ಟಾರ್ಟು ಅಲ್ಲ. ಅಂದರೆ ಒದ್ರೂ ಕೆಲಸ ಮಾಡೋದಿಲ್ಲ, ದುಡಿದ್ರೂ ಕೆಲಸ ಮಾಡೋದಿಲ್ಲ. ಅಂದರೆ ಕೆಲಸ ಮಾಡೋದೇ ಅಲ್ವಾ ನೀವು? ಮಾಡ್ತೀರಿ. ನಿಮ್ಗೇನಿದೆ ಮೂರನೇದು? ನನ್ನ ಕೆಲಸ ಮಾಡಲಿಕ್ಕೆ ಮತ್ತೊಬ್ರು ಯಾಕೆ ಹೇಳಬೇಕು ನನಗೆ? ನಾನೇ ಮಾಡ್ತೀನಿ ಅನ್ನುವಾಗ ಇದಕ್ಕೇನು ಕರೀತಾರೆ? ಸೆಲ್ಫ್ ಸ್ಟಾರ್ಟ್. ಏನು ಹೇಳಿ? ಹಿಂದೂ ಹುಡುಗಿಯರು ಏನಾಗಬೇಕು ಅಂದರೆ ಸೆಲ್ಫ್ ಸ್ಟಾರ್ಟ್. ನಾನು ಒಳ್ಳೆ ಕೆಲಸ ಮಾಡಲಿಕ್ಕೆ, ನಾನು ಕಲೀಲಿಕ್ಕೆ, ನಾನು ಈ ದೇಶದ ಕೆಲಸ ಮಾಡಲಿಕ್ಕೆ ಯಾರಾದರೂ ಹೇಳಬೇಕಾ ನನಗೆ? ಬೇಡ, ನಾನೇ ಮಾಡ್ತೀನಿ ಅನ್ನುವ ಸೆಲ್ಫ್ ಸ್ಟಾರ್ಟ್ಗಳು. ನೀವೆಲ್ಲ ಏನಾಗಬೇಕು? ನನ್ನ ಹತ್ರ ಒಬ್ಬಿದ್ದ, ಒದ್ರೂ ಕೆಲಸ ಮಾಡಲ್ಲ, ದುಡಿದ್ರೂ ಕೆಲಸ ಮಾಡಲ್ಲ, ಸೆಲ್ಫ್ ಸ್ಟಾರ್ಟ್ ಅವನಿಗೆ ಮೊದಲೇ ಇಲ್ಲ. ಅವನಿಗೆ ನಾನು ಮಾಡಿದ ಉಪಾಯ ಕೆಳಗಿನ ಚಿತ್ರ. ಆ ಚಿತ್ರ ನೋಡ್ರಿ, ಕೆಳಗಿನ ಚಿತ್ರ ನೋಡ್ರಿ, ಕೆಳಗಿನ ಚಿತ್ರ ನೋಡಿದ್ರಾ? ಹಾಂ, ಅಲ್ಲಿ ಆ ಕತ್ತೆ ಮೇಲೆ ಕೂತವನು ಮಾಡಿದ ಉಪಾಯ ಏನು? ಒಂದು ಕೋಲ್ ಕಟ್ಟಿ ಅದಕ್ಕೆ ಹಗ್ಗ ಕಟ್ಟಿ ಕ್ಯಾರೆಟ್ ಕಟ್ಟಿದ್ದಾನೆ. ಇದನ್ನು ನೋಡಿ ಕತ್ತೆ ಮುಂದೆ ಹೋಗ್ತದ? ಹೋಗ್ತಾ ಇರುತ್ತೆ. ಯಾಕೆ? ಕ್ಯಾರೆಟ್ ಸಿಕ್ಕತ್ತೆ ಅಂತ. ಅದಕ್ಕೆ ಕ್ಯಾರೆಟ್ ಸಿಗ್ತದ? ಯಾಕೆ ಸಿಕ್ಕುವುದಿಲ್ಲ? ಕತ್ತೆ ಮುಂದೆ ಹೋದಾಗೆ ಕ್ಯಾರೆಟು ಮುಂದೆ ಹೋಗ್ತದೆ, ಆದರೆ ಅದಕ್ಕೆ ಗೊತ್ತಾಗಲ್ಲ. ಯಾಕೆ? ಅದು ಕತ್ತೆ. ಮಕ್ಕಳೇ, ನೀವು ಕತ್ತೆಗಳಾದರೆ ಹೀಗೆ ಬೇರೆಯವರು ನಿಮ್ಮನ್ನು ದುಡಿಸ್ತಾರೆ. ನೀವು ಕತ್ತೆಗಳಾಗಬಾರ್ದು, ಕ್ಯಾರೆಟನ್ನು ಒಳಗಿಟ್ಕೊಳ್ಬೇಕು, ಕೆಲಸ ಮಾಡಿಸೋದು. ನಿಮ್ಮೆಲ್ಲರಿಗೆ ಒಳಗಿರುವಂಥ ಆಂತರಿಕ ಪ್ರೇರಣೆ ಏನು? ನಾನು ನನ್ನ ಕುಟುಂಬಕ್ಕೆ ಒಳ್ಳೆ ಹೆಸರು ತರಬೇಕು, ತುಂಬ ವಿದ್ಯಾವತಿ ಆಗಬೇಕು, ಒಳ್ಳೆ ಸಂಸಾರವಂತಳಾಗಬೇಕು, ನಾನು ನಮ್ಮ ದೇಶಕ್ಕೆ ಒಳ್ಳೆ ಸಂಪದ್ಭರಿತವಾದಂಥ ಪ್ರಜೆ ನಾನಾಗಬೇಕು, ನಾನು ಸೈನಿಕಳಾಗಬೇಕು, ನಾನು ಪೊಲೀಸ್ ಆಗಬೇಕು, ನಾನು ತಹಶೀಲ್ದಾರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಪ್ರೊಫೆಸರ್ ಆಗಬೇಕು. ಮಕ್ಕಳೇ, ನಿಮ್ಮ ಮನಸ್ಸಲ್ಲಿ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಂಡು ಅದಕ್ಕೆ ಬೇಕಾಗಿ ಇವತ್ತಿನದಲ್ಲೇ ಕೆಲಸ ಮಾಡಬೇಕು. ಕೆಳಗೆ ಒಂದು ಸಂಸ್ಕೃತ ಶ್ಲೋಕ ಇದೆ, ಹೇಳ್ಕೊಡ್ತೀನಿ, ಹೇಳಿ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೈ. ಮನಸ್ಸು ಮಾಡಿದರೆ ಏನು ಇಲ್ಲದೆ ಇದ್ರೂ ಬೇಕಾದ ಸಾಧನೆ ಮಾಡ್ಬೋದು. ಏನೇನು ಬೇಕು? ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮಃ ಷಡೇತೆ ಯತ್ರ ವರ್ತಂತೆ ತತ್ರ ದೈವ ಸಹಾಯಕೃತ್. ಮಕ್ಕಳೇ, ನಿಮಗೆ ದೇವರು ಸಹಾಯ ಮಾಡಬೇಕು ಅಂತಾದರೆ ಇದೆಲ್ಲ ಬೇಕು. ಮುಂದಿನ ಪೇಜಿಗೆ ಬನ್ನಿ. ನೋಡಿ, ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸ್ಕೂಲ್ನಲ್ಲಿ ಕೆಲವರು ಇಂಥವ್ರು ಇರ್ತಾರೆ. ಒಂದು ಗುಲಾಬಿ ಗಿಡ, ಅದರಲ್ಲಿ ಒಂದು ಹೂವಿದೆ, ಒಂದು 20 ಮುಳ್ಳಿದೆ. ಒಂದು ಹೂವಿದೆ, ಒಂದು 20 ಮುಳ್ಳಿದೆ. ಹೂವು ಮುಖ್ಯವಾ, ಮುಳ್ಳು ಮುಖ್ಯವಾ? ನನಗೆ ಹೂವು ಬೇಕು, ಮುಳ್ಳು ಬೇಡ. ಹಾಗಾಗಿ ಈ ಗಿಡದಲ್ಲಿರುವ ಹೂವನ್ನು ನಾನು ನೋಡ್ತೇನೆ. ಮುಳ್ಳನ್ನು ಏನು ಮಾಡಬೇಕು? ಮುಳ್ಳನ್ನು ಏನು ಮಾಡಬೇಕು? ಮುಳ್ಳು ಬೇಡ ನನಗೆ, ಏನು ಮಾಡಬೇಕು? ಇಲ್ಲಿ ಯಾರೋ ಹೇಳಿದರು, ಗಿಡದಲ್ಲಿ ಕತ್ತರಿಸಿದ್ರೆ ಗಿಡ ಏನಾಗ್ತದೆ? ಸತ್ತು ಹೋಗ್ತದೆ. ಆದ್ರಿಂದ ಆ ಮುಳ್ಳನ್ನು ಹಾಗೆ ಬಿಡಬೇಕು. ಆಗಬೇಕು. ಆ ಮುಳ್ಳು ಬಿಡಿ, ಏನು ಮಾಡಬೇಡಿ, ತಾವಾಗೆ ಸೈಲೆಂಟ್. ನೋಡಿ, 2 ವಾಕ್ಯ ಕೊಟ್ಟಿದ್ದಾರೆ ಮೇಲೆ. ಗುಲಾಬಿ ಹೂವಿದೆ, ಇದು ಸರಿಯಾ? ಮೊದಲನೆಯಲ್ಲಿ ಅಯ್ಯೋ ಅರ್ಥವೇ ಆಗಿಲ್ಲ. ಮುಖ್ಯವಾದ ಮುಳ್ಳಿನ ಗಿಡದಾದ್ರೂ ಕೂಡ ಅದರಲ್ಲಿ ಒಂದಾದ್ರೂ. ಪಕ್ಕದಲ್ಲಿ ಒಂದು ಲೋಟ ಇದೆ, ಕಾಣ್ತಾ ಇದೆಯಾ? ಅರ್ಧ ಖಾಲಿ ಇದೆ, ಅರ್ಧ. ಮುಂದಿನ ಪೇಜ್ನಲ್ಲಿ 12ನೇ ಪೇಜ್ನಲ್ಲಿ ಒಂದು ಚಿತ್ರ. ತರುವುದಿಲ್ಲ ಆಗ ಅವ್ರು ಹೊಡಿಲಿಕ್ಕೆ ಹೋಗ್ತಾರೆ. ಇದರ್ಥ ಏನು? ಬಲಾತ್ಕಾರದಿಂದ ಎರಡನೇ ಚಿತ್ರದಲ್ಲಿ ನೋಡೋದು ಇಷ್ಟಪಟ್ಟ. ಮುಂದೆ ಹೋಗುವ. ಮನೆ ಹೇಗಿರಬೇಕು ಅಂತ ನೋಡಿದ್ದೀರಿ? ಗಲಾಟೆ ಸಂಸಾರ ಅಂತಿದೆ. ಅಲ್ಲಿ ಕೆಳಗೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡಿ. 1ನೇ ಚಿತ್ರ ಗಲಾಟೆ ಸಂಸಾರ, 2ನೇ ಚಿತ್ರ ಇನ್ನೊಂದು ಥರ ಗಲಾಟೆ ಸಂಸಾರ, 3ನೇ
ಚೆನ್ನಾಗಿದೆ. ನಿಮ್ಮ ಮನೆ 3ನೇ ಚಿತ್ರ ಇದ್ದಾಗಿರಬೇಕು. ಈ ಚಿತ್ರದಲ್ಲಿ ಏನಾಗುತ್ತಿದೆ? ಪರಿಣಾಮಕಾರಿ ಸಂವಹನ ರೀತಿಗಳುಳ್ಳ ಕುಟುಂಬದಲ್ಲಿ ಪರಸ್ಪರ ಅರಿವು, ಸೌಹಾರ್ದತೆ, ಸ್ನೇಹ, ಕಾಳಜಿ ಇರ್ತದೆ. ವಿಶ್ವಾಸ ಬೆಳೆದು ಕುಟುಂಬದ ಪ್ರತಿಯೊಬ್ಬರು ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಹಾಗೆ ಹಿರಿಯರು ಮಾಡ್ತಾರೆ. ಕುಟುಂಬದ ಹಿರಿಯರು ಕಿರಿಯರ ಮಾತನ್ನು, ಭಾವನೆಗಳನ್ನು ಕೇಳಿ ವಿಶ್ವಾಸಕ್ಕೆ ತಕ್ಕೊಂಡು ತೀರ್ಮಾನ ಮಾಡ್ತಾರೆ. ಅಂತಹ ಕುಟುಂಬದಲ್ಲಿ ಬೆಳೆಯುವ ಮಕ್ಕಳು ಜವಾಬ್ದಾರಿಯುತರು ಆಗಿರ್ತಾರೆ. ನೆಕ್ಸ್ಟ್ ಪೇಜ್. ಹಾಗಾದರೆ ನಮ್ಮ ಮಕ್ಕಳನ್ನು ಬೆಳೆಸುವ ಪರಿ ಏನು ಅಂತ ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಓದ್ಕೊಳ್ಳಿ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ದಿ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈವ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಅದೆಲ್ಲ ಓದ್ಕೊಳ್ಳಿ, ಟೈಮ್ ಇಲ್ಲ, ಆದ್ದರಿಂದ ಬಿಟ್ಬಿಡ್ತೇನೆ. ಮಕ್ಕಳನ್ನು ಸ್ವತಂತ್ರವಾಗಿ ಬೆಳಿಲಿಕ್ಕೆ, ಪ್ರಕೃತಿಯ ಜೊತೆಗೆ ಬೆಳಿಲಿಕ್ಕೆ, ಆಟ ಆಡಿ ಬೆಳಿಲಿಕ್ಕೆ ಬಿಡಬೇಕು ಅಂತ ಅದು. ಇದು ತಾಯಂದ್ರಿಗೆ. ಇಲ್ಲಿ ತಾಯಂದ್ರು ಕಡಿಮೆ ಇದ್ದಾರೆ, ಅದರಿಂದ ಕಡೆಯ ವಾಕ್ಯ ಓದಿ ಮುಗಿಸ್ತೀನಿ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಬ್ರಿಂಗಿಂಗ್ ಅಪ್ ಎ ಚೈಲ್ಡ್ ಆ್ಯಂಡ್ ಬ್ರಿಂಗಿಂಗ್ ಅಪ್ ಎ ಚೈಲ್ಡ್. ಮಕ್ಕಳೇ, ಪೇಜ್ 15ರಲ್ಲಿರುವುದನ್ನು ನೀವು ಆಲೋಚನೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಅಮ್ಮನ ಜೊತೆಗೆ ಚರ್ಚೆ ಮಾಡಬೇಕು. ನಿಮ್ಮ ಅಮ್ಮನಿಗೆ ಹೋಗಿ ಕೇಳಬೇಕು, ಅಮ್ಮ ನಿಂಗೆ ತುಂಬ ಖುಷಿ ಉಂಟಾ? ಸಂಸಾರದಲ್ಲಿ ನಿಂಗೆ ತುಂಬ ಖುಷಿ ಉಂಟಾ ಅಂದರೆ ತುಂಬ ಖುಷಿ ಉಂಟು ಅಂತ ಹೇಳ್ತಾಳೆ. ಯಾಕೆ? ನಿನ್ನಂಥ ಮಗಳಿದ್ದಾಳೆ ನನಗೆ. ಪ್ರೀತಿಯ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲ ಇದ್ದೀರಿ. ಸೊ ಕುಟುಂಬ ಜೀವನದ ಸಂತೋಷವನ್ನು, ತೃಪ್ತಿಯನ್ನು, ಹೆಮ್ಮೆಯನ್ನು ಗುರುತಿಸಬೇಕು. ಆದರೆ ಸುಖ ಜೀವನಕ್ಕಿರುವ ತೊಡಕುಗಳನ್ನು ದೂರ ಮಾಡಬೇಕು. ಏನು ತೊಡಕುಗಳು? ನಾನು ಸುಖವಾಗಿರಬೇಕು ಅಂತಾದರೆ ನನಗೆ ತೊಡಕುಂಟು. ಯಾಕೆ? ನನ್ನ ಮನೆಯಲ್ಲೆಲ್ಲ ಚೆನ್ನಾಗಿದೆ, ಆದರೆ ಸುತ್ತಲೂ ಪಟಿಂಗರಿದ್ದಾರೆ, ಮೋಸಗಾರರಿದ್ದಾರೆ, ವಂಚಕರಿದ್ದಾರೆ. ಅದಕ್ಕೇನು ಮಾಡಬೇಕು? ಇಲ್ಲೆಲ್ಲ ಹೇಳುವ ಅಗತ್ಯ ಇಲ್ಲ. ಏನು ಮಾಡಬೇಕು? ಗಟ್ಟಿ ನಿಂತ್ಕೊಂಡು ಅಂಥವರನ್ನು ಸೊಂಟ ಮುರಿಬೇಕು. ನಾನು ಮಂಗಳೂರಿನ ಸೆಂಟ್ ಅಲೋಷಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದವನು. ಒಂದು ದಿವಸ ನಿತ್ಯ ಸುರತ್ಕಲಿಂದ ಬರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಹುಡುಗಿ ಸ್ವಲ್ಪ ತಡವಾಗಿ ಬಂದ್ಲು. ಏನು ವೈ ಡಿಡ್ ಯು ಕಮ್ ಲೈಟ್? ಯಾಕೆ ತಡವಾಗಿ ಬಂದೆ ಅಂದರೆ, ಅವಳ ಜೊತೆಗೊಬ್ಬ ಫ್ರೆಂಡ್ ಇದ್ಲು. ಅವಳು ಹೇಳಿದ್ಲು, ಸರ್ ಇದು ಹೀಗಾಯಿತು ಸರ್ ಅಂತ. ಸುರತ್ಕಲ್ಲಲ್ಲಿ ಅವಳು ಬರುವ ಜಾಗೆಯಿಂದ ಬಸ್ ಸ್ಟಾಪಿಗೆ ಬರುವುದಕ್ಕೆ ಒಂದಷ್ಟು ಜಾಗ ದೂರ ಉಂಟು. ಅಲ್ಲಿ ರಸ್ತೆ ಪಕ್ಕದಲ್ಲಿ ಕೂತಂತಹ ಒಂದು 4 ಜನ ಮುಸ್ಲಿಂ ಗೂಂಡಾಗಳು ಇವಳು ನಿತ್ಯ ಉಪದ್ರ ಮಾಡ್ತಿದ್ರು, ಚೊರೆ ಮಾಡಿದೆ. ಇವಳು ಕೇರ್ ಮಾಡದೆ ಬರ್ತಿದ್ಲು. ಇವತ್ತು ಅವಳು ಬರುವಾಗ ಅವಳ ಬಟ್ಟೆಯನ್ನು ಒಬ್ಬ ಎಳ್ದ. ಅಲ್ಲಿ ತನಕ ಸುಮ್ಮನೆ ಇದ್ದಂಥ ಈ ಹುಡುಗಿ ತಿರುಗಿ ಆ ಮೇಲಿಂದ ದುಪ್ಪಟ್ಟನ್ನು ಫ್ರೆಂಡಿಗೆ ಕೊಟ್ಟು ಬುಕ್ ತೆಗೆದುಕೊಟ್ಟು ಇವಳು ಅಲ್ಲಿದ್ದ 3 ಮುಸ್ಲಿಂ ಹುಡುಗರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿದ್ದಾಳೆ, ಒದ್ದಿದ್ದಾಳೆ. ಇವಳು ಕರಾಟೆಯ ಬ್ಲ್ಯಾಕ್ ಬೆಲ್ಟ್ ಎಕ್ಸ್ಪರ್ಟ್. ಇವಳು ಕೊಟ್ಟಿದ್ದಾಳೆ. ಆ 3ರಲ್ಲಿ ಒಬ್ಬ ಓಡಿ ಹೋದ, ಇನ್ನಿಬ್ಬರು ರಕ್ತಕಾರಿ ಅಲ್ಲೇ ಬಿದ್ದು ಹೋದರು. ಬೀಳ್ತಿದ್ದ ಹಾಗೆ ಆ ಮುಸ್ಲಿಂ ಲೀಡರ್ಸ್ ಕೆಲವರೆಲ್ಲ ಬಂದು ಅಯ್ಯೋಯ್ಯೋ ಅಂತ ಹೇಳಿ ಒದ್ದೆಲ್ಲ ಮಾಡಿ ಅಷ್ಟೊತ್ತಿಗೆ ಪೊಲೀಸರು ಬಂದರು. ಇವರಿಬ್ಬರನ್ನ ಅರೆಸ್ಟ್ ಮಾಡಿ ತಗೊಂಡು ಹೋದರು. ಕರೆಗೆ ಹ್ಯಾರಾಸ್ಮೆಂಟ್ ಕೇಸ್ ಅಂತ ಆಯಿತು. ಆ ಹುಡುಗಿ ಅವತ್ತು ಸ್ವಲ್ಪ ತಡವಾಗಿ ಕ್ಲಾಸಿಗೆ ಬಂದಳು. ಅದಾದ ಮೇಲೆ ಪೇಪರ್ನಲ್ಲಿ ಅವಳ ಫೋಟೋ ಬಂತು. ಆ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಈ ಹುಡುಗಿಗೆ. ಕರ್ನಾಟಕ ರಾಜ್ಯದ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಕೊಡುವಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ನಮ್ಮ ದೇಶದ ಎಲ್ಲ ಹುಡುಗಿಯರು ಹೀಗೆ ರಾಣಿ ಅಬ್ಬಕ್ಕಳಾಗಬೇಕು, ಕಿತ್ತೂರು ಚೆನ್ನಮ್ಮ ಆಗಬೇಕು. ಯಾಕೆ? ಯಾರಾದರೂ ನಮ್ಗೆ ಇನ್ಸಲ್ಟ್ ಮಾಡಿದರೆ ಅಂತ ಹೆದರಿ ಬೀಳುದಿಲ್ಲ. ಮಗನೇ ಬಾ ನೋಡ್ತೀನಿ ಇನ್ನು. ಅವಳ ಒಳಗೆ ದುರ್ಗಾ ಪರಮೇಶ್ವರಿ ಎದ್ದದ್ದು ಹೇಗಿತ್ತು ಅಂದರೆ ಬೆಡ್ಬೇಡೋದು. ಇವತ್ತಿಗೂ ಕೃಷ್ಣಾಪುರ, ಕಾಟೇಪಳ್ಳಿ ಏರಿಯಾ, ಸುರತ್ಕಲ್ ಸಮೀಪದಲ್ಲಿ ಅಡ್ಡಾಡುವಾಗ ಅವಳ ಹೆಸರು ಹೇಳ್ತಾರೆ. ಅಲ್ಲಿಯ ನಮ್ಮ ಹಿಂದೂ ಹುಡುಗಿಯರಿಗೆಲ್ಲ ಒಂದು ಧೈರ್ಯ ಬಂದ್ಬಿಡ್ತು. ಏನಾರು ಯಾರು ಉಪದ್ರ ಮಾಡಿರಿ, ಬನ್ನಿ ಮಕ್ಕಳ ಸೊಂಟ ಮುರಿತೀನಿ ನಿಮಗೆ ಅಂತ, ಸೊಂಟ ಮುರಿತೀನಿ ಅಂತ. ಆ ಪೆಟ್ಟದಿಂದ ಹುಡುಗರು ಇವತ್ತು ಕೂಡ ಅಡ್ಡಾಡ್ಕೊಂಡು ನಾಚಿಕೆ ಮಾಡ್ಕೊಂಡಿದ್ದಾರೆ. ಹೇಳಿ, ನಮ್ಮ ಜೀವನಕ್ಕೆ ತೊಂದರೆ ಮಾಡ್ತಾ ಇರೋವ್ರಿಗೆ ಏನು ಮಾಡಬೇಕು? ಬುದ್ಧಿ ಹೇಳಬೇಕು. ಟೈಮ್ ಬಂದರೆ ಗುಂಪು ಕಟ್ಟಿ ಬಡಿಬೇಕು. ಇದು ಪರಿಹಾರ. ವಿದ್ಯಾರ್ಥಿನಿಯಾದವ್ರಿಗೆ, ಕೆಲಸದಲ್ಲಿ ಹೋಗೋರಿಗೆ ಈ ಥರ ತೊಡಕುಗಳನ್ನು ದೂರ ಮಾಡಬೇಕು. ಬಿಡಿ, ಪೇಜ್ 15ರಲ್ಲಿ ಎಲ್ಲ ಇದೆ, ಓದ್ಕೊಳ್ಳಿ. ನೆಕ್ಸ್ಟ್ ಒಂದು ಚರ್ಚೆ 16ನೇ ಪೇಜಲ್ಲಿ. ಹೆಣ್ಮಕ್ಳು
ದುಡಿಲಿಕ್ಕೆ ಹೋಗಬೇಕಾ ಅಥವಾ ಸಂಸಾರದಲ್ಲೇ ಇರಬೇಕಾ ಅಂತ. ಕೆಲವು ಮನೆಯಲ್ಲೇ ಇದ್ದು ದುಡಿಯುವಂಥ ಕೆಲಸವನ್ನು ಮಾಡ್ತಾರೆ, ಬಿಡಿ. ನೆಕ್ಸ್ಟ್ 17ನೇ ಪೇಜ್ನಲ್ಲಿ ವಿದ್ಯಾರ್ಥಿನಿಯರಾದವರು ಕಲಿಯುವಾಗ ಚೆನ್ನಾಗಿ ಕಲಿತು ಏನಾದರೂ ಒಂದು ವೃತ್ತಿ, ಬರೀ ಸಂಸಾರ ಮಾತ್ರ ಅಲ್ಲ, ಏನಾದರೂ ಒಂದು ವೃತ್ತಿಗೆ ಮೊದಲಿಂದಲೇ ತಯಾರು ಮಾಡ್ತಾ ಹೋಗಬೇಕು. ಈಗ ಇರುವಂಥ ಟೀಚರ್ ಕೆಲಸ, ಡಾಕ್ಟರ್ ಕೆಲಸ ಅಲ್ಲ, ಜೊತೆಗೆ ನೀವು ಸ್ವತಂತ್ರವಾಗಿ ಏನು ಮಾಡಬೇಕು ಅನ್ನೋದಕ್ಕೆ ಅಲ್ಲಿದೆ. ಭಗವತಿ ನಿಮಗೆ ಕೊಟ್ಟಿರುವ ಶಕ್ತಿಯನ್ನು ಸಂಪೂರ್ಣ ಉಪಯೋಗಿಸ್ಕೊಂಡು ನೀವು ಬರೀ ಗಂಡ ಮಕ್ಕಳು ಸಂಸಾರ ಮಾತ್ರ ಮಾಡೋದಲ್ಲ, ನೀವೊಂದು ದುಡಿಮೆ ಕೂಡ ಮಾಡಲಿಕ್ಕಾಗಬೇಕು. 18ನೇ ಪೇಜ್ನಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಅಮ್ಮನ ಜೊತೆಗೆ ಕೂತು ಚರ್ಚೆ ಮಾಡಲಿಕ್ಕಿರುವ ವಿಷಯ ಇದೆ. ಮೊದಲನೇದು, ನಮ್ಮ ಮನೆಯ ಆಹಾರ ಎಷ್ಟು ಚೆನ್ನಾಗಿದೆ, ಎಷ್ಟು ಆರೋಗ್ಯಕರವಾಗಿದೆ. ಐಸ್ ಕ್ರೀಮ್ ಇದ್ದರೆ ಒಳ್ಳೆಯದಲ್ಲ, ಮೆಣಸಿನಕಾಯಿ ಜಾಸ್ತಿ ಇದ್ದರೆ ಒಳ್ಳೆಯದಲ್ಲ, ಕೆಲವು ಆರೋಗ್ಯಕ್ಕೆ ಒಳ್ಳೆಯದಲ್ಲದ ಆಹಾರವನ್ನು ನಮ್ಮ ಅಡುಗೆ ಮನೆಯಿಂದ ಸ್ವಲ್ಪ ದೂರ ಇಡಬೇಕು. ಮತ್ತು ನಾವು ಟಿ ವಿ ಎಷ್ಟು ನೋಡಬೇಕು, ಎಷ್ಟು ನೋಡಬಾರ್ದು. 18 ನಿಮಿಷಕ್ಕಿಂತ ಜಾಸ್ತಿ ಟಿ ವಿ ನೋಡಿದರೆ ಟಿ ವಿಯಿಂದ ಬರ್ತಕ್ಕಂಥ ಆ ರೇಸ್ ಬರ್ತಕ್ಕಂಥ ಕಿರಣಗಳು ನಮ್ಮ ಕಣ್ಣನ್ನು ಬೇಗ ಹಾಳು ಮಾಡ್ತವೆ. ಹಾಗಾಗಿ ಲಿಮಿಟಲ್ಲಿ ನೋಡಬೇಕು. ನಮ್ಮ ಮನಸ್ಸನ್ನು ಡಿಸ್ಟರ್ಬ್ ಮಾಡುವ ಟಿ ವಿ ಸೀರಿಯಲ್ಗಳಿದ್ದರೆ ಸ್ವಲ್ಪ ದೂರ ಇಡಬೇಕು. ಈಗ ಬಹಳಷ್ಟು ಟಿ ವಿಯ ಕಥೆಗಳು ಮನೆ ಹಾಳು ಮಾಡುವಂಥವೇ ಕಥೆಗಳು. ಸರಿಯಾಗಿ ಗಂಡ ಹೆಂಡತಿ ಮದುವೆ ಮಾಡ್ಕೊಂಡು ಜೀವನ ಮಾಡುವಂಥ ಕಥೆ ಇಲ್ಲೇ ಇಲ್ಲ. ಇವನಿಗೆ ಯಾವಳೋ ಒಬ್ಬಳು, ಅವಳಿಗೆ ಇನ್ಯಾವನೋ ಒಬ್ಬ, ಈ ರೀತಿ ಬರೀ ಪೋಖ್ರಿ ಕಥೆಗಳೇ. ಹಾಗಾಗಿ ಟಿ ವಿ ಸೀರಿಯಲ್ಗಳನ್ನು ಹೆಚ್ಚಾಗಿ ನೀವು ನೋಡ್ತಾ ಕೂತ್ಕೊಳ್ಬಾರ್ದು. ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಬೇಕು ಅಂತಾದರೆ ಇದೆಲ್ಲ ಮಾಡಬೇಕು. ನಿಮ್ಮ ನಿತ್ಯ ನೈಮಿತ್ತಿಕ ಧಾರ್ಮಿಕ ಚಟುವಟಿಕೆಗಳು ಏನಾದರೂ ಇರಬೇಕು. ನಿತ್ಯ ಸ್ನಾನ ಮಾಡಿ ಆದ ನಂತರ ಬೆಳಗ್ಗೆ ಅಥವಾ ಸಂಜೆ ಯೋಗ ಮಾಡಿ ಆದಮೇಲೆ ನಾನು ಹೇಳಿಕೊಟ್ಟ ಈ ಮಂತ್ರದಿಂದ ಜಪ ಮಾಡಬೇಕು. ಪ್ರತಿನಿತ್ಯ ಗೀತೆಯ ಒಂದು ಶ್ಲೋಕವನ್ನಾದರೂ ಹೇಳಬೇಕು. ಅವರು ಮಂಜುಳಾ ಅವ್ರು ಹೇಳಿದರು, ಭಗವದ್ಗೀತೆ ಮನೇಲಿ ಇಟ್ಕೊಳ್ಬೇಕು ಅಂತ. ದೇವ್ರ ಹತ್ರ ಇಡಿ, ಸ್ನಾನ ಆದಮೇಲೆ ಒಂದು ಶ್ಲೋಕ ಓದಿ ಅರ್ಥ ಓದ್ಕೊಳ್ಳಿ. ಸರಿಯಾಗಿ ಭಗವದ್ಗೀತೆ ಓದಿದರೆ ನಮಗೆ ಅದಕ್ಕಿಂತ ದೊಡ್ಡ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬೇಕಿಲ್ಲ. 5ನೇ ಪಾಯಿಂಟ್, ಗಣಪತಿ ವ್ರತ ಬರ್ತಾ ಇದೆ, ಗೌರಿ ಪೂಜೆ ಬರ್ತಾ ಇದೆ, ಕೃಷ್ಣಾಷ್ಟಮಿ ಬರ್ತಾ ಇದೆ. ಒಂದು ವ್ರತವಾಗಿ ಮಾಡಿ, ಒಂದು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಿ, ಸಾಧ್ಯ ಆದರೆ ನಿರಾಹಾರ ಉಪವಾಸ ಮಾಡಬೇಕು. ನಿತ್ಯ ಯೋಗಾಸನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಆರೋಗ್ಯ ಕಾಪಾಡಿಕೊಳ್ಬೇಕು. ಏನಾದರೂ ಸ್ವಲ್ಪ ಆರೋಗ್ಯ ಹಾಳಾದರೆ ಶಾಸ್ತ್ರಗಳು ಹೇಳಿದಂಥ ಮನೆ ಮದ್ದು, ಯೋಗ ಚಿಕಿತ್ಸೆ, ಆಯುರ್ವೇದ ಒಳ್ಳೆಯದು. ಮುಟ್ಟಿನ ದಿನಗಳಲ್ಲಿ ಹಿಂದಿನ ಕಾಲದಲ್ಲಿ ಸುಮ್ಮನೆ ಕೂತ್ಕೋತಿದ್ರು. ಈಗಲೂ ಕೂಡ ನೀವು ಅದನ್ನು ಪಾಲಿಸಬೇಕು. ಹೇಗೆ ಅಂದರೆ, ತುಂಬ ಶರೀರಕ್ಕೆ ಬಾಧೆಯಾಗುವಂತಹ ಕೆಲಸಗಳನ್ನು ಮಾಡಬಾರ್ದು. ಶರೀರಕ್ಕೆ ಬಾಧೆಯಾಗುವ ಕೆಲಸ ಮಾಡಬಾರ್ದು. ಧ್ಯಾನ ಮಾಡಿ ಗಟ್ಟಿಯಾಗಿ ಏನನ್ನು ಹೇಳಿದ್ರೆ ರೆಸ್ಟ್ ಮಾಡಬೇಕು. 8ನೇದು, ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ ನಿತ್ಯ ಅನುಷ್ಠಾನವನ್ನು ಅಭ್ಯಾಸ ಮಾಡಬೇಕು. ಇಂಗ್ಲೀಷಲ್ಲಿ ಇದಕ್ಕೆ ಹ್ಯಾಬಿಟ್ ಫಾರ್ಮೇಷನ್. ಗೆಟಿಂಗ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್, ಜೊತೆಗೆ ಈ ಥರದ ಸಂಧ್ಯಾವಂದನೆಯನ್ನು ಮತ್ತು ಸಂಗೀತ, ನೃತ್ಯ ಇತ್ಯಾದಿಗಳನ್ನು ಮಾಡಬೇಕು. 9ನೇ ಪಾಯಿಂಟ್, ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರಾ? ಬಂದರೆ ಏನು ಮಾಡ್ತೀರಿ? ಅವ್ರನ್ನ ಕೇಳ್ತೀರಲ್ವಾ ಯಾವಾಗ ಹೋಗ್ತೀರಿ ಅಂತ. ಹಿಂದಿನ ಕಾಲದಲ್ಲಿ ತುಂಬ ಅತಿಥಿಗಳು ಬಂದರು, ನಿಮ್ಮ ಅಜ್ಜಿ ಅಜ್ಜ ಎಲ್ಲ ತುಂಬ ಬಂದವರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಅವರಿಗೆ ಖುಷಿ ಮಾಡ್ತಾಯಿದ್ರು. ಯಾಕೆ? ಅತಿಥಿ ದೇವೋ ಭವ, ಅತಿಥಿಯೇ ದೇವ. ಬೆಗ್ಗರ್ಸ್, ಭಿಕ್ಷುಕರಿಗೆ ನೀವೇನಾದರೂ ಅನ್ನ ಕೊಡ್ತೀರಾ? ಈಗ ಭಿಕ್ಷುಕರೇ ಇಲ್ಲ, ತೆಗೆದು ಫ್ರಿಜ್ಜಲ್ಲಿಟ್ಟು ನಾವೇ ತಿಂತೇವೆ. ನಮ್ಮ ಲೈಫ್ ಸ್ಟೈಲ್ ಏನಾದರೂ ವೆಸ್ಟರ್ನೈಸ್ ಆಗಿದ್ದರೆ ಅದನ್ನು ಚೇಂಜ್ ಮಾಡಬೇಕು. ಹ್ಯಾಪಿ ಬರ್ಡೇ ಅಂತ ಪದ್ಯ ಹೇಳೋದು, ಹ್ಯಾಪಿ ಬರ್ಡೇ ಟು ಯು, ನಾನ್ಸೆನ್ಸ್ ನಾನ್ಸೆನ್ಸ್ ನಾನ್ಸೆನ್ಸ್. ಅದನ್ನೇ ನಮ್ಮ ಕ್ರಮದಲ್ಲಿ ಜನ್ಮದಿನಮಿದಂ ಅಯಿ ಪ್ರಿಯ ಸಖೆ
ಓ ಮೈ ಡಿಯರ್ ಫ್ರೆಂಡ್, ದಿಸ್ ಈಸ್ ಯುವರ್ ಬರ್ತ್ಡೇ, ಈಶ್ವರ ಸದಾ ತ್ವಾಂ ಚ ರಕ್ಷತು. ಭಾಳ ಸುಂದರವಾದ ಪದ್ಯ ಇದೆ, ನಮ್ಮ ಚಿನ್ಮಯ ಮಿಷನ್ ಅವ್ರು ಮಾಡಿದಂಥದ್ದು. ಆ ಥರ ಪದ್ಯ ಹೇಳಿ ನೀನು ದೂರ್ಕಾಲ ಚೆನ್ನಾಗಿ ಬಾಳು ಅಂಥೇಳಿ ಹೇಳುವಂಥ ಶ್ಲೋಕ ಪದ್ಯ. ಅದು ಹೇಳಿಬಿಟ್ಟು ತಿಲಕ ಇಟ್ಟು ಆರತಿ ಮಾಡಿ ಸ್ವೀಟ್ ಕೊಟ್ಟು ದೀಪ ಹಚ್ಚಿ, ದೀಪ ಆರಿಸಿ ಅಲ್ಲ, ದೀಪ ಹಚ್ಚಿ, ಕೇಕ್ ಬೇಕಾದ್ರೆ ಕಟ್ ಮಾಡಿ ತಿನ್ನಿ, ತೊಂದರೆ ಇಲ್ಲ, ತಿನ್ನಲಿಕ್ಕೋಸ್ಕರ. ಆದರೆ ನಮ್ಮ ಪ್ರಾಚೀನ ಕ್ರಮವನ್ನು ಉಳಿಸ್ಕೊಳ್ಬೇಕು. ನಮ್ಮಲ್ಲಿ ವೃದ್ಧಾಶ್ರಮ ಮತ್ತು ವಿಧವಾಶ್ರಮ, ಅನಾಥಾಶ್ರಮಗಳು ಇವೆ. ಅವುಗಳಿಗೆ ಜನ ಹೋಗದ ಹಾಗೆ ನಮ್ಮ ಮನೆಯಲ್ಲೇ ನಾವು ಕಾಪಾಡಬೇಕು. ನಮ್ಮ ಊರಿನಲ್ಲಿ ಯಾರಾದರೂ ವಿಧವೆ ಇದ್ದರೆ, ನಮ್ಮೂರಿನಲ್ಲಿ ಯಾರಾದರೂ ಅನಾಥರಿದ್ದರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಯಾರದು? ಅರ್ಥ ಆಯ್ತಾ ಈಗ? ಯಾವ ಊರಿನಲ್ಲಿ ಹುಚ್ಚಾಸ್ಪತ್ರೆ ಇದೆ ಅದು ಒಳ್ಳೆ ಊರ? ಯಾವ ಊರಿನಲ್ಲಿ ತುಂಬ ಪೊಲೀಸರಿದ್ದಾರೆ ಒಳ್ಳೆ ಊರ ಅದು? ಅಲ್ಲ. ಯಾವ ಊರಿನಲ್ಲಿ ತುಂಬ ಆಸ್ಪತ್ರೆಗಳಿದೆ ಒಳ್ಳೆ ಊರಲ್ಲ. ಎಲ್ಲಿ ರೋಗಿಗಳಿಲ್ಲ, ಎಲ್ಲಿ ಹುಚ್ಚರಿಲ್ಲ, ಎಲ್ಲಿ ಕಳ್ಳಕಾಕರ ಭಯವಿಲ್ಲ, ಅದು ಸಂತೋಷದ ಸ್ವತಂತ್ರ ದೇಶ. ನಮ್ಮ ಹಿಂದೂ ಸಮಾಜದಲ್ಲಿ ಇದು ಆಗಬಾರ್ದು. ಮುಸ್ಲಿಂ ಕ್ರಿಶ್ಚಿಯನ್ ಸಮಾಜದಲ್ಲಿ ಸ್ವಲ್ಪ ಮೆಚ್ಚಬೇಕಾದದ್ದು ಏನಿದೆ ಅಂದರೆ, ಆ ಥರ ಅವ್ರ ಸಮಾಜದಲ್ಲಿ ಬಡವರಿದ್ದರೆ, ಅಸಹಾಯಕರಿದ್ದರೆ ಆ ಸಮಾಜದಿಂದ ಏನಾದರೂ ಮಾಡ್ತಾರೆ. ಹಾಗಾಗಿ ನಾವುಗಳು ಉಪಕಾರ ಮಾಡಬೇಕು ಎಂಬಲ್ಲಿಗೆ ವಿಚಾರ ಮಂಥನ ಮುಗಿಯಿತು. ನೆಕ್ಸ್ಟ್ 19ನೇ ಪೇಜ್ನಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಮೊದಲು ನಿಮ್ಗೆ ಹೇಳ್ತಾ ಇದ್ದೇವೆ, ನಿತ್ಯ ಕರ್ಮಾನುಷ್ಠಾನ ಅಂದ್ರೇನು? ಪ್ರತಿನಿತ್ಯ ನಾನು ಇನ್ನು ಮುಂದೆ ಇಷ್ಟು ಮಾಡ್ತೇನೆ. ಕೈ ಎತ್ತಬೇಕೀಗ. ನಾನು ಇನ್ನು ಮುಂದೆ ಬೆಳಗ್ಗೆ 5 ಗಂಟೆ 5:15 ಒಳಗೆ ಎದ್ದು ಬಿಡ್ತೇನೆ ಅನ್ನೋರು ಕೈ ಎತ್ತಿ. ಕೆಲವರು ಮೆಲ್ಲಗೆ ಎತ್ತಾ ಇದ್ದಾರೆ ಶಾಸ್ತ್ರಿಗಳೇ. ನಾನು ಇನ್ನು ಮುಂದೆ 5 ಗಂಟೆ 5:15 ಒಳಗಡೆ ಎದ್ದು ಬಿಡ್ತೇನೆ. ಸ್ವಲ್ಪ ತಡವಾಗಿ ಹೇಳೋರು ಬೇಗ ಹೇಳಬೇಕು, ಬಿಡಿ. ಎದ್ದ ಕೂಡಲೇ ನಾನು ನೀರು ಕುಡಿದು ಸ್ವಲ್ಪ ಭಸ್ತ್ರಿಕಾ ಮಾಡಿ ಸ್ವಲ್ಪ ಅಡ್ಡಾಡಿ ನಿದ್ರೆಯನ್ನು ಹೋಗಲಾಡಿಸಿಕೊಳ್ತೇನೆ. ಅದಾದಮೇಲೆ ಕೂತು ಸ್ನಾನ ಇತ್ಯಾದಿ ಮಾಡಿ ಓದ್ಕೊಳ್ಳೋದು ಎಲ್ಲ ಮಾಡ್ತೇನೆ. ನನ್ನ ನಿತ್ಯ ಕರ್ಮಾನುಷ್ಠಾನ ಮಾಡ್ತೇನೆ. ನಾನು ಟೈಮ್ ಟೇಬಲ್ ಹಾಕಿ ಆ ಕ್ರಮದಲ್ಲಿ ಪ್ರತಿನಿತ್ಯ ನಡೀತೇನೆ ಅನ್ನುವುದು ಇಲ್ಲಿಯ ವಿಷಯ. ಹೇಗೆ ಆಗ್ಬೋದಾ ಸರ್? ಬೆಳಗ್ಗೆ ಬೇಗ ಏಳಲಿಕ್ಕೆ ಅವರಿಗೆ ಕಷ್ಟ, ಅದಕ್ಕೆ ಏನು ಮಾಡ್ಬೇಕು ಸರ್? ನೀರು ಕುಡೀರಿ, ಮತ್ತೆ ಮಲ್ಕೊಳ್ಳಿ, ಚಿಂತೆ ಇಲ್ಲ. ಮತ್ತೆ ಮಲಗಿದ್ರೆ ನಿದ್ದೆ ಬರೋದಿಲ್ಲ, ಒಳ್ಳೇದಾಯಿತು. ಬಾಟ್ಲಿ ಪಕ್ಕದಲ್ಲೇ ಇಟ್ಕೊಂಡು ಮಲಗಿದ್ರೆ, ಇಲ್ಲಿ ಹೇಳಿ ಕೈ ಎತ್ತಿ. ರಾತ್ರಿ ಮಲಗುವ ಮೊದಲು ಹಲ್ಲುಜ್ಜಿ ಟೀತ್ ಬ್ರಷ್ ಮಾಡಿ ಆಮೇಲೆ ಮಲಗೋರು ಯಾರಾದರೂ ಇದ್ದೀರಾ? ಕೆಲವರಿದ್ದೀರಿ. ಅದ್ಯಾಕೆ ಹಾಗೆ ಮಾಡ್ತೀರಿ? ಯಾಕೆ ಹಾಗೆ ಮಾಡ್ತೀನಿ ಅಂದರೆ, ರಾತ್ರಿ ಹಲ್ಲು ಶುದ್ಧವಾಗಿದ್ದರೆ ಆರೋಗ್ಯ ಒಳ್ಳೆಯದಾಗಿರ್ತದೆ. ಹಾಗೆ ಮಾಡಿದವರು ಬೆಳಗ್ಗೆ ಎದ್ದ ಕೂಡಲೇ ಸೀದಾ ನೀರು ಕುಡಿಬಹುದು, ಒಳ್ಳೆಯದೇ. ಆಗ ಮತ್ತೆ ನಿದ್ರೆ ಬರೋದಿಲ್ಲ. ನಾನು ಆಗ ಹೇಳಿದ ಎಕ್ಸಾಂಪಲ್, ಎಲೋಷಿಯಸ್ ಕಾಲೇಜಲ್ಲಿ ಸ್ಟೂಡೆಂಟ್ಸು ಇದನ್ನೇ ಮಾಡಿ ಮಾಡಿ ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಮಾಡಿದ್ದಾರೆ. ನಮ್ಮಲ್ಲಿ ಕೆಲವರು ಬೇಗ ಏಳುವುದಿಲ್ಲ. ಅಮ್ಮ ಮಾಡೋದೇನು? ಈಚೆಯಿಂದ ದೂಡುದು, ಆಚೆಯಿಂದ ದೂಡುದು, ಅಲ್ಲೇ ಹೊರಳಿ ಮಲ್ಕೊಳ್ಳೋದು, ನಿಧಾನ ಹೇಳೋದು. ಬೆಳಗ್ಗೆ ಬೇಗ ಏಳಲಿಕ್ಕೆ ಅಭ್ಯಾಸ ಮಾಡಿದರೆ ತುಂಬ ಲಾಭ ಆಗ್ತದೆ. ಆಮೇಲೆ ಬದಲಾಗುತ್ತಿರುವ ಸಾಮಾಜಿಕ ಸನ್ನಿವೇಶದಲ್ಲಿ ನಮ್ಮ ಸಾಧನೆ ಮಾಡಲಿಕ್ಕೆ ಮುಂದೆ ಹೋಗಬೇಕು ಅಂತ ಕೊಟ್ಟಿದ್ದಾರೆ. ಸ್ತ್ರೀಯರು ಶಕ್ತಿಶಾಲಿಗಳಾಗಬೇಕು, ವ್ಯಕ್ತಿತ್ವ ವಿಕಾಸದ್ದೆಲ್ಲ ಮಾಡಿಕೊಳ್ಬೇಕು. ನಮ್ಮಲ್ಲಿ ಯಾರಾದರೂ ಬಡ ವಿಧವೆಯರು, ಅವಿವಾಹಿತ ಸ್ತ್ರೀಯರಿದ್ದರೆ ಅವರಿಗೆ ಯೋಜನೆ ಮಾಡಬೇಕು. ನಮ್ಮ ಸಮಾಜವನ್ನು ದುರ್ಬಲ ಮಾಡುವಂಥ ಸಂಗತಿಗಳು ಎಲ್ಲಾದರೂ ಇದ್ದರೆ ಹುಡುಕಿ ಅದನ್ನು ದೂರ ಮಾಡಬೇಕು. ಒಂದು ರಾಷ್ಟ್ರೀಯ ಸುರಕ್ಷತೆ, ನಮ್ಮ ಊರಿನ ಸುರಕ್ಷತೆ. ನಮ್ಮ ಊರಿನಲ್ಲಿ ಆನಂದವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ರಾತ್ರಿ ಎಷ್ಟೊತ್ತಾದರೂ ಹೆಣ್ಮಕ್ಳು ಆರಾಮವಾಗಿ ಅಡ್ಡಾಡಿ ಬರ್ಬೋದು, ಧೈರ್ಯವಾಗಿ ಅಡ್ಡಾಡ್ಬೋದು ಅಂತ ಹೇಳಿದರೆ, ನಮ್ಮ ಊರಲ್ಲಿ ಅದಕ್ಕೆ ಬಾಧೆ ಮಾಡ್ತಕ್ಕಂಥ ಪಟಿಂಗರು, ಪುಂಡರು ಎಲ್ಲಾದರೂ ಇದ್ದರೆ ಅವ್ರಿಗೇನು ಮಾಡಬೇಕು? ನನ್ನ ಸ್ಟೂಡೆಂಟ್ ಮಾಡಿದ್ದು ಮಾಡಬೇಕು. ಸಮಯ ಬಂದರೆ ರೈಟ್, ಗಟ್ಟಿಯಾಗಿ ನಾವು ಈ ರೀತಿಯಲ್ಲಿ ನಿಲ್ತೇವೆ ಅಂತಾದರೆ
ನಮ್ಮ ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ಚೆನ್ನಾಗಿ ನೆಲೆಸುತ್ತೆ. ಇಸ್ರೇಲ್ ಅಂತ ಒಂದು ದೇಶ ಇದೆ, ಕೇಳಿದ್ದೀರಾ? ನಮಗೊಂದು ಮಾದರಿ ದೇಶ ಅದು. ಆ ದೇಶದ ಒಂದು ಏರೋಪ್ಲೇನನ್ನು ಈ ಗಲ್ಫ್ ದೇಶದ ದುಷ್ಟ ಮುಸ್ಲಿಮರು ಹೊತ್ಕೊಂಡೋದ್ರು. ಅದರೊಳಗೆ ಇಸ್ರೇಲಿ ಪ್ರಜೆಗಳಿದ್ದರು. ಕಡೆಗೆ ಇಸ್ರೇಲಿ ಸೈನಿಕರೆಲ್ಲ ಸೇರಿ ಉಪಾಯ ಮಾಡಿ ಆ ದೇಶದಿಂದ 4-8 ವಿಮಾನಗಳನ್ನು ತಗೊಂಡು ಆ ದುಷ್ಟರು ಆಚೀಚೆ ನೋಡುವಷ್ಟರಲ್ಲಿ ಪವರ್ಫುಲ್ ಲೈಟ್ ಹಾಕಿ ನುಗ್ಗಿ, ಎಂಟೆಬೆ ಎನ್ನುವ ದೇಶ ಊರು, ನುಗ್ಗಿ ಹೋಗಿ ಆ ಇದ್ದಂಥ ಟೆರರಿಸ್ಟ್ಗಳನ್ನೆಲ್ಲ ಒಂದೇ ಸರಿ ಹೊಡೆದು ಕೊಂದು ಹಾಕಿ ಏರೋಪ್ಲೇನ್ ತಗೊಂಡು ಬಂದ್ಬಿಟ್ರು. ಪಾಕಿಸ್ತಾನದ ಕೆಲವು ದುಷ್ಟರು ಕಾಶ್ಮೀರದಲ್ಲಿ ಒಳಗೆ ನುಗ್ಗಿ ಹೊಡೆದಾಕ್ತಾ ಇದ್ರು. ನಮ್ಮ ಸೈನಿಕರು ಟ್ರಕ್ನಲ್ಲಿ ಬರ್ತಾ ಇದ್ದಾಗ ಹೊಡೆದು ಕೊಂದು ಹಾಕಿದ್ದಾರೆ. ನಿಮಗೆ ಗೊತ್ತಿದೆ, ಬ್ಲಾಸ್ಟ್ ಮಾಡಿ ಹಾಕಿದ್ದಾರೆ. ಅದಕ್ಕೆ ನರೇಂದ್ರ ಮೋದಿ ಹೇಳಿದರು, ಬುದ್ಧಿ ಕಲಿಸ್ತೇವೆ. ಒಂದು ದಿವಸ ಬೆಳಗಿನ ಜಾವ 1:45 ಗಂಟೆ 2 ಗಂಟೆ ಹೊತ್ತಿಗೆ ನಮ್ಮ ಏರೋಪ್ಲೇನ್ಗಳು ಡರ್ರ್ ಅಂತ ಹೋದ್ವು. ಪಾಕಿಸ್ತಾನದಲ್ಲಿ ಹೋಗಿ ಅವರು ಎಲ್ಲೆಲ್ಲಿ ಆ ಪಟಿಂಗರು ಇದ್ರು ಹುಡುಕಿ ಬಾಂಬ್ ಹಾಕಿ ಹೊಡೆದು ಕೊಂದು ಎಲ್ಲ ಮಾಡಿ ಟರ್ರ್ ಅಂತ ವಾಪಸ್ ಬಂದಾಯ್ತು. ಆ ಏರೋಪ್ಲೇನನ್ನು ಡ್ರೈವ್ ಮಾಡಿದವಳು ಯಾರು ಗೊತ್ತಾ? ಒಬ್ಬ ಪಂಜಾಬಿ ಪಂಜಾಬಿಯ ವೀರ ಸೈನಿಕಳೊಬ್ಬಳು ನುಗ್ಗಿ ಆ ದೇಶಕ್ಕೆ ನುಗ್ಗಿ, ನಮ್ಮ ದೇಶದ ಒಳಗೆ ಬಂದರೆ ಮಕ್ಕಳೇ ನಿಮಗೆ ಮಾಡ್ತೀವಿ ಅಂತ ಆ ದೇಶದ ಒಳಗೆ ಹೋಗಿ ಅಲ್ಲಿದ್ದ ದುಷ್ಟರನ್ನು ಹೊಡೆದು ಕೊಂದು ಎಲ್ಲ ಮಾಡಿ ವಾಪಸ್ ಬಂದರು. ಸರ್ಜಿಕಲ್ ಆಪರೇಷನ್ ಅಂತ. ಪಾಕಿಸ್ತಾನಕ್ಕೆ ಈಗ ಬುದ್ಧಿ ಬಂತು, ಭಾರತದ ವಿಷಯದಲ್ಲಿ ನಾವೇನಾದರೂ ಚೇಷ್ಟೆ ಮಾಡಿದರೆ ಇವರು ಬಂದು ಹೊಡೆದೇ ಹಾಕಿಬಿಡ್ತಾರೆ ಅಂತ ಭಯದಲ್ಲಿ ಕೂತಿದ್ದಾರೆ. ಇಂತಹ ನಮ್ಮ ದೇಶದ ಲೀಡರ್ಶಿಪ್ ಗಟ್ಟಿಯಾಗಬೇಕು. ಇಂತಹ ನಮ್ಮ ದೇಶದ ಸ್ವತಂತ್ರ ಸಾಮ್ರಾಜ್ಯ ಇನ್ನೂ ಗಟ್ಟಿಯಾಗಬೇಕು. ಈ ರೀತಿಯ ಸ್ವತಂತ್ರ ಭಾರತವನ್ನು ನಾವು ಚೆನ್ನಾಗಿ ಕಟ್ಟಿ ನಿಲ್ಲಿಸಿ, ಇಷ್ಟು ಚೆನ್ನಾಗಿ ಕಟ್ಟಿ ನಿಲ್ಲಿಸುವ ಸ್ವತಂತ್ರ ಭಾರತದ ಶಕ್ತಿ ಯಾರು? ನಾವು ಹೆಣ್ಣುಮಕ್ಕಳು. ನಾವು ಶಕ್ತಿಶಾಲಿಗಳಾದರೆ, ಶಕ್ತಿ ಅಂದರೆ ಅವರು ಬರಲಿ, ಅತಿಥಿಗಳು ವೇದಿಕೆಗೆ ಬರಲಿ, ಕರೆದ್ಬಿಡಿ. ನಾವು ಶಕ್ತಿಶಾಲಿಗಳಾಗುವುದು ಅಂದ್ರೇನು? ನನ್ನ ಶಕ್ತಿ ಮನಸ್ಸಿನ ಶಕ್ತಿ, ಬುದ್ಧಿಯ ಶಕ್ತಿ, ಅದರ ಜೊತೆಗೆ ಆತ್ಮಶಕ್ತಿ. ಈ ಶಕ್ತಿಯನ್ನು ಬನ್ನಿ ಸರ್, ಮೇಲೆ ಬನ್ನಿ. ಈ ಶಕ್ತಿಯನ್ನು ನಾವು ಗಟ್ಟಿ ಮಾಡ್ಕೊಂಡ ಮೇಲೆ ನಾನು ಶಕ್ತವತಿಯಾದರೆ, ಶಕ್ತಿವಂತಳಾದರೆ ನನ್ನ ಮನೆ ಶಕ್ತಿವಂತವಾಗ್ತದೆ. ಶಕ್ತಿವಂತರಾಗುವವರಿಗೆ ಯಾವ ಭಯ ಇಲ್ಲ. ಅವರ ಒಳಗಡೆ ಖಂಡಿತವಾಗಿ ಈ 3 ದೇವತೆಯ ಸ್ವರೂಪವಾದ ದುರ್ಗಾ ಪರಮೇಶ್ವರ ಒಳಗಿರ್ತಾಳೆ. ಯಾರವಳು? 3 ದೇವತೆಯರು? ಜ್ಞಾನಶಕ್ತಿಯ ಸರಸ್ವತಿ, ಇಚ್ಛಾಶಕ್ತಿಯ ದುರ್ಗಾ ಮತ್ತು ಕ್ರಿಯಾಶಕ್ತಿಯ ಲಕ್ಷ್ಮಿ. ಈ 3 ಸೇರಿದ ದೇವಿ ಯಾರು? ದುರ್ಗಾ ಪರಮೇಶ್ವರಿ. ನಾವು ನಿತ್ಯ ಮಾಡುವ ಜಪ ಯಾವುದು? ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಈ ಜಪ ಮಾಡೋದ್ರಿಂದ ಏನಾಗುತ್ತೆ? ನಮಗೆ ದೇವಿ ಒಳಗೆ ಬಂದು ಕೂರ್ತಾಳೆ. ಕೂತ ಮೇಲೆ ನಾವು ಎದ್ದು ಹೊರಟ ಮೇಲೆ ನಮ್ಮ ಕೆಲಸ ಎಲ್ಲ ಯಶಸ್ವಿಯಾಗುತ್ತೆ. ಯಾವ ಭಯ ಇಲ್ಲ ನಮಗೆ, ನಿರ್ಭಯ, ಭಯವೇ ಇಲ್ಲದೆ ಮುನ್ನುಗ್ತೇವೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಇನ್ ಟು ದಾಟ್ ಹೆವನ್ ಆಫ್ ಫ್ರೀಡಮ್ ಲೆಟ್ ಮೈ ಕಂಟ್ರಿ ಅವೇ. ಅದನ್ನೇ ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಆ ಪದ್ಯವನ್ನು ನಾವೆಲ್ಲ ಹೇಳಿದ್ದೇವೆ. ನಮ್ಮ ನಾಡು ಎಚ್ಚರವಾಗಿರಲಿ, ಅದನ್ನು ನಾವು ನೋಡಿದ್ದೇವೆ. ಸ್ತ್ರೀಯರ ಸ್ವಾತಂತ್ರ್ಯ ಮಾತ್ರ ಅಲ್ಲ, ಸಂಸ್ಕೃತಿಯನ್ನು ಚೆನ್ನಾಗಿ ಬೆಳೆಸ್ಕೊಳ್ಳುವಂತಹ ಈ ಒಂದು ಪ್ರಶಿಕ್ಷಣವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಮಗೆ ಮತ್ತು ಶಾಸ್ತ್ರಿಯವರಿಗೆ ಅವಕಾಶವಾದದ್ದಕ್ಕೋಸ್ಕರವಾಗಿ ನಾರಾಯಣ್ ಕಜೆ ಮತ್ತು ಅವರ ತಂಡದವರಿಗೆ ಮತ್ತು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಹೃತ್ಪೂರ್ವಕ ವಂದನೆಗಳು. ಇನ್ನು ಈ ದೇವಸ್ಥಾನದವರು ನಾರಾಯಣ್ ಕಜೆಯವರು ಮುಂದಿನ ವರ್ಷ ಆಡಳಿತ ಮುಕ್ತೇಶ್ವರ ಡಾಕ್ಟ್ರಲ್ಲಿ ಇದ್ದಾರೆ. ಅವರ ಸದ್ಭಾವಕ್ಕೆ ವಂದನೆಗಳು. ಈ ತರಹ ನೀವು ಇನ್ನು ಮುಂದೆ ಈ ಥರದ್ದು ಇನ್ನೊಂದು ಶಿಬಿರ ಮಾಡ್ತೀರಿ ಅಂತಾದರೆ ನಿಮಗೆ ಇಲ್ಲಿ ಜಾಗ ಸಾಕಾಗಬಾರ್ದು. ಏನಂತೀರಿ? ನಾವೇನು ಮಾಡಬೇಕು? ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ನಾವು ಈ ಪ್ರದೇಶದ ಹಿಂದೂ ಶಕ್ತಿಯನ್ನು ಮಹಿಳೆಯರು ನಾವು ಎದ್ದು ನಿಂತು ಗಟ್ಟಿ ಮಾಡಿ ಮುಂದೆ ಹೋಗಬೇಕು ಅಂತ ಹೇಳ್ತಾ ಈ ವಂದನೆಗಳೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ
ನಮ್ಮ ಹಿರಿಯರಾದಂತಹ, ನಮ್ಮ ಆತ್ಮೀಯರಾದಂಥ, ನಮ್ಮ ಸಮಾಜದ ಹಿರಿಯ ಚೇತನವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಭಟ್ರು ಮಾತಾಡಲಿಕ್ಕೆ ಮೊದಲು, ನಾವು ಇಲ್ಲಿ ಬಂದು ಹೋದದ್ದು ನಿಮಗೆ ವ್ಯರ್ಥ ಆಗಬಾರ್ದು ಅನ್ನೋದಕ್ಕೋಸ್ಕರ ಪುಸ್ತಕ ಕೊಟ್ಟಿದ್ದೇವೆ. ನಿಮ್ಮೆಲ್ಲರಿಗೂ ಒಂದು ಪುಸ್ತಕ ಕೊಟ್ಟಿದ್ದೇವೆ. ಆ ಪುಸ್ತಕವನ್ನು ಏನು ಮಾಡ್ತೀರಿ? ತಲೆದೆಂಬಲ್ಲಿ ಇಟ್ಕೊಂಡು ಮಲ್ಕೊಂಡು ನಿದ್ದೆ ಮಾಡ್ತೀರಿ. ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನಿಗೆ, ಅಪ್ಪನಿಗೆ, ಅಕ್ಕನಿಗೆ ಯಾರಾದರೂ ಇದ್ದರೆ ಇದು ಒಂದೊಂದೇ ಪೇಜ್ ಅವರಿಗೆ ನೀವು ಪಾಠ ಮಾಡಿ ಇಲ್ಲಿ ಏನೇನಿದೆ ಅನ್ನೋದನ್ನು ನೀವು ಹೇಳಬೇಕು. ಈ ತರಹದ ಟ್ರೈನಿಂಗ್ ನಾವು ನಿಮಗೆ ಮಾಡ್ತೇವೆ ಅಂದರೆ ಇನ್ನೊಂದು ಸರಿ ನೀವು ಬರ್ತೀರಾ? ಈ ಟ್ರೈನಿಂಗ್ ತಗೊಂಡವರು ಮುಂದೆ ಪ್ರೊಫೆಷನಲ್ಲಿ, ಉದ್ಯೋಗದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಕುಟುಂಬದಲ್ಲಿ ಖಂಡಿತವಾಗಿ ಗೆಲ್ತೀರಿ. ಹಾಗಾಗಿ ಇನ್ನೊಮ್ಮೆ ನಿಮ್ಮನ್ನು ಕರೆದ್ರೆ ನೀವೆಲ್ಲ ಇಲ್ಲಿಗೆ ಬರ್ತೀರಾ ಈ ಥರ ತರಬೇತಿಗೆ? ಬೆಳಗಿಂದ ಸಂಜೆವರೆಗಿನ ಒಂದು ಒಳ್ಳೆ ಕ್ಯಾಂಪ್ ಮಾಡೋಣ. ನೀವು ಬನ್ನಿ, ಜೊತೆಗೆ ನಿಮ್ಮ ಅಮ್ಮನ ಕರ್ಕೊಂಡು ಬನ್ನಿ. ಆಗ್ಬೋದಾ? ಶಂಕರನಾರಾಯಣ ಶಾಸ್ತ್ರಿ ಅವರು ಹೇಳ್ತಾರೆ, ನಿಮಗೆ 3 ದಿವಸದ ಇವತ್ತು 20 ನಿಮಿಷದಲ್ಲಿ ಕಲಿಸಿದ್ದನ್ನು ಪ್ರಾಕ್ಟಿಕಲ್ ಟ್ರೈನಿಂಗ್ ನಿಮಗೆ ಮಾಡಿಸ್ತೇವೆ ಅಂತ. ಆಗ್ಬೋದಾ? ಬರ್ತೀರಾ? ಬೆಳಗ್ಗೆ 11 ಗಂಟೆ ಅಥವಾ ಸಂಜೆ 11 ಗಂಟೆ ಇಲ್ಲಿಯೇ ಈ ಟ್ರೈನಿಂಗನ್ನು ಕೊಟ್ಟು ಯೋಗದ ಈ ಅಭ್ಯಾಸ ಮಾಡಿಸಿ ನಿಮಗೆ ಶಕ್ತಿಶಾಲಿಗಳನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಎಲ್ರಿಗೂ ಸಂತೋಷ, ಒಳ್ಳೆಯಗಳು. ಹೇಗಾಯಿತು ಕಾರ್ಯಕ್ರಮ? ಒಳ್ಳೆಯದಾಯ್ತಲ್ವಾ? ನಮಸ್ಕಾರ. ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಆಹ್ವಾನಿತ ಸದಸ್ಯರಾದ ಶ್ರೀಯುತ ಕೆ. ಚಂಪಾಡಿ ಸುಬ್ರಹ್ಮಣ್ಯ ಭಟ್ ಇದ್ದಾರೆ. ಹಾಗೆಯೇ ಪ್ರಶಿಕ್ಷಣ ನೀಡಿರುವಂತಹ ಶಿಖರೀಪುರದ ಕೃಷ್ಣಮೂರ್ತಿಯವರು, ಹಾಗೆಯೇ ಇಂದಿನ ಸಮಾರೋಪ ಕಾರ್ಯಕ್ರಮದಲ್ಲಿ ಸಮಾರೋಪ ಮಾತನ್ನು ಹೇಳಲಿಕ್ಕೆ ಇರುವವರು ನಮ್ಮ ಹಿರಿಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಆಹ್ವಾನಿತ ಸದಸ್ಯರಾದಂಥ ಹಿರಿಯರಾದಂಥ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರವರು ಈ ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದುವರೆಗಿನ ಶಿಕ್ಷಣ ವರ್ಗವನ್ನು ನಡೆಸಿಕೊಟ್ಟಂಥ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರು ಸುದೀರ್ಘವಾಗಿ ಈ ವರ್ಗವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಶ್ರೀ ಶಂಕರನಾರಾಯಣ ಶಾಸ್ತ್ರೀಜಿಯವರು, ಅವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಗಣೇಶ್ ಭಟ್ರವರು ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ್ ದಾಸ್ ರೈ ಅವರನ್ನು ಕೂಡ ಸ್ವಾಗತಿಸ್ತಾ ಸಮಾರೋಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಮುಂದಕ್ಕೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಮೋಡಗಳ ಸೀಳಿ ಕೋಲ್ಮಿಂಚು ಮೈದಾಲಿ ಗುಡುಗಿತು ನಭುಮಂಡಲ, ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಲ, ರಾಮನಾಮದಿ ಬೆಳಗಲಿ ಭುವಿಯಂಗಲ. ಕಾರ್ಮೋಡಗಳ ಸೀಳಿ ಕೋಲ್ಮಿಂಚು ಮೈದಾಳಿ ಗುಡುಗಿತು ನಭುಮಂಡಲ, ಸಾಮಗಾನದ ಶ್ರುತಿಗಿಹುದೇಲಯ, ಸಾಮರಸ್ಯದ ಕೃತಿಗೆಲ್ಲಿಯ ಕ್ಷಯ, ವಿಷಮದ ವ್ಯಾಪಾರ ವಿಶ್ವದಿ ನಶಿಸಲಿ, ವಿಷಮದ ವ್ಯಾಪಾರ ವಿಶ್ವದಿ ನಶಿಸಲಿ, ಈ ರಸಪೂರ್ಣವೆನಿಸಲಿ ಈ ತಾಯ್ನೆಲ, ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಲ, ರಾಮನಾಮದಿ ಬೆಳಗಲಿ ಭುವಿಯಂಗಲ.
ಜಡತೆಯ ವಂಶಕ್ಕೆ ವಜ್ರಾಘಾತ, ಜಾಗ್ರತ ಜ್ವಾಲೆಗೆ ಜಂಜಾವಾತ, ನಿದ್ರೆಯ ಮುದ್ರೆಯ ಒದ್ದೋಡಿ ನಿದ್ರೆಯ ಮುದ್ರೆಯ ಒದ್ದೋಡಿಸುತ್ತ ಸದ್ದನು ಮೊಲಗಲಿ ಸ್ವರ ಸಂಕುಲ. ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಲ. ರಾಮನಾಮದಿ ಬೆಳಗಲಿ ಭುವಿಯಂಗಲ. ಕಾರ್ಮೋಡಗಳ ಸೀಳಿ ಕೋಲ್ಮಿಂಚು ಮೈದಾಳಿ ಗುಡುಗಿತು ನಭುಮಂಡಲ. ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಲ. ರಾಮನಾಮದಿ ಬೆಳಗಲಿ ಭುವಿಯಂಗಲ. ರಾಮನಾಮದಿ ಬೆಳಗಲಿ ಭುವಿಯಂಗಲ. ಧನ್ಯವಾದಗಳು. ವೇದಿಕೆಯಲ್ಲಿ ತಗಲಿ ಹಾಕಿದಂಥ ಆ ಒಂದು ಫ್ಲೆಕ್ಸ್ ನೋಡಿದರೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ಅದರಲ್ಲಿ ಬರೆದು ಬಿಟ್ಟಿದ್ದಾರೆ. ಸ್ತ್ರೀ ಸಂಸ್ಕೃತಿ ಸ್ವಾತಂತ್ರ್ಯ ಪ್ರಶಿಕ್ಷಣ ಅಂತ. ಈ ಒಂದೊಂದು ಶಬ್ದದ ಬಗ್ಗೆಯೂ 1 ಗಂಟೆ ಮಾತನಾಡಬಹುದು ಕನಿಷ್ಠ. ಆದರೆ ನಾನು ಕೇವಲ 30 ನಿಮಿಷದಲ್ಲಿ ಹೇಳಬೇಕಾದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ಮೊದಲನೆಯದ್ದು ಸ್ತ್ರೀ. ಜಗತ್ತಿನಲ್ಲಿ ಈ ಭಾರತದ ಸ್ತ್ರೀ ಆಕೆಗಿರುವ ಗೌರವ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಒಂದು ಕಾಲಘಟ್ಟ ಇತ್ತು, ಸ್ತ್ರೀಯರಿಗೆ ಆತ್ಮವೇ ಇಲ್ಲ ಅಂತ ಹೇಳ್ತಾ ಇದ್ದಂಥ ಜನರು. ಆದರೆ ಈ ದೇಶದಲ್ಲಿ ಪುರಾತನ ಕಾಲದಿಂದ ಹೇಳಿದ್ದು ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ಗೌರವ ಕೊಟ್ಟರೆ ಅದರಿಂದ ದೇವತೆಗಳಿಗೂ ತೃಪ್ತಿ ಆಗುತ್ತದೆ ಅಂತ. ಸಾಮಾನ್ಯ ನಮ್ಮ ಒಂದು ಪರಿಕಲ್ಪನೆ ಇದೆ. ಅನೇಕ ವಿಷಯಗಳ ಬಗ್ಗೆ ಸರ್ಕಾರವು ಚರ್ಚೆ ಮಾಡ್ತಾ ಇದೆ. ಆದರೆ ನಮ್ಮ ದೇಶದ ಚಿಂತನೆ ಹೇಗಿತ್ತು ಅಂತ ಕೇಳಿದರೆ ನಮ್ಮೊಬ್ಬರು ಕವಿ ವರ್ಣನೆ ಮಾಡ್ತಾರೆ. ಶ್ರೇಷ್ಠರು ಯಾರು, ಪುರುಷರೋ ತಾಯಂದಿರೋ ಅಂತ ಕೇಳಿದರೆ ಸಾಮಾನ್ಯ ಎಲ್ಲರೂ ಕೊಡುವ ಉತ್ತರ ಪುರುಷರು ಅದನ್ನು ಹೇಳ್ತಾರೆ, ಹೆಣ್ಣು ಮಕ್ಕಳು ಅದನ್ನು ಹೇಳ್ತಾರೆ, ಪುರುಷರು ಶ್ರೇಷ್ಠರು ಅಂತ. ಆದರೆ ಸತ್ಯ ಸಂಗತಿ ಏನು ಅಂತ ಕೇಳಿದರೆ ಒಬ್ಬ ಕವಿ, ಕನ್ನಡದ ಕವಿ ಇಲ್ಲಿನ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತಾರೆ. ಹೆಣ್ಣು ಮಕ್ಕಳ ಗೌರವ ಅತ್ಯಂತ ಜಾಸ್ತಿ ಆಗುವಂತಹ ಒಂದು ಸಂದರ್ಭ ಯಾವುದು ಅಂತ ಹೇಳಿದರೆ ಆಕೆಯ ವಿವಾಹ. ಆ ವಿವಾಹಿತರಾಗುವ ದಿವಸ ಆ ಕವಿ ಬರೀತಾರೆ, ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿಹೆವು. ಒಬ್ಬಳು ಹೆಣ್ಣು ಮಗಳು ನಮ್ಮ ಮನೆಯಲ್ಲಿ ಪುಷ್ಪದ ರೂಪದಲ್ಲಿ ಬೆಳೆದಿದ್ದಾಳೆ. ಆ ಪುಷ್ಪವನ್ನು ನಿಮ್ಮ ಮಡಿಲಿನಲ್ಲಿ ಇಟ್ಟಿದ್ದೇವೆ. ಯಾಕಂದರೆ ಪುಷ್ಪ ಇದ್ದದ್ದು ಅರಳಿ ವಂಶವೃದ್ಧಿ ಆಗಬೇಕು. ವಂಶವೃದ್ಧಿ ಮಾಡಬಹುದಾದಂತಹ ಪೂರ್ಣ ಸ್ವಾತಂತ್ರ್ಯ ಇರುವುದು ಹೆಣ್ಣು ಮಕ್ಕಳಿಗೆ. ಪುರುಷರು ಬೇಕು, ಆದರೆ ಪೂರ್ಣತೆ ಬರಬೇಕಾದರೆ ಹೆಣ್ಣು ಮಗಳು ಬೇಕು. ಆ ಹೆಣ್ಣು ಮಗಳು ಹೆರುವ ಯಂತ್ರ ಅಲ್ಲ. ಅದರ ಬದಲು ಆ ಕವಿ ಹೇಳ್ತಾರೆ, ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ ಅವರು ಎಷ್ಟೇ ಎತ್ತರಕ್ಕೆ ಹೋದರೂ ಒಂದು ಮನೆಯನ್ನು ಬೆಳಗಿಸಬಹುದು. ಆದರೆ ಹೆಣ್ಣು ಮಕ್ಕಳ ಬಗ್ಗೆ ಆ ಕವಿ ಹೇಳ್ತಾರೆ, 2 ಮನೆಗಳ ಖ್ಯಾತಿಗಳು ಬೆಳೆವಂತೆ ತುಂಬಿದಾಯುಷ್ಯದಲ್ಲಿ ಬಾಳಿ ಬದುಕು ಅಂತ. ಹಾಗಾಗಿ ಹೊರಟ ಮನೆ ಮತ್ತು ಸೇರಿದ ಮನೆ ಇದರ ಎರಡನ್ನು ಬೆಳಗಿಸಬಲ್ಲಂಥ ಸಾಮರ್ಥ್ಯ ಇರುವಂಥ ಹೆಣ್ಣು ಮಕ್ಕಳನ್ನು ಈ ದೇಶದಲ್ಲಿ ಕರೀಬೇಕಾದರೆ ತಾಯಂದಿರು ಅಂತ ಕರೀತಾರೆ, ಭಗಿನಿ ಅಂತ ಕರೀತಾರೆ, ಅಕ್ಕ ತಂಗಿ ಅಂತ ಕರೀತಾರೆ. ಅಂತಹ ಎತ್ತರದ ಸಂಸ್ಕೃತಿಯನ್ನು ಕೊಟ್ಟಂತಹ ದೇಶ ಭಾರತ. ಅದಕ್ಕೋಸ್ಕರ
ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಗ್ತದೋ ಆ ದೇಶ ಉದ್ಧಾರ ಆಗ್ತದೆ. ಆ ಗೌರವ ಕಡಿಮೆ ಆದರೆ ದೇಶ ಪತನ ಹೊಂದುತ್ತದೆ. ಎರಡನೇ ಶಬ್ದ ಸಂಸ್ಕೃತಿ. 3 ಶಬ್ದಗಳಿದೆ. ನನಗೆ ಹಸಿವಾದಾಗ ನಾನು ತಿನ್ನುತ್ತೇನೆ, ಇದು ಪ್ರಕೃತಿ. ಬರೀ ನಾನು ಮಾತ್ರ ಅಲ್ಲ, ಪ್ರಾಣಿಗಳು ಅಷ್ಟೇ. ಹಸಿವಾದಾಗ ತಿಂತವೆ. ಒಂದು ನಾಯಿಗೆ ನೀವು ಆಹಾರ ಹಾಕಿದರೆ ಪ್ರಾರಂಭದಲ್ಲಿ ಅದು ಗಬಗಬನೆ ತಿಂತದೆ. ಅದಾದ ಮೇಲೆ ಅದರ ಹೊಟ್ಟೆ ತುಂಬಿದ ನಂತರ ನೀವು ಅಲ್ಲಿ ಆಹಾರ ಹಾಕಿದರೆ ಸುಮ್ಮಗೆ ಅದನ್ನು ಮೂಸಿ ಅದು ಹೋಗುತ್ತದೆ. ಹಸಿವಾದಾಗ ತಿನ್ನುವುದು ಪ್ರಕೃತಿ. ನಾವು ಮನುಷ್ಯರು ಹಸಿವಾದಾಗ ಊಟ ಮಾಡ್ತೇವೆ, ಪ್ರಕೃತಿ ಸಹಜ. ಆದರೆ ನನಗೆ ಹಸಿವಾಗಿದೆ ಅಂತ ಇನ್ನೊಬ್ಬರದ್ದನ್ನು ಎಳೆದು ತಿಂದರೆ ಅದು ವಿಕೃತಿಯಾಗುತ್ತದೆ. ನನಗೆ ಹಸಿವಾಗಿದೆ, ಹಸಿವಾಗಿದ್ದಾಗಲೂ ಇನ್ನೊಬ್ಬನಿಗೆ ಉಣಬಡಿಸಿದರೆ ಅದಕ್ಕೆ ಸಂಸ್ಕೃತಿ ಅಂತ ಹೆಸರು. ಒಂದು ಸಣ್ಣ ಘಟನೆ ನೆನಪಾಗ್ತದೆ. ಒಬ್ಬರು ಶ್ರೀಮಂತ ಡಾಕ್ಟ್ರು, ರಜೆ ಇತ್ತು, ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಹೆಂಡತಿಗೂ ಮನಸ್ಸು ಬರಲಿಲ್ಲ. ಹೆಂಡತಿ ಮಕ್ಕಳೆಲ್ಲ ದೊಡ್ಡ 5 ಸ್ಟಾರ್ ಹೋಟೆಲಿಗೆ ಹೋಗಿ ಅಲ್ಲಿ ಬೇಕಾದಷ್ಟು ಊಟ ಮಾಡಿ ಅಲ್ಲಿಂದ ರಾತ್ರಿ ಮನೆಯಲ್ಲಿ ಅಡಿಗೆ ಮಾಡುವ ಕಷ್ಟ ಬೇಡ ಅಂತ ಪ್ಯಾಕೆಟ್ ತಕ್ಕೊಂಡು ಹೊರಗೆ ಬರ್ತಾರೆ. ಹೊರಗೆ ಬರುವಾಗ ಆ ಡಾಕ್ಟ್ರು ಒಂದು ಮಗುವನ್ನು ನೋಡ್ತಾರೆ, 7-8 ವರ್ಷದ ಮಗು. ಆ ಮಗುವಿನ ಕಣ್ಣಿನಲ್ಲಿ ಹಸಿವೆ ಇತ್ತು. ಡಾಕ್ಟ್ರು ದಯಾಮಯಿ, ಸಹಜವಾಗಿ ತನ್ನಲ್ಲಿರುವ 4-6 ಪ್ಯಾಕೆಟ್ಗಳಲ್ಲಿ ಒಂದು ಪ್ಯಾಕೆಟನ್ನು ಆ ಹೆಣ್ಣು ಮಗಳಿಗೆ ಕೊಟ್ಟು ಊಟ ಮಾಡಮ್ಮ ಅಂತ ಹೇಳ್ತಾರೆ. ಆ ಹುಡುಗಿಯ ಕಣ್ಣು ಅರಳುತ್ತದಂತೆ. ಡಾಕ್ಟ್ರಿಗೆ ಆನಂದ ಆಗ್ತದೆ, ನಾನು ಕೊಟ್ಟ ಆಹಾರದಿಂದ ಆ ಮಗುವಿಗೆ ಖುಷಿ ಆಯ್ತಲ್ಲ ಅಂತ. ಆದರೆ ಅರ್ಧ ಸೆಕೆಂಡಿನಲ್ಲಿ ಆ ಹೆಣ್ಣು ಮಗಳು ಆ ಪ್ಯಾಕೆಟ್ ತಗೊಂಡು ಓಡ್ತಾಳೆ. ಡಾಕ್ಟ್ರಿಗೆ ಕುತೂಹಲ, ಎಲ್ಲಿ ಓಡುತ್ತಾರೆ ಅಂತ. ಒಂದು 50 ಮೀಟರ್ ದೂರದಲ್ಲಿ ನೆರಳಿನಲ್ಲಿ ಒಬ್ಬಳು ಅಜ್ಜಿ ಮಲಗಿದ್ಲು, ಮುದುಕಿ. ಈ ಮಗು ಹೋಗಿ ಆ ಅಜ್ಜಿಯನ್ನು ಎಬ್ಬಿಸ್ತದೆ. ಅಜ್ಜಿ ಅಜ್ಜಿ ಊಟ ತಂದಿದ್ದೇನೆ, ಊಟ ಮಾಡಿ ಅಂತ. ಆ ಅಜ್ಜಿ ಎದ್ದು ಕೂತು ತಂದದ್ದೆಲ್ಲವನ್ನೂ ಮುಗಿಸ್ತದೆ. ಈ ಮಗುವಿಗೆ ಸ್ವಲ್ಪ ಉಳಿಯುವುದಿಲ್ಲ. ಆದರೆ ಅಜ್ಜಿಯ ಕಣ್ಣಿನಲ್ಲಿಯೂ ಆನಂದ, ಮಗುವಿನ ಕಣ್ಣಿನಲ್ಲಿ ತೇಜಸ್ಸು. ಆನಂದ ಮಾತ್ರ ಅಲ್ಲ. ಡಾಕ್ಟ್ರು ಕುತೂಹಲದಿಂದ ಅಲ್ಲಿ ಹೋಗಿರ್ತಾರೆ. ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಮಗು ಅದು ಯಾರು ಅಂತ. ಯಾರು ಅಂತ ಕೇಳಿದಾಗ ಮಗು ಹೇಳ್ತದೆ, ಗೊತ್ತಿಲ್ಲ, ಮೊನ್ನೆಯಿಂದ ಇಲ್ಲಿ ಬಂದು ಮಲಗಿದ್ದಾರೆ. ನಿನ್ನೆ ನನಗೆ ಹಸಿವೆ ಆಗ್ತದೆ ಅಂತ ಹೇಳ್ತಾ ಇದ್ರು. ನನಗೂ ನಿನ್ನೆ ಏನು ಸಿಕ್ಕಿರಲಿಲ್ಲ, ಹಾಗೆ ಕಾಯ್ತಾ ಇದ್ದೆ, ನೀವು ಕೊಟ್ಟರಲ್ಲ ಅದನ್ನು ತಂದು ಈ ಅಜ್ಜಿಗೆ ಕೊಟ್ಟೆ ಅಂತ. ಅಜ್ಜಿ ಯಾರು ಅಂತ ಗೊತ್ತಿಲ್ಲ. ಈ ಮಗುವಿಗೆ ಹಸಿವಾಗಿದೆ. ತನಗೆ ಹಸಿವಾಗಿದ್ದರೂ ಸಹ ಆ ಹಸಿದ ಹೊಟ್ಟೆಗೆ ಕೊಟ್ಟು ಆನಂದ ಪಡುವಂಥದ್ದುಂಟಲ್ಲ, ಇದರ ಹೆಸರು ಸಂಸ್ಕೃತಿ ಅಂತ. ಪ್ರಕೃತಿ ಸಹಜ ಸ್ಥಿತಿ, ವಿಕೃತಿ ವಿಕೃತ ಸ್ಥಿತಿ. ಆದರೆ ಪ್ರಕೃತಿಯನ್ನು ದಾಟಿ ಒಂದು ಹೆಜ್ಜೆ ಎತ್ತರಕ್ಕೆ ಹೋಗುವಂಥದ್ದು ಅದು ಸಂಸ್ಕೃತಿ. ಇದು ನಮ್ಮ ಮನೆಯಲ್ಲಿ ಅರಳಬೇಕು. ಆ ಅರಳಬೇಕಾದರೆ ಅದನ್ನು ಅರಳಿಸುವ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಎಂಬ ಶಬ್ದಕ್ಕೆ ಇವತ್ತು ಅರ್ಥ ಸ್ವೇಚ್ಛಾಚಾರ ಅಂತ ಆಗಿದೆ. ಸ್ವಾತಂತ್ರ್ಯ ಎಂಬ ಶಬ್ದದ ಅರ್ಥ ಸ್ವತಂತ್ರ ಇರುವಂಥದ್ದು. ತಂತ್ರ ಅಂದರೆ ನಾವು ಮಾಡುವಂಥ ಕಾರ್ಯಕಲಾಪಗಳು. ನಾವು ಮಾಡುವ ಕಾರ್ಯಕಲಾಪಗಳಲ್ಲಿ ಸ್ವತ್ವ, ನಮ್ಮತನ ಇವತ್ತಿದೆಯಾ? ಇದು ಪ್ರಶ್ನೆ. ಅದನ್ನು ತರಬೇಕಲ್ಲ. ಸ್ವತ್ವ ಅಂದರೆ ಯಾವುದು? ಉದಾಹರಣೆಗೆ ಯಾವುದೇ ಮನೆಯಲ್ಲಿ ಹೋಗಿ ಕೇಳಿ, ನಮ್ಮ ಮನೆಯಲ್ಲಿ ಎಷ್ಟು ಪೀಳಿಗೆಯ ಜನರು ಇದ್ದರು, ಈಗ ಎಷ್ಟು ಪೀಳಿಗೆಯವರು ಇದ್ದಾರೆ? ಎಷ್ಟು ಪೀಳಿಗೆ ಇತ್ತು ನಮ್ಮ ಮನೆಯಲ್ಲಿ? ಸಾಮಾನ್ಯ ಒಂದು 25, 30, 40 ವರ್ಷ ಹಿಂದೆ ಲೆಕ್ಕ ಹಾಕಿದರೆ ಸಾಮಾನ್ಯ ಎಲ್ಲ ಮನೆಗಳಲ್ಲಿಯೂ 4 ಪೀಳಿಗೆ ಕಾಣಲಿಕ್ಕೆ ಸಿಗುತ್ತಿತ್ತು. ಬಿಡಿ, ಕೊನೆ ಪಕ್ಷ ಎಷ್ಟು ಪೀಳಿಗೆ ಇರಬೇಕು? 3 ಪೀಳಿಗೆ ಆದರೂ ಇರಬೇಕು. ಆದರೆ ಇವತ್ತಿನ ಸ್ಥಿತಿ ಏನಾಗಿದೆ? ಹೆಣ್ಣು ಮಗಳಿಗೆ ಮದುವೆಗೆ ಗಂಡು ನೋಡಿದರೆ ಹೆಣ್ಣು ಮಗಳ ಅಪ್ಪ ಅಮ್ಮ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಏನಾದರೂ ಓಲ್ಡ್ ಫರ್ನಿಚರು ಉಂಟಾ ಅಂತ. ಈ ಓಲ್ಡ್ ಫರ್ನಿಚರ್ ಅಂದರೆ ಯಾವುದು? ಮದುವೆ ಆಗೋ ಹುಡುಗನ ಅಪ್ಪ ಅಮ್ಮ. ಅದು ಇದ್ದರೆ ಬೇಡ.
ಇದು ಸ್ವಾತಂತ್ರ್ಯ ಅಲ್ಲ, ಇದು ವಿಕೃತ ವಿದೇಶಿ ಮಾನಸಿಕತೆ. ಅಲ್ಲಿ ವಿದೇಶಗಳಲ್ಲಿ ಮದುವೆ ಆದ ಕೂಡಲೇ ಅಪ್ಪ ಅಮ್ಮ ಅವರಷ್ಟಕ್ಕೆ, ಮಗ ಮತ್ತು ಮಗನ ಪತ್ನಿ ಪ್ರತ್ಯೇಕ, ಯಾರ ಮೇಲೂ ಆರೋಪ ಪ್ರತ್ಯಾರೋಪಗಳಿಲ್ಲ. ಆದರೆ ಸಹಜವಾಗಿ ಅದು. ಆದರೆ ನಮ್ಮ ದೇಶದಲ್ಲಿ ಹಾಗಲ್ಲ. ಸ್ವತಂತ್ರ ಅಂದರೆ 3 ಪೀಳಿಗೆ ಆದರೂ ಮನೆಯಲ್ಲಿ ಇರಬೇಕು. ಸಾಮಾನ್ಯವಾಗಿ ಇವತ್ತಿನ ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು ಅಂತ ಇರ್ತದೆ, ಇರುವುದು ತಪ್ಪಲ್ಲ. ಆದರೆ ಅದರ ಹಿಂದೆ ಇರುವಂಥ ಮಾನಸಿಕತೆ ಅದು ಸ್ವಲ್ಪ ವಿಕೃತ ಆಗ್ತಾ ಹೋಗ್ತಾ ಇದೆಯಾ? ಉದಾಹರಣೆಗೆ, ನಮ್ಮ ಮನೆಯ ಶಾಲೆಗೆ ಹೋಗೋ ಒಬ್ಬಳು ಹೆಣ್ಣು ಮಗಳಿಗೆ 95 ಮಾರ್ಕು ಸಿಕ್ಕಿದೆ ಅಂತ ಇಟ್ಟುಕೊಳ್ಳಿ. ಆ 95 ಸಿಕ್ಕಿದರೆ ಆ ಹುಡುಗಿ ಅಮ್ಮನ ಮೊದಲ ಉದ್ಗಾರ ಎಂಥದ್ದು? ಮಗಳು ಬಂದು ಹೇಳ್ತಾಳೆ, ಅಮ್ಮ ನನಗೆ 95% ಸಿಕ್ಕಿದೆ ಅಂತ ಹೆಮ್ಮೆಯಿಂದ ಹೇಳ್ತಾಳೆ. ತಕ್ಷಣ ನಮ್ಮ ಆ ಮಗುವಿನ ತಾಯಿ ಏನು ಪ್ರಶ್ನೆ ಕೇಳ್ತಾಳೆ? ಉಳಿದ 5 ಎಲ್ಲಿ ಹೋಯಿತು? ಮುಗೀತಲ್ಲ, ಎಲ್ಲಿ ಹೋಗುವುದದು? ಆ ಪ್ರಶ್ನೆ ಆದರೂ ಸಹಿಯ. ಎರಡನೇ ಪ್ರಶ್ನೆ ಮತ್ತು ಕಠಿಣದ್ದು. ನಿನ್ನ ಜೊತೆಗೆ ಕಾಲೇಜಿಗೆ ಹೋಗ್ತಾ ಇದ್ದಾನಲ್ಲ, ಅವನಿಗೆ ಎಷ್ಟು? ಅವನಿಗೆ ಎಷ್ಟಾದರೆ ಇವಳಿಗೇನು? ಅದಕ್ಕಿಂತ ಭಯಾನಕ ಇನ್ನೊಂದು ಪ್ರಶ್ನೆ ಉಂಟು. ನಿಮ್ಮ ಕ್ಲಾಸ್ನಲ್ಲಿ ಏನು? ಮುಂದಿನ ಪ್ರಶ್ನೆ ಯಾವುದು? ನಿಮ್ಮ ಕ್ಲಾಸ್ನಲ್ಲಿ ಫಸ್ಟ್ ಇಯರ್ ಅಂದರೆ ನೀವೆಲ್ಲ ಕೇಳ್ತೀರಿ ಅಂತ ಆಯಿತು. ಮುಂದೆ ಫಸ್ಟ್ ಇಯರು ಯಾವ ಪ್ರಶ್ನೆಯನ್ನು ಕೇಳಬಾರ್ದು. ಕೇಳಿದರೆ ಮಗುವಿನ ವಿಕಾಸದ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಮಗುವಿನ ಮಾರ್ಕಿನ ಬಗ್ಗೆ ಆಸಕ್ತಿ ಅಂತ. ಆ ಮಗುವಿಗೆ 30 ಸಿಕ್ಕಿದ್ರು ನನ್ನ ಮಗು ಹೌದಲ್ಲ. ಆ ನನ್ನ ಮಗುವಿಗೆ ಶಕ್ತಿ ತುಂಬಿಸಬೇಕಾದ್ಯಾರು? ನೀನು ಉದ್ಧಾರ ಆಗಲಿಕ್ಕಿಲ್ಲ ಅಂತ ಹೇಳುವುದಾ? ಬಿಡಮ್ಮ, ನಾನಿದ್ದೇನೆ, ಹೆದರಬೇಡ. ಆ ರೀತಿ ನಡೆಸಿಕೊಂಡಂಥ ತಾಯಂದಿರಿದ್ದರು. ಥಾಮಸ್ ಆಲ್ವಾ ಎಡಿಸನ್ನ ಕಥೆ ನಾವೆಲ್ಲ ಕೇಳಿರ್ಬೋದು. ಆ ಮಗು ಶಾಲೆಗೆ ಹೋಗ್ತಾ ಇದ್ದಾಗ ಆ ಮಗುವಿನ ಕೈಯಲ್ಲಿ ಒಂದು ಚೀಟಿ ಕಳಿಸಿದರು ಶಾಲೆಯ ಮೇಷ್ಟ್ರು ಅಮ್ಮನಿಗೆ. ಆ ಅಮ್ಮ ಅದನ್ನು ನೋಡ್ತಾಳೆ. ಅದರಲ್ಲಿ ಬರೆದಿತ್ತು, ತಕ್ಷಣ ಶಾಲೆಗೆ ಮಗುವಿನ ಜೊತೆಗೆ ಶಾಲೆಗೆ ಬನ್ನಿ ಅಂತ. ಮಗುವಿನ ಜೊತೆಗೆ ಶಾಲೆಗೆ ಹೋದ್ಲು. ಶಾಲೆಗೆ ಹೋದಾಗ ಮಗುವನ್ನು ಹೊರಗೆ ನಿಲ್ಲಿಸಿದರು. ಈ ತಾಯಿ ಹತ್ರ ಆ ಶಾಲೆಯ ಪ್ರಧಾನ ಅಧ್ಯಾಪಕರು ಹೇಳಿದರು, ನೋಡಿ ನಿಮ್ಮ ಮಗ ಯೂಸ್ಲೆಸ್, ದಂಡ, ಏನು ಪ್ರಯೋಜನ ಇಲ್ಲ, ದಯವಿಟ್ಟು ಅವನನ್ನು ತಗೊಂಡೋಗಿ ಕರ್ಕೊಂಡು ಬರಬೇಡಿ ಶಾಲೆಗೆ. ತಾಯಿಗೆ ಏನಾಗಿರ್ಬೋದು? ನಿನ್ನ ಮಗ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ನೋವಾಗಲಿಕ್ಕಿಲ್ಲ, ನಿನ್ನ ಮಗನಿಗೆ ಈ ಶಾಲೆಯಲ್ಲಿ ಜಾಗ ಇಲ್ಲ, ಕರ್ಕೊಂಡು ಹೋಗಿ ಅಂತ. ಆ ತಾಯಿ ಕರ್ಕೊಂಡು ಬಂದು ಕರ್ಕೊಂಡು ಬರುವಾಗ ನಿಶ್ಚಯ ಮಾಡಿದ್ಲು, ಈ ಮಗುವನ್ನು ಎತ್ತರಕ್ಕೇರಿಸುವಂಥ ಜವಾಬ್ದಾರಿ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ. ಹಾಗೆ ನಡ್ಕೊಂಡು ಆ ಥಾಮಸ್ ಆಲ್ವಾ ಎಡಿಸನ್ ಏನಾಗಿದೆ ಅಂತ ಗೊತ್ತಾಗಿತ್ತಲ್ಲ, ಆತ ಬಹಳ ದೊಡ್ಡ ವ್ಯಕ್ತಿ ಆದ. ಆದರೆ ಆ ಥಾಮಸ್ ಆಲ್ವಾ ಎಡಿಸನ್ ಮನೆಗೆ ಬರುವಾಗ ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಮೇಷ್ಟ್ರು ಏನು ಹೇಳಿದರು ಅಂತ. ಆ ತಾಯಿ ಕೊಟ್ಟ ಉತ್ತರ ಹೇಳ್ತಾಳೆ, ನೀನು ಮಹಾ ಬುದ್ಧಿವಂತ, ನಿನ್ನಷ್ಟು ಬುದ್ಧಿವಂತರಿಗೆ ಕಲಿಸುವಂತಹ ಅರ್ಹತೆ ಇರುವಂಥ ಅಧ್ಯಾಪಕರು ಇಲ್ಲಿ ಯಾರೂ ಇಲ್ಲ, ಅದಕ್ಕೋಸ್ಕರ ದಯವಿಟ್ಟು ಕರ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ ನೀನು ಆ ಎತ್ತರಕ್ಕೆ ಬೆಳಿಬೇಕು, ಇಲ್ಲಿನ ಅಧ್ಯಾಪಕರು ನಿನಗೆ ಕಲಿಸಲಿಕ್ಕೆ ಸಾಲದು ಅಂತ ಥಾಮಸ್ ಆಲ್ವಾ ಎಡಿಸನ್ನಿಗೆ ಆ ತಾಯಿ ಹೇಳಿದ್ಲು. ಅದಾಗಿ ತಾಯಿ ತೀರ್ಕೊಂಡ್ಲು. ಥಾಮಸ್ ಆಲ್ವಾ ಎಡಿಸನ್ ಬಹಳ ಎತ್ತರಕ್ಕೆ ಹೋದರು. ಒಂದು ದಿವಸ ಅವರ ಮೇಜಿನ ಡ್ರವರ್ನಲ್ಲಿ ಈ ಕಾಗದ ನೋಡ್ತಾರೆ. ಆ ಕಾಗದದಲ್ಲಿ ಬರೆದಿತ್ತು, ನಿನ್ನ ಮಗ ದಡ್ಡ, ದಯವಿಟ್ಟು ಅವನನ್ನು ಕರ್ಕೊಂಡು ಹೋಗು ಅಂತ. ಅದನ್ನು ನೋಡಿದಾಗ ಥಾಮಸ್ ಆಲ್ವಾ ಎಡಿಸನ್ನ ಕಣ್ಣಲ್ಲಿ ನೀರು ಬಂತು. ನನ್ನನ್ನು ದಡ್ಡ ಅಂತ ಶಾಲೆಯಿಂದ ಹೊರಗೆ ಹಾಕಿದಾಗ ನೀನು ಅತ್ಯಂತ ಶ್ರೇಷ್ಠ ಅಂತ ನನ್ನ ಅಮ್ಮ ನನಗೆ ಶಕ್ತಿ ಕೊಟ್ಟು ಬೆಳೆಸಿದ್ಲಲ್ಲ ಅಂತ. ಅಂಥ ತಾಯಂದಿರಾಗಬೇಕು ಬಿಡು ನಾವು. ಹಾಗೆ ಆದರೆ ಮಾತ್ರ ಅದು ಸ್ವತಂತ್ರ ಅಂದರೆ ಇದು. ನಮ್ಮ ಮನೆಯಲ್ಲಿ ಆ ಸ್ವಾತಂತ್ರ್ಯವನ್ನು ಅರಳಿಸಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಇತ್ತು. ಮನೆಗಳಲ್ಲಿ ಭಜನೆ ನಡೀತಾ ಇತ್ತು. ಇವತ್ತು ನಡೀತದ? ನಡೆದರೆ ಸಂತೋಷ, ಅಕಸ್ಮಾತ್ ನಡೆಯದೇ ಇದ್ದರೆ ಈ ಅಮ್ಮನ ಪದತಲದಿಂದ ವಾಪಸ್ ಮನೆಗೆ ಹೋಗುವುದಕ್ಕಿಂತ ಮುಂಚೆ ಸಂಕಲ್ಪ ಮಾಡಬೇಕು. ನಮ್ಮ ಮನೆಯಲ್ಲಿಯೂ ಕಷ್ಟದ ಕೆಲಸ, ಅದಕ್ಕೋಸ್ಕರ ಸ್ವಲ್ಪ ಸುಲಭ ಮಾಡುವಂಥದ್ದು ಏನು? ಕೊನೆ ಪಕ್ಷ ವಾರದಲ್ಲಿ ಒಂದು ದಿವಸ ಆದರೂ, ಒಂದು 15 ನಿಮಿಷ ಆದರೂ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಭಜನೆ ಮಾಡಬಹುದೇ ಅಂದರೆ ಮಾಡಬಹುದು ಅಂತ ಉತ್ತರ ಕೊಡ್ತೇವೆ ನಾವು.
ಮಾಡುತ್ತೇವೆ ಅಂತ ಹೇಳುವ ಸಾಹಸ ಮಾಡಬಹುದಾ? ಮಾಡುತ್ತೇವೆ ಅಂತಲೂ ಹೇಳಬಹುದು. ಆದರೆ ನಾನು ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಲಿಕ್ಕೆ ಯಾರಿಗಾದರೂ ಎದೆ ಧೈರ್ಯ ಬೇಕು. ಆ ಎದೆ ಧೈರ್ಯ ತುಂಬಿಸಿಕೊಂಡು ಇಲ್ಲಿಂದ ಹೋದರೆ ಈ ಪ್ರಶಿಕ್ಷಣ ಸಾರ್ಥಕ ಆಗ್ತದೆ. ಕೊನೆಯ ಶಬ್ದ ಪ್ರಶಿಕ್ಷಣ ಅಂದರೆ ತಿಳಿಸುವುದು. ತಿಳಿಸಿದ್ದನ್ನು ಹಾಗೇ ಬಿಟ್ಟರೆ ಒಂದು ಘಟನೆ ನೆನಪಾಗ್ತದೆ. ಜಡ್ಜರು ಕೂತ್ಕೊಂಡಿದ್ದರು, ಒಬ್ಬರು ವಕೀಲರು ಬಹಳ ಪ್ರಖರವಾದಂಥ ವಾದವನ್ನು ಮಂಡನೆ ಮಾಡಿದರು. ಅರ್ಧ ಮುಕ್ಕಾಲು ಗಂಟೆ ವಾದ ಮಾಡಿದರು. ಜಡ್ಜರಿಗೆ ತಲೆ ಚಿಟ್ಟು ಹಿಡಿದು ಹೋಯಿತು, ಸಿಟ್ಟು ಬಂತು. ಆ ವಕೀಲರು ಕೂತ್ಕೊಂಡಾಗ ಜಡ್ಜರು ಹೇಳಿದ್ರಂತೆ, ನೀವು ಇಷ್ಟೊತ್ತು ಮಾತನಾಡಿದಿರಲ್ಲ, ನಾನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟಿದ್ದೇನೆ ಅಂತ. ಅವರಿಗೆ ಅಷ್ಟು ಸಿಟ್ಟು ಬಂದಿತ್ತು. ಆದರೆ ಜಡ್ಜರು ಎದ್ದು ನಿಂತು ಹೇಳಿದ್ರಂತೆ, ಗೊತ್ತಾಯಿತು ನಾನು ಮುಕ್ಕಾಲು ಗಂಟೆ ಮಾತನಾಡಿದ್ದು ಪ್ರಯೋಜನ ಇಲ್ಲ ಅಂತ, ಆದರೆ ನನ್ನ ಮನಸ್ಸಿನಲ್ಲಿ ಇತ್ತು ಈ ಕಿವಿಯಿಂದ ಆಚೆಗೆ ಹೋಗುವುದಕ್ಕಿಂತ ಮುಂಚೆ ತಲೆಯಲ್ಲಿ ಒಂದು ಮೆದುಳು ಅಂತ ಇದೆ, ಆ ಮೆದುಳಿನಲ್ಲಿ ಹೋಗಿ ಅಲ್ಲಿ ಬೇಕಾದ ಪಾಕ ಎಲ್ಲ ಆಗಿ ಉತ್ತರ ಸಿಕ್ಕುತ್ತದೆ ಅಂತ ನನ್ನ ಕಲ್ಪನೆ ಇತ್ತು. ನನ್ನ ಕಲ್ಪನೆ ಹಾಳಾದದ್ದಕ್ಕೆ ನನಗೆ ಬೇಸರ ಉಂಟು ಅಂತ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವುದಂದರೆ ಮಧ್ಯದ ಮೆದುಳು ಕಾಣೆಯಾಗಿದೆ ಅಂತ ಅರ್ಥ. ಆ ಕಾಣೆ ಆಗಬಾರದು. ಹಾಗೆ ಮನೆಯಲ್ಲಿ ಎಲ್ಲರೂ ಸೇರಿ ಒಂದು 5-10 ನಿಮಿಷ ಒಂದು ಭಜನೆ ಆದ ನಂತರ ಒಂದು 5-10 ನಿಮಿಷ ಮುಕ್ತ ಸಂವಾದ ಮಾತನಾಡೋದು. ಏನು ಉದ್ದೇಶ ಏನಿಲ್ಲ, ಕಾರ್ಯಸೂಚಿ ಏನಿಲ್ಲ. ಶಿಕಾರಿಪುರ ಕೃಷ್ಣಮೂರ್ತಿಯವರು ಏನು ಕಲಿಸಿಕೊಟ್ಟಿದ್ದಾರೆ ಅಲ್ಲ, ಶಾಸ್ತ್ರಿಗಳು ಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಬರೇ ಅಷ್ಟು ಮಾತ್ರ ಅಲ್ಲ. ಇಲ್ಲಿ ಮಾತನಾಡಬೇಕಾದ್ರೆ ಆ ಯೋಗ ಮಾಡಿದ್ದರಿಂದ ಕಳೆದ 1 ವಾರ ನಾನು ಮಾಡಿದ್ದೇನಲ್ಲ, ನನಗೇನು ಲಾಭ ಆಯಿತು? ಸಕಾರಾತ್ಮಕವಾದಂಥ ಚಿಂತನೆ. ಯೋಗದ ಬಗ್ಗೆ ಚರ್ಚೆ ಮಾಡೋದು ಬೇಡ, ಯೋಗ ಮಾಡಿದ್ದರಿಂದ ನನಗೇನು ಲಾಭ ಆಗಿದೆ ಅದನ್ನು ಹಂಚಿಕೊಳ್ಳುವುದು ಭಕ್ತಿ ಶ್ರದ್ಧೆಯಿಂದ. ಈ ರೀತಿ ಮಾಡಿದಾಗ ಮನೆ ಮಂದಿಯ ಮಧ್ಯೆ ಇರುವ ಆಗ ಒಂದು ಹೇಳಿದ್ರಲ್ಲ ಅಡ್ಡಗೋಡೆ, ಆ ಅಡ್ಡಗೋಡೆ ಇವತ್ತು ಜಾಸ್ತಿ ಆಗಿದೆ. ಆ ಅಡ್ಡಗೋಡೆಗಳನ್ನು ಸರಿಪಡಿಸಬೇಕಲ್ಲ. ಆ ಅಡ್ಡಗೋಡೆ ಸರಿಪಡಿಸಬೇಕಾದ್ರೆ ಒಂದೇ ದಾರಿ ಸಂವಾದ, ವಾದ ಅಲ್ಲ. ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಗಳ ಜೊತೆಯಲ್ಲಿ ನಾವು ಮಾತನಾಡೋದು, ಅಂಥ ಸಂವಾದ ಆಗಬೇಕು. ಭಜನೆಯ ಜೊತೆ ಸಂವಾದ. ಎರಡನೆಯದ್ದು ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ವಾರದಲ್ಲಿ 1 ದಿವಸ ಆದರೂ ಒಟ್ಟಿಗೆ ಊಟ ಮಾಡೋದು. ಇವತ್ತು ಊಟ ಒಟ್ಟಿಗೆ ಮಾಡ್ತೇವೆ ನಾವು. ಎಲ್ಲರೂ ಅವರವರ ಸಮಯಕ್ಕೆ ಅವರವರಿಗೆ ಬೇಕಾದ್ದನ್ನು ತಿಂದು ಹೋಗುವುದು. ಊಟ ಮಾಡುವುದಕ್ಕೂ ಒಂದು ಕ್ರಮ ಇಲ್ಲ. ಊಟ ಅಂದರೆ ಏನು? ಊಟ ಅಂದರೆ ಒಂದು ಪೂಜೆ, ಊಟ ಅಂದರೆ ಒಂದು ಯಜ್ಞ. ಇವತ್ತು ನಮ್ಮ ಮಕ್ಕಳು ಎಲ್ಲಿ ಊಟ ಮಾಡ್ತಾರೆ? ನಮ್ಮ ಮನೆಯಲ್ಲಿ ಊಟ ಯಾವುದರ ಮುಂದೆ ನಡೆಯುತ್ತದೆ? ಯಾವುದರ ಮುಂದೆ? ಟಿವಿಯ ಮುಂದೆ. ಯಾರಾದರೂ ಪೂಜೆ ಯಜ್ಞ ಇದನ್ನು ಟಿವಿಯ ಮುಂದೆ ಮಾಡ್ತಾರಾ? ಯಜ್ಞ ಪೂಜೆ ಮಾಡೋಕ್ಕೆ ಜಾಗವೇ ಬೇರೆ ಅಲ್ವಾ? ನಮ್ಮ ಊಟವು ಯಜ್ಞ ಪೂಜೆ ಆಗಬೇಕಲ್ಲ. ಹಾಗಾಗಬೇಕು ಅಂತಿದ್ದರೆ ವಾರದಲ್ಲಿ 1 ದಿವಸ ಆದರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಬಡಿಸಿದ ನಂತರ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಹೇಳಿ ಊಟ ಮಾಡಿದರೆ ಆ ಊಟ ಪೂಜೆ ಆಗ್ತದೆ, ಪ್ರಸಾದ ಆಗ್ತದೆ. ಹಾಗೆ ವಾರಕ್ಕೊಮ್ಮೆ ಒಟ್ಟಿಗೆ ಭಜನೆ, ವಾರಕ್ಕೊಮ್ಮೆ ಒಟ್ಟಿಗೆ ಊಟ, ಇದು ಮಾಡಿದರೆ ಪ್ರಶಿಕ್ಷಣದ 3ನೇ ಒಂದು ಅಂಶ ಸಿಕ್ಕಿದ ಹಾಗಾಯಿತು. ಪ್ರಶಿಕ್ಷಣದಿಂದ ಇನ್ನೊಂದಾಗಬೇಕಾದ್ದು ನಮಗೆ ನಮ್ಮ ಭಾಷೆಯ ಬಗ್ಗೆ ಗೌರವ. ಇವತ್ತೆಲ್ಲ ಕಾರ್ಯಕ್ರಮಗಳು ನಮ್ಮ ಕನ್ನಡ ಭಾಷೆಯಲ್ಲಿ ನಡೆಯಿತು. ಜಗತ್ತಿನಲ್ಲಿ ಎಲ್ಲ ಭಾಷೆಗಳಿಗಿಂತ ಶ್ರೀಮಂತವಾದ ಭಾಷೆ ಭಾರತೀಯ ಭಾಷೆಗಳು. ಎಲ್ಲ ಭಾಷೆಗಳು, ಕನ್ನಡ, ಮಲಯಾಳ, ಸಂಸ್ಕೃತ, ಹಿಂದಿ, ಯಾವ ಭಾಷೆ ಬೇಕಾದರೂ ಕೇಳಿ, ಅದು ಎಲ್ಲವೂ ಸಂಸ್ಕೃತ ಭಾಷೆಗಳು. ಯಾಕೆ ಅಂತ ಕೇಳಿದರೆ ನಮ್ಮ ಭಾಷೆ ಅತ್ಯಂತ ವೈಜ್ಞಾನಿಕ ಭಾಷೆ. ಒಂದು ಅಕ್ಷರ ಉಚ್ಚರಿಸಬೇಕಾದ್ರೆ ಎಲ್ಲಿಂದ ಉಚ್ಚರಿಸಬೇಕು ಅಂತ ಸ್ಪಷ್ಟತೆ ಇದೆ. ಅಷ್ಟು ಮಾತ್ರ ಅಲ್ಲ, ವಾಕ್ಯ ರಚನೆಯೂ ಅದ್ಭುತವೇ. ಉದಾಹರಣೆಗೆ ರಾಮನು ರಾವಣನನ್ನು ಕೊಂದನು, ಎಲ್ಲರಿಗೂ ಗೊತ್ತಿರುವ ಕಥೆ. 3 ಶಬ್ದ, ರಾಮನು ರಾವಣನನ್ನು ಕೊಂದನು. ಆ 3 ಶಬ್ದಗಳನ್ನು ಹಿಂದೆ ಮುಂದೆ ಮಾಡಿ
ಕೊಂದನು ರಾಮನು ರಾವಣನನ್ನು ಅಂತ ಬರೀರಿ. ಕೊಂದನು ರಾಮನು ರಾವಣನನ್ನು ಅಂತ ಹೇಳಿದ್ರು ಸಾಯುವುದು ಯಾರು? ಸಾಯಬೇಕಾದವರೇ ಸಾಯುವುದು. ಅದನ್ನೇ ನೀವು ಇಂಗ್ಲೀಷ್ನಲ್ಲಿ ಹೇಳಿದರೆ ರಾಮ ಕಿಲ್ಡ್ ರಾವಣ, ಅದನ್ನು ಉಲ್ಟಾ ಮಾಡಿ ಹೇಳಿದರೆ ರಾಮಾಯಣ ಹೊಸ್ತು ಬರೀಬೇಕಾಗ್ತದಲ್ವ? ನಮ್ಮ ಭಾಷೆಯ ಶ್ರೇಷ್ಠತೆ, ಭಾಷೆಯ ವೈಜ್ಞಾನಿಕತೆ. ಹಾಗಾಗಿ ನಮ್ಮ ಭಾಷೆ, ನಮ್ಮ ಮಕ್ಕಳನ್ನೆಲ್ಲೇ ಆಂಗ್ಲ ಮಾಧ್ಯಮಕ್ಕೆ ಕಳಿಸ್ತಾರೆ. ನಾನು ಬೇಡ ಅಂತ ಹೇಳೋದಿಲ್ಲ. ಬೇಡ ಅಂತ ಹೇಳಿದರೆ ನೀವು ಮಾತು ನಿಲ್ಲಿಸಿ ಅಂತ ನನ್ನನ್ನು ಈಗಲೇ ಹೊರಗೆ ಕಳಿಸ್ಯಾರು. ಹಾಗಾಗಿ ಬೇಡ ಅಂತ ಹೇಳೋ ಸಾಹಸ ಮಾಡೋದಿಲ್ಲ. ಕೊನೆಯ ಪಕ್ಷ ನಮ್ಮ ಮನೆಯಲ್ಲಿ ಆದರೂ ನಮ್ಮ ಭಾಷೆ ಮಾತನಾಡಬಹುದಲ್ವ? ಅಷ್ಟು ಹೇಳಿದ ಕೂಡಲೇ ಅನೇಕರು ಹೇಳೋದು ಉಂಟು, ಇಲ್ಲ ನಾವು ಮನೆಯಲ್ಲಿ ತುಳು ಕನ್ನಡವೇ ಮಾತಾಡೋದು ಅಂತ. ಹಾಗೆ ತಿಳ್ಕೊಂಡಿದ್ದಾರೆ ಅಷ್ಟೇ. ಸಣ್ಣ ಒಂದು ಉದಾಹರಣೆ, ನಮ್ಮ ಮನೆಗೆ ಯಾರಾದರೂ ಹೆಣ್ಣು ಮಕ್ಕಳು ಬಂದರೆ ನಮ್ಮ ಮಕ್ಕಳು ಅವರನ್ನು ಏನು ಅಂತ ಕರೀತಾರೆ? ನಮ್ಮ ಮನೆಗೆ ಯಾರಾದರೂ ಬೇರೆ ಕಡೆಯಿಂದ ಹೆಣ್ಣು ಮಕ್ಕಳು ಬಂದರೆ ನಮ್ಮ ಮಕ್ಕಳು ಅವರನ್ನು ಏನು ಅಂತ ಕರೀತಾರೆ? ಏನು ಅಂತ ಕರೀತಾರೆ? ಆಂಟಿ. ಆ ಆಂಟಿ ಎಂಬುದು ಯಾವ ಕನ್ನಡ? ನಾವು ಮನೆಯಲ್ಲಿ ಕನ್ನಡ ಮಾತಾಡ್ತೇವೆ ಅಂತ ತಿಳ್ಕೊಂಡಿದ್ದೇವೆ, ಕನ್ನಡ ಮಾತಾಡೋದಿಲ್ಲ. ಹಾಗಾಗಿ ನಮ್ಮ ಭಾಷೆಯನ್ನು ಶುದ್ಧಗೊಳಿಸಬೇಕು. ಇನ್ನೊಂದು, ಭಾಷೆಯ ಜೊತೆಗಿರುವಂಥದ್ದು ಭೂಷ, ನಮ್ಮ ವೇಷಭೂಷಣ ಹೇಗಿರಬೇಕು? ಮನೆಯಲ್ಲಿ ಚರ್ಚೆ ಮಾಡುವ, ಚರ್ಚೆ ಮಾಡಿ ಮನೆಯಲ್ಲಿ ಯಾವ ವೇಷಭೂಷಣದಿಂದ ನನಗೆ ಸಮಾಜದಲ್ಲಿ ಗೌರವ, ಸಮಾಜದಲ್ಲಿ ನನಗೊಂದು ಪಾವಿತ್ರ್ಯ ಉಳಿಯುತ್ತದೆ, ಆ ವೇಷಭೂಷಣದಿಂದ ಹೋಗಬೇಕು. ಅಷ್ಟಾದರೆ ಮೂರನೇ 2 ಅಂಶ ಆಯಿತು. ಕೊನೆಯದ್ದು ಭ್ರಮಣ್ ಮತ್ತು ಭವನ್. ಭ್ರಮಣ್ ಅಂದರೆ ಮನೆ ಮಂದಿಯೆಲ್ಲ ವರ್ಷದಲ್ಲಿ ಒಂದು ಸರ್ತಿ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಕ್ಕೆ, ಇತಿಹಾಸ ಪ್ರಸಿದ್ಧ ಕ್ಷೇತ್ರಕ್ಕೆ ಹೋಗಬೇಕು. ಹೋಗಿ ಒಂದು ದಿವಸ ಉಳಿಬೇಕು. ಎಲ್ಲವನ್ನು ಮರೆತು ಆ ದಿವ್ಯ ಸಾನ್ನಿಧ್ಯದ ಪರಿಚಯ, ಅಲ್ಲಿನ ತರಂಗಾಂತರ, ವೈಬ್ರೇಷನ್ಸ್ ಅಂತ ಹೇಳ್ತಾರೆ, ಕಂಪನ, ಅದನ್ನು ಅನುಭವಿಸಬೇಕು. ಎಲ್ಲವನ್ನು ಮರೆತು ಭಗವಂತನ ಪಕ್ಕದಲ್ಲಿ ಕೂತ್ಕೊಂಡು ನಾವು ಚಿಂತನೆ ಮಾಡಿದರೆ ಈ ಕಂಪನದ ಅನುಭೂತಿ ಆಗ್ತದೆ. ದೇವಸ್ಥಾನ ಆಗಬಹುದು, ಇತಿಹಾಸ ಪ್ರಸಿದ್ಧ ಸ್ಥಳವೂ ಆಗಬಹುದು. ಹಾಗೆ ಹೋಗಬೇಕಾದ್ರೆ ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡೋದು ನನ್ನ ಜೇಬು ಮತ್ತು ನನ್ನ ಕೈಯಲ್ಲಿರುವ ದಿನಗಳು. ನನಗೆ 2 ದಿನ ಪುರುಸೊತ್ತಿರೋದು ಅಂತಾದರೆ ಹತ್ತಿರದ ಧರ್ಮಸ್ಥಳಕ್ಕೋ ಸುಬ್ರಹ್ಮಣ್ಯಕ್ಕೋ ಕೊಲ್ಲೂರಿಗೂ ಹೋಗಬಹುದು, ಗೋಕರ್ಣಕ್ಕೂ ಹೋಗಿ ಬರಬಹುದು. ಇಲ್ಲ ನನ್ನ ಕೈಯಲ್ಲಿ ಒಂದು 8-10 ದಿವಸ ಇದೆ. 8-10 ದಿವಸ ಇದೆ ಅಂದರೆ ಉತ್ತರ ಭಾರತಕ್ಕೆ ಹೋಗಬೇಕು, ಚತುರ್ಧಾಮಗಳಿದೆ. ಆ 4 ಧಾಮಗಳನ್ನು ಹೋಗಿ ಭೇಟಿಯಾಗಿ ಬರಬಹುದು. ಅದ್ಭುತವಾದ ಜಗತ್ತಿನಲ್ಲಿ ಇಂಥ ದೇಶ ಇಲ್ಲ. ಯಮುನೋತ್ರಿಗೆ ಹೋದರೆ ಅಲ್ಲಿ 2 ಕೊಳಗಳಿದೆ. ಆ 2 ಕೊಳಗಳು ಸೇರುವಂತಹ ಒಂದು ಜಾಗ ಇದೆ. ಒಂದು ಕಡೆ ನೀರು ಕುದೀತಾ ಇರ್ತದೆ, ಇನ್ನೊಂದು ಕಡೆ ಚಳಿ ಅಂದರೆ ಅಲ್ಲಿ ಇಳಿದರೆ ಅವನದ್ದು ಕೊನೆಯ ಸ್ನಾನ, ಅದು ಅಂಥ ಚಳಿ. ಆದರೆ ಅದರ ಮಧ್ಯದಲ್ಲಿ ಹಿತಕರವಾದಂಥ ಬಿಸಿ ನೀರು. ಒಳಗೆ ಇಳಿದರೆ ಹೊರಗೆ ಬರಬೇಕು ಅಂತ ಅನಿಸುವುದಿಲ್ಲ. ಪ್ರಕೃತಿ ಅಷ್ಟು ಸುಂದರವಾದಂಥ ದೇಶವನ್ನು ಸೃಷ್ಟಿ ಮಾಡಿದೆ. ಅಂಥ ಕಡೆಗೆ ನಮ್ಮ ಯಾತ್ರೆ ಎಲ್ಲವನ್ನು ಮರೆತು ಅಲ್ಲಿದ್ದು ಬಿಡೋದು. ಇದು ಭ್ರಮಣ್. ಕೊನೆಯದ್ದು ಭವನ್, ನಮ್ಮ ಮನೆ. ನಮ್ಮ ಮನೆ ಏನಾಗಬೇಕು? ಮನೆಯೇ. ಆ ಮನೆಯೇ ಅಂತ ಹೇಳಿದ ಕೂಡಲೇ ಮುಂದಿನ ಶಬ್ದ ಯಾವುದು? ಮನೆಯೇ ಮಂತ್ರಾಲಯ. ಅಂದರೆ ನಮ್ಮ ಮನೆ ಏನಾಗಬೇಕು? ದೇವಾಲಯ ಆಗಬೇಕು. ದೇವಾಲಯ ಮಾಡುವುದು ಯಾರು? ಯಾರಾದರೂ ಮನೆಗೆ ಬಂದೊಂದು ಚೀಟಿ ಅಂಟಿಸಿ ಇದು ಇನ್ನು ಮುಂದೆ ದೇವಾಲಯ ಅಂತ ಹೇಳಿದರೆ ದೇವಾಲಯ ಆಗಲಿಕ್ಕಿಲ್ಲ. ದೇವಾಲಯ ಮಾಡಬೇಕಾದ್ದು ನಾವು. ಹೇಗೆ ಮಾಡಬಹುದು? ಬಹಳ ಸರಳ, ಬಹಳ ಸುಲಭ ಉಂಟು. ಮನೆಯನ್ನು ದೇವಾಲಯ ಮಾಡಲಿಕ್ಕೆ ಮನೆ ಮಂದಿ ಎಲ್ಲರೂ ನಿಶ್ಚಯ ಮಾಡಬೇಕು. ಭಜನೆ ಅಂತ ಹೇಳಿದೆಯಲ್ಲ, ಆ ಭಜನೆಯ ದಿವಸ ನಿಶ್ಚಯ ಮಾಡಬೇಕು. ಏನು ನಿಶ್ಚಯ ಮಾಡಬೇಕು? ಮನೆಯಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ನಂತರ ಒದ್ದೆ ಬಟ್ಟೆಯನ್ನು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ಭಗವಂತನ ಮುಂದೆ ಕೂತುಕೊಂಡು ಕಣ್ಣು ಮುಚ್ಚಿ ಒಂದು ಮಂತ್ರವನ್ನು 108 ಸರ್ತಿ ಹೇಳಬೇಕು. ಈಗ ಹೇಳಿದರು, ಓಂ ಐಂ ಹ್ರೀಂ ಶ್ರೀಂ ದುರ್ಗಾಂಬಿಕಾಯೈ ನಮಃ. ಕೆಲವರಿಗೆ ಸ್ವಲ್ಪ ಕಷ್ಟ ಆದೀತು. ಕಷ್ಟವೇ ಇಲ್ಲ ಇದ್ದ ಮಂತ್ರಗಳು ಉಂಟು. ಯಾವುದು? ಓಂ ನಮೋ ನಾರಾಯಣಾಯ. ಒಂದು ಒತ್ತಕ್ಷರವೂ ಇಲ್ಲ. ನಾನು ವಿಷ್ಣುವಿನ ಭಕ್ತ ಅಲ್ಲ, ನಾನು ಶಿವನ ಭಕ್ತ. ಹಾಗಾದರೆ ಓಂ ನಮ ಶಿವಾಯ, ಅಲ್ಲಿಯೂ ಒತ್ತಕ್ಷರ ಇಲ್ಲ. ಅಲ್ಲ, ನನ್ನ ಇಷ್ಟ ದೇವತೆ ಗಣಪತಿ,
ಹಾಗಾದರೆ ಓಂ ಗಂ ಗಣಪತಯೇ ನಮಃ ಯಾವುದೂ ಆದೀತು. ಅವರು ಹೇಳಿದ ಮಂತ್ರ ಆದರೆ ಬಹಳ ಒಳ್ಳೆಯದು, ಉಚ್ಚರಿಸಲಿಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಯಾಕಂದರೆ ದುರ್ಗಾ ಮಾತೆಯ ಪದ ತಲದಲ್ಲಿ ಕೂತ್ಕೊಂಡಿದ್ದೇವೆ ನಾವು. ಆ ಮಂತ್ರವನ್ನು ಕಣ್ಣು ಮುಚ್ಚಿ 108 ಸರ್ತಿ ಹೇಳಬೇಕು. ಎಷ್ಟು ಜನ ಹೇಳಬೇಕು? ಎಲ್ಲರೂ ಹೇಳಬೇಕು. ಒಟ್ಟಿಗೆ ಹೇಳಬೇಕು ಅಂತಿಲ್ಲ, ಅವರವರ ಸಮಯಕ್ಕೆ. ಸ್ನಾನ ಮಾಡಿದ ನಂತರ ಮೊದಲ ಕೆಲಸ ಅದು. ಶುಭ್ರ ವಸ್ತ್ರ ಧಾರಣೆ, ಒದ್ದೆ ಬಟ್ಟೆಯಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡೋ ಕ್ರಮ ಇಲ್ಲ. ಶುಭ್ರ ವಸ್ತ್ರ ಧಾರಣೆ ಮಾಡಿ ದೇವರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ಈ ಮಂತ್ರವನ್ನು 108 ಸರ್ತಿ ಜಪಿಸುವುದು. ಕಣ್ಣು ಮುಚ್ಚುವುದು ಯಾಕೆ? ಭಾರತದ ವೈಶಿಷ್ಟ್ಯ ಇದು. ನಾವು ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರ್ತೇವೆ. ಯಾಕೆ ಬರ್ತೇವೆ ಅಂತ ಕೇಳಿದರೆ ತಕ್ಷಣ ಉತ್ತರ ಕೊಡ್ತೇವೆ. ಯಾಕೆ ಬರ್ತೇವೆ? ಅಮ್ಮನ ದರ್ಶನಕ್ಕೆ. ದರ್ಶನಕ್ಕೆ ಅಂತ ಬಂದ ನಂತರ ನಾವು ಏನು ಮಾಡಿದ್ದು ನೆನಪು ಮಾಡಿ. ಬಂದೆವು, ಒಳಗೆ ಹೋದೆವು, ಒಂದು ಸುತ್ತು ಬಂದಾಯಿತು. ಸುತ್ತು ಬಂದ ನಂತರ ಅಮ್ಮನನ್ನು ನೋಡ್ತಾ ಇದ್ದ ಹಾಗೆ 2 ಕೈಗಳು ಜೋಡಿಸಲ್ಪಡ್ತದೆ. ಜೋಡಿಸಿದ ನಂತರ ಕೂಡಲೇ ಏನು ಮಾಡ್ತೇವೆ? ಕಣ್ಣು ಏನು ಮಾಡ್ತೇವೆ? ಮುಚ್ಚುತ್ತೇವೆ. ಹೋದ್ದೆಂಥದಕ್ಕೆ? ದೇವರನ್ನು ನೋಡಲಿಕ್ಕೆ ಮಾಡಿದ್ದೆಂಥದ್ದು? ಕಣ್ಣು ಮುಚ್ಚಿದ್ದು. ಇದು ಭಾರತ. ಯಾಕೆ ಅಂತ ಕೇಳಿದರೆ ಕಣ್ಣು ಮುಚ್ಚದೇ ಇದ್ದರೆ ಅಲ್ಲಿ ಎಲ್ಲ ಕಾಣುತ್ತದೆ. ಬರುವ ಅನ್ಯ ಭಕ್ತರೂ ಕಾಣ್ತಾರೆ, ಆಚೆ ಈಚೆ ಓಡಾಡುವವರು ಕಾಣ್ತಾರೆ, ಒಳಗೆ ಪೂಜೆ ಮಾಡುವವರು ಕಾಣ್ತಾರೆ. ಅಮ್ಮ ಮಾತ್ರ ಕಾಣುವುದಿಲ್ಲ. ಅದೇ ನೀವು ಅಲ್ಲಿ ಹೋಗಿ ನಿಂತು ಅಮ್ಮನನ್ನು ನೋಡಿ ಕಣ್ಣು ಮುಚ್ಚಿದರೆ ಅಮ್ಮನನ್ನು ಬಿಟ್ಟು ಬೇರೆ ಯಾರು ಕಾಣೋದಿಲ್ಲ. ಅದಕ್ಕೆ ಹೇಳೋದು, ಹೊರಗಿನ ಕಣ್ಣು ಉಂಟಲ್ಲ ಅದು ಚರ್ಮಚಕ್ಷು, ಒಳಗಿನ ಕಣ್ಣಿನ ಮೊದಲ ಚಕ್ಷು ಯಾವುದು ಅಂದರೆ ಮನೋಚಕ್ಷು. ನಮ್ಮ ಮನಸ್ಸು ಆ ಅಮ್ಮನ ಮೇಲೆ ಕೇಂದ್ರೀಕೃತ ಆದಾಗ ಮತ್ತೆಲ್ಲ ಮರೆತು ಹೋಗ್ತದೆ. ಅದಕ್ಕಿಂತಲೂ ಮುಂದೆ ಜ್ಞಾನ ಚಕ್ಷು ಅಂತ ಇದೆ, ಅದಕ್ಕಿಂತಲೂ ಮುಂದೆ ಒಂದು ದಿವ್ಯ ಚಕ್ಷು ಅಂತ ಇದೆ. ಆ ದಿವ್ಯ ಚಕ್ಷು ಇದ್ದದ್ದರಿಂದ ಶಿಕಾರಿಪುರ ಕೃಷ್ಣಮೂರ್ತಿಯವರಾಗಲಿ ಶಾಸ್ತ್ರಿಗಳಾಗಲಿ ಅನೇಕ ಚಟುವಟಿಕೆಗಳನ್ನು ಮಾಡಿಸ್ತಾರಲ್ಲ, ಅದರ ಹಿಂದೆ ಈ ಜ್ಞಾನ ಚಕ್ಷು ಮತ್ತು ದಿವ್ಯ ಚಕ್ಷುವಿನ ಪ್ರಭಾವ ಅದು. ಅದನ್ನು ಅರಳಿಸಬೇಕು. ಎರಡನೆಯದ್ದು, ನನ್ನ ಮನೆ ಏನಾಗಬೇಕು? ಮನೆಯೇ ಮೊದಲ ಏನಾಗಬೇಕು? ಪಾಠಶಾಲೆ. ಮೊದಲನದ್ದು ಮನೆ ದೇವಾಲಯ ಆಗಬೇಕು. ಎರಡನೆಯದ್ದು ಮನೆಯ ಮೊದಲ ಪಾಠಶಾಲೆ. ಪಾಠಶಾಲೆ ಮಾಡುವುದು ಯಾರು? ಆಗ ಹೇಳಿದ ಹಾಗೆ ಬೇರೆಯವರು ಮಾಡಲಿಕ್ಕಿಲ್ಲ, ಮನೆಯವರಾದ ನಾವೇ ಮಾಡಬೇಕು. ಕಲೀಲಿಕ್ಕೆ 2 ಇಂದ್ರಿಯಗಳು ಬಹಳ ಬೇಗ ಕೆಲಸ ಮಾಡ್ತದೆ. ಎಲ್ಲ ಇಂದ್ರಿಯಗಳ ಕೆಲಸ ಉಂಟು, ಆದರೆ ಪ್ರಮುಖವಾದಂಥ 2 ಇಂದ್ರಿಯಗಳು, ಗರ್ಭಾವಸ್ಥೆಯಿಂದಲೇ ಇರುವಂಥ 2 ಇಂದ್ರಿಯಗಳು. ಮೊದಲ ಇಂದ್ರಿಯ ಕಿವಿ. ಪ್ರಸವ ಆದ ನಂತರ ಮಗು ಕಣ್ಣು ಬಿಟ್ಟ ನಂತರ 2ನೇ ಇಂದ್ರಿಯ ಕಣ್ಣು, ಅದು ಕೆಲಸ ಮಾಡ್ತದೆ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಾಣಲಿಕ್ಕೆ ಸಿಕ್ಕಬೇಕು. ಏನು ಕಾಣಲಿಕ್ಕೆ ಸಿಕ್ಕಬೇಕು? ಉದಾಹರಣೆಗೆ ಬೆಳಗ್ಗೆ ಎಷ್ಟು ಹೊತ್ತಿಗೆ ಏಳಬೇಕು ಅಂತ ಹೇಳಿದರೆ ಇಡೀ ದೇಶದವರು ಕೊಡೋ ಉತ್ತರ ಒಂದು, ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಅಂತ. ಜಗತ್ತಿಗೆ ಗೊತ್ತದು. ಆದರೆ ನಮ್ಮ ಮಕ್ಕಳಿಗೆ ಅವರ ಅಪ್ಪ ಅಮ್ಮ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳುವುದು ಕಾಣ್ತದ? ಕಾಣಲಿಕ್ಕೆ ಸಿಗ್ತದ? ಸಿಕ್ಕಿದರೆ ನನ್ನ ಮನೆ ಮೊದಲ ಪಾಠಶಾಲೆ ಆಗ್ತದೆ. ಹಾಗೆಯೇ ಬೆಳಗ್ಗೆ ಎದ್ದ ಕೂಡಲೇ ದೇವಸ್ಥಾನಗಳಲ್ಲೆಲ್ಲ ಸುಪ್ರಭಾತ ಹಾಕ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿಯೂ ಫೋನ್ ಇದೆ. ಬೆಳಗೊಂದು 5:30, 5:45 ಗಂಟೆಗೆ ಶುಕ್ರವಾರ ಮಂಗಳವಾರ ಲಲಿತಾ ಸಹಸ್ರನಾಮ, ಬುಧವಾರ ಶನಿವಾರ ವಿಷ್ಣು ಸಹಸ್ರನಾಮ, ವೆಂಕಟೇಶ್ವರ ಸುಪ್ರಭಾತ, ಉಳಿದ ದಿನಗಳಲ್ಲಿ ನಮಗೆ ಇಷ್ಟ ಬರುವಂಥ MS ಸುಬ್ಬುಲಕ್ಷ್ಮಿ ಆದಿಯಾಗಿ ತುಂಬ ಜನ ತುಂಬ ಹಾಡಿದ್ದಾರೆ. ಅದನ್ನೊಂದು ಸಣ್ಣ ಸ್ವರ ನಮ್ಮ ಮನೆಯವರಿಗೆ ಮಾತ್ರ ಕೇಳುವ ಹಾಗೆ ನಾವೇನಾದರೂ 5:30 ಗಂಟೆಯೋ 5:45 ಗಂಟೆಯಿಂದ ಒಂದು 15 ನಿಮಿಷ ಇಡಬಹುದಾ? ಇಟ್ಟರೆ ನನ್ನ ಮನೆ ನನ್ನ ಮಕ್ಕಳಿಗೆ ಕಲಿಸಲಿಕ್ಕೆ ಒಂದು ಪ್ರೇರಣೆ ಕೊಟ್ಟ ಹಾಗಾಗ್ತದೆ. ನನ್ನ ಮನೆ ವಿದ್ಯಾಲಯ ಆಗ್ತದೆ. ಕೊನೆಯದ್ದು, ನಮ್ಮ ಮನೆಗೆ ಯಾರಾದರೂ ಬಂದರೆ ಆನಂದ ಆಗಬೇಕೋ ದುಃಖ ಆಗಬೇಕೋ? ಆ ಪ್ರಶ್ನೆ ಕೇಳಿದಕ್ಕೊಬ್ಬಳು ಕಾಲೇಜು ವಿದ್ಯಾರ್ಥಿನಿ ಉತ್ತರ ಕೊಟ್ಟಿದ್ಲು. ಪ್ರಶ್ನೆ ಕೇಳುವುದಕ್ಕಿಂತ ಮುಂಚೆ ಕೈ ಎತ್ತಿದ್ಲು. ಹೇಳಮ್ಮ ಅಂತ ಹೇಳಿದಾಗ ಅವಳು ಕೊಟ್ಟ ಉತ್ತರ ಏನು ಗೊತ್ತಾ? ಜಿ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್ ಆ್ಯಂಡ್ ಟೈಮ್. ಅದಲ್ಲ, ಮನೆಗೆ ಯಾವ ಅತಿಥಿ ಯಾವ ಹೊತ್ತಿಗೆ ಬಂದರೂ ಅವನನ್ನು ಸತ್ಕರಿಸಬೇಕು. ನಮ್ಮಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ, ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥಿ ಚ ಸೂನೃತ. ಕೂತ್ಕೊಳ್ಳಿಕ್ಕೆ ಕೈಕಾಲು ಮುಖ ತೊಳಿಲಿಕ್ಕೆ ನೀರು, ಕೂತ್ಕೊಳ್ಳಿಕ್ಕೆ ಒಂದು ಚಾಪೆ, ಕುಡಿಲಿಕ್ಕೆ ಒಂದು ಸ್ವಲ್ಪ ನೀರು, ಸ್ವಲ್ಪ ಬೆಲ್ಲ, ಆಮೇಲೆ 4 ಒಳ್ಳೆಯ ಮಾತು. ಇದಿಷ್ಟು ಕೊಟ್ಟರೆ ಅತಿಥಿ ಸತ್ಕಾರದ ಮೊದಲ ಹಂತ ಆಯಿತು. ಹಾಗಾಗಿ ನಮ್ಮ ಮನೆ ದೇವಾಲಯ ಆಗಬೇಕು,
ನಮ್ಮ ಮನೆ ವಿದ್ಯಾಲಯ ಆಗಬೇಕು, ನಮ್ಮ ಮನೆ ಆದರಾಲಯ ಆಗಬೇಕು. ಇದನ್ನಿಷ್ಟನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಬೆಳಗ್ಗಿನಿಂದ ಇಷ್ಟು ಹೊತ್ತಿನವರೆಗೆ ನಾವು ಗಳಿಸಿದ್ದೇವೆ. ಪ್ರಶಿಕ್ಷಣ ಅದೇ. ಮುಂಚೆ 3-4 ಒಳ್ಳೆಯ ಸತ್ಸಂಕಲ್ಪಗಳನ್ನು ಮಾಡ್ತಾ ಅದನ್ನು ವರ್ಷ ಪೂರ್ತಿ ಮಾಡಿದರೆ ಅದಕ್ಕಿಂತ ದೊಡ್ಡ ಪ್ರಶಿಕ್ಷಣ ಬೇರೆ ಬೇಕಾಗಲಿಕ್ಕಿಲ್ಲ ಅಂತ ಹೇಳ್ತಾ ನನ್ನನ್ನು ಇಷ್ಟು ಹೊತ್ತು ಸಹಿಸಿದ್ದೀರಲ್ಲ